ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಪಕ್ಕ ಆರಾಧನಾ ಯೋಜನೆ ಹಿಡಿದು ಸಂಬಂಧಿಸಿದ ಈ ಭಾಗದ ಜನಪ್ರಿಯ ಶಾಸಕರ ನೆಚ್ಚಿನ ಯುಟಿ ಖಾದರ್ ಇವರನ್ನ ಒಂದು ಶಿಫಾರಸ್ತ ಮಿತ್ತಲು ಅವೇತೋ ಕಾರ್ಯವನ್ನು ಪಡೆದುಕೊಂಡು ಬಂದರೆ ಸ್ವರೂಪಕಾರ ಸೇಡಿನ ಬದಲು ಮಾತ್ರ ಸನ್ಮಾನ್ಯ ಯುಟಿ ಖಾದರ್ ಬೆಳಗ್ಗೆ ನಿಖಲ ಅಭಿನಂದನದ ಸುಲಭ ಸಂದೇಶ ಮಲ್ಪಡುವ ನಾಯಕರಿಗಿಲ್ಲ ಮೊದಲ ಅಲ್ಪ ಅನಾವರಣಂಡು ಒಂದು ಪೂರ್ವದ ಪಾರಿವಾರನ ಮಿತ್ತುಗುಡಿಯ ಶಾಂತಿದ ಸಂಕೇತ ಈ ಕ್ಷೇತ್ರದ್ದು ನಮ್ಮ ಇಡೀ ರಾಪಾಯದ ಕೇಳ ಈ ಜಿಲ್ಲೆ ಜಾತ ಪ್ರಕ್ಷುಬ್ಧವಾಗಿನ ವಾತಾವರಣ ಪುನಗ ಮುತ್ತೋಟಿ ಸಂದೇಶ ಕೋಡು ಪಂಪಿನ ದೃಷ್ಟಿಯಲ್ಲಿ ಈ ಕ್ಷೇತ್ರ ಬಂದಲೆ ಎಡ್ಡೆ ಅರ್ಥಪೂರ್ಣವಾಗಿನ ಕಾರ್ಯಕ್ರಮಗಳು ಸುರುಕಾಲದ ಒಕ್ಕಲು ನಮಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೆ ದೇವ ಸರ್ವಕಾರ್ಯೇಶು ಸರ್ವದ ಮಹಾಗಣಪತಿ ದೇವರಿಗೆ ಸುಗಿತರ ಸಂದೇಶ ಮತ್ತೊಂದು ಆಗನೇ ಕಾತೊಂದು ಭಕ್ತಿನ ಸ್ವಾಮಿ ಸೋಮನಾಥ ದೇವರಿಗೆ ತರತಕ್ಕ ಒಂದು ಉಮಾಮಹೇಶ್ವರ ದೇವನ ಚಿತ್ತರು ಅಡ್ಡಬೂರೊಂದು ಈ ಮನ್ನಡು ಆರಾಧ್ಯ ಮೂರ್ತಿಯಾದ ಬೆಳಗು ಭಕ್ತಿನ ಅಪ್ಪಸ್ಥಾನಡು ಮಟ್ಟೆಡು ಬಾಗ್ದು ನಚಿನ ಅಪ್ಪ ಮಾಕಾದ ಚಿತ್ತೊಪ್ಪದ್ದು ಮುಗೇರ ಸತ್ಯನ ನೆಲವರಿಕೆ ಮತ್ತೊಂದು ಸಾನ್ನಿಧ್ಯ ಪುನಃ ಯದ ಬಲ ಶಕ್ತಿಯಲ್ಲಿ ದುಂಬುದಿ ಒಂದು ಆರಾಧ್ಯ ಮೂರ್ತಿ ದೀಪರಾಗಿ ಕೊಡ್ಡಪ್ಪು ಸಾರ್ವಪಟ್ಟ ಅಧಿಕಾರದ ದೇವರು ಎನ್ನ ಪರಮಾತ್ಮ ಕೊಡಗಜ್ಜನ ದುಂಬುದಿ ಈ ಪೂರ್ವದ ಕಾರ್ಯಕ್ರಮವನ್ನು ಈಗ ಮಾತ್ರ ಅನುಮತಿ ಬಿದ್ದು ದುಂಬಲಿನ ವಿನಂತಿ ಮತ್ತೊಂದು ಕಾರ್ಯಕ್ರಮದ ಸ್ವರೂಪು ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮ ಪಾಲ್ಗೊಳ್ಳುವುದು ಗೆಲ್ಲ ಶ್ರೀಮತಿ ಮೀನಾಕ್ಷಿ ಬೇರೆ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮ ಪಾಲ್ಗೊಳ್ಳುವುದು ಕೇಳಿದ್ದಾರೆ ಮಾತಿಲ್ಲ ಲಕ್ಕದು ಸುಂಡಿಲು ಬೀಜಾದಿ ಬರ್ಲಿ ಪೊರ್ಲು ತುಳುವಬ್ಬೆ ಜೋಕುಲೆಗೆ ಈ ಪಂಡ ಮೋಕೆ ಮೂಡ ಮೋದಕ ನಿನ್ನ ಮೋಕಿದ ತಿನಸ ಇಲ್ಲಿ ತಲ ಮೆಟ್ಟಿದ್ದು ಬರ್ತಿನಾಗತ್ತ ಮೂಡ ಮೋದಕ ನಿನ್ನ ಮೋಕಿದ ತಿನಸ ಸುರುತ ಸೊಮ್ಮೆನು ನಮ್ಮ ಪೊರ್ಲುದ ಗಣಪತಿ ಬೋಲ್ಪುರ ಸುಮ್ಮನೆ ಹಲೋ ಶ್ರೀ ಸೋಮನಾಥ ದೇವರ ಮುಗಿದೊಂದು ಅವೃತ್ತಿ ಇನ್ನು ಕೃಷ್ಣ ಪರಮಾತ್ಮ ಮುಗಿದೊಂದು ಅವೃತ್ತಿ ಸ್ಥಳದ ಹಾಂಕಲ್ದಿ ಮುಗಿಯರ್ಲಿ ಅవి ಸರ್ವಸತ್ಯಲ್ಲ ದುಂಬುದೊಂದು ನೆರೆದಿನ ಎಂಗಳ ವೇದಿಕೆ ತಿನ್ನ ಗಣ್ಯರನ್ನು ದೇವಸ್ಥಾನದ ನೂತನ ಮೇಲ್ಚಾವಣಿ ಮಂತ್ರಿಗೊಂಡಿನ ಎಂಗಳ ಊರ್ದ ನೆಚ್ಚಿನ ಶಾಸಕರು ವಿಧಾನಸಭಾ ವಿರೋಧ ಪಕ್ಷದ ನಾಯಕರು ಅದೇ ರೀತಿ ಮಾಜಿ ಸಚಿವರ ಎಂಜಿನ ಎಂಗಳ ಯುಟಿ ಖಾದರ್ ಎಂಗಳ ಈ ಸಭೆಗೆ ಆತ್ಮೀಯವಾದ ಸ್ವಾಗತ ಅಧ್ಯಕ್ಷರು ಸುಂದರ್ ಎಸ್ ಬೇರೆ ಅವರಿಗೆ ಶಾಲೆ ಪಕ್ಕ ನಿಂತು ಈ ಪ್ರಮುಖರು ಎದುಕೊಂಡು ಬಂದಕ್ಕೆಂದಿಲ್ಲ ನಮ್ಮ
ಮೊಟ್ಟ ಮೇಲೆ ಅಭಿನಯಗಳು ಮಾತ್ರ ಇಲ್ಲ ಆಂಗಲ್ ಆತ್ಮವಾದ ಸ್ವಾಗತದೊಂದು ಎನ್ನ ಇದ್ರ ಮೇಲೆ ಹರಿಶ್ಚಂದ್ರ ಬೆರೆಗೆ ಬಂದಲೆ ಐತೆ ಕಾರ್ಯಕ್ರಮದ ಉದೀಪನ ಹಾಕೊಂಡು ಕಾಂಡದ ಪೊರ್ತುಡು ಈ ಕಾಂಡದ ಗಲ್ಲಿಗೇಡಿ ಸೇರ್ತಾರೆ ಮಾ ನೊಂಜಾತ ಸಂಭ್ರಮ ಉಂಡು ಈ ಒಂಜಿ ಮಾಕಾಳಿ ಸ್ಥಾನದ ಇನಿ ಮಾತ ಸದಸ್ಯರೆಲ್ಲ ಅದು ಆಕಲನ ಶ್ರಮ ಕುಂಟು ಪಟ್ಟದು ಉಳ್ಳೇರು ಬಂದಲೆ ಭಾರಿ ಖುಷಿ ಒಂದೇ ಪಂಡ ಒಂಜಾತು ಒಗ್ಗಟ್ಟುಳ್ಳೇರು ಅಂಚಾವಡಿ ಆಪುಡು ಪನ್ಪಿನ ಒಂಜಿ ಕನ ಆ ಕನ ಇನಿ ನಡಪಾಯಿನಂಚಿನ ಪೊರ್ತು ಬಂದಲೆ ಐಕ್ ಸನ್ಮಾನ್ಯ ಯುಟಿ ಖಾದರ್ ಬೆರ್ನ ಒಂಜಿ ನೇತೃತ್ವ ಬಂದಲೆ ಪುಡರ್ ಅರ್ಲಾದ ಈ ಕಾರ್ಯಕ್ರಮ ನಿತ್ತ ಉದೀಪನ ಹಾಕೊಂಡು ಬಂದಲೆ ಕತ್ತಲೆದ್ದು ಬಲ್ಪುಕನ ಬರ್ಪಿನಂಚಿನ ಕಾರ್ಯಕ್ರಮನು ಪುಡರ್ ಅರ್ಲಾದ ಐದು ಬಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರೆಗೆ ಚಾವಡಿದ ಈ ಪುಣ್ಯದ ಈ ಕ್ಷೇತ್ರ ಪರಿಪೂರ್ಣ ಪಂಪಿನಚಿನ ಕಟ್ಟುಗಳು ಸ್ವಲ್ಪ ಬೆಳಗಟ್ಟು ಬಂದಲೆ ಹಿಂದಿ ಧರ್ಮಚಿನ ನಡೆದು ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಗಳ ಪಂಚವರ್ಣದ ಪುಂಚದ ಮಣ್ಣು ತುಳುನಾಡ ಕಟ್ಟ ಪ್ರಕಾರವಾದ ಅಪ್ಪಮಾಕಾಳಿ ಉದಯ ಸತ್ಯರು ವರಾಣಿಕಾರರು ಬದಲು ಬಲತಕಾರರು ಕುಷ್ಠವರ್ಗರು ಅರಪ್ಪಾದ ಜಡೆ ಮಾಣಿಕ್ಯದ ಪರಿಣಾಮ ಬೆಳಗಾದ ಗೊಂದಿನ ಕ್ಷೇತ್ರ ಉದಿಪ್ಪನಾಪುರ ಬಂದಲ ಪರಿಪೂರ್ಣದ ಜೀವನದ ಇತ್ತ ಚಾವಡಿ ಇವತಿ ಪುರ್ಣದ ಉದಿಪ್ಪನಾಪುರ ಬಂದಲ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗನಿಗೆ ಇತ್ತ ಚಾವಡಿ ಆವರ್ತನದ ಕಾರಣ ಏನಿದ್ದಕ್ಕಿಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊರ್ನಚಿನ ಸಂವಿಧಾನ ಬಂದುಲೆ ನಮకు ಕೊರ್ನಚಿನ ಅಧಿಕಾರ ಬಂದುಲೆ ನಮకు ಕೊರ್ನಚಿನ ಪ್ರತಿ ಒಂದು ವಿಚಾರದ ನಿಮಿತ್ತ ದೇವರು ಬಂದುಲೆ ಈ ಚಿತ್ತಿನ ಪುರ್ತರು ಕಾಶ್ಮೀರ ಕನ್ಯಾಕುಮಾರಿ ಮುಟ್ಟ ಬದುಕು ಕಟ್ಟದ ಕೊರ್ನಚಿನ ಮಾಮಲ್ಲ ದೇವರಿಗೆ ಈ ಪುರ್ತರು ಪುಟದ ಒಟ್ಟಿಗೆ ಅದಕ್ಕೆ ಪುಷ್ಪಾರ್ಚನೆ ಹಾಕೊಂಡು ಈ ದೇಶನು ವಿಶ್ವಡೆ ಮಲ್ಲ ಪರಿಚಯ ಮಂತ್ರಿನ ಸಂವಿಧಾನ ಕೊಡ್ತಿದ್ದ ಅವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿಲ್ಲ ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಬೆರೆಗೆ ಈ ಪುತ್ತುಡು ಬಾರಿ ಪುರುಡೆ ಪುಷ್ಪಾರ್ಚನೆ ಹಾಕೊಂಡು ಬಂದಿಲ್ಲ ನಮக்கு பூத்த பொருளுக்கு ஒரு நச்சின தேவருக்கு பூத்த ஆரத்தி ஆப்பு வந்துள்ள ಕೂಡ ನಮ್ಮ ಪಾರಿವಾಳನ ಬಾದು ಶಾಂತಿದ ಸಂಕೇತನ ಕೊರ್ಪಿನ ಕಾರ್ಯಕ್ರಮ ಯಾವುದನ್ನು ಬಂದಿಲ್ಲ ಆ ರಥನು ತಾಕತ್ತು ಇದ್ದದೆ ಐದು ದುಂಬ ಕೊನಪೋನೆ ಒಂಜು ಬೇರೆ ಆ ರಥನು ಕೊನೆಯ ರಾಯಿನ ಅಲ್ಪನೇ ದೀನೆ ಪಂಪಿನ ಸಂದೇಶ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಯಗತಿ ಕೇಳಿದಾಡ ಆ ಸಂವಿಧಾನಡು ನಮಗೆ ಬದುಕು ನಂಚಿನ ಅಧಿಕಾರ ಆ ಅಂಬೇಡ್ಕರ್ ಕೊರ್ನಂಚಿನ ಸಂವಿಧಾನಡೆ ನಮ್ಮ ಇನಿ ಈತ ಪುರ್ಲ ಕಂಟಡುಲ್ಲ ಬಂದುಲೆ ಬದುಕಿಗೆ ನಮಕ್ ಸಾರ್ಥಕ ಕೊರ್ನಂಚಿನ ದೇವೇರು ಕುಡಂಜಿ ಆಮೆ ತಮರ್ಗೆಳ್ತು ನಗ ಪೂಜ್ಯನೀಯ ಕುದ್ಮುಳ್ ರಂಗರಾಯರು ಬಂದುಲೆ ಸಾರಸ್ವತ ಬ್ರಾಹ್ಮಣ ಕುಟುಂಬದ ಪುಟದಿನ ಕಾಸರಗೋಡದ ಕುದ್ಮುಳ್ಡು ಪುಟದು ಆರು ಈ ಮನ್ನಗ ಬತ್ತದು ಏತ ನಮಕ್ ಎಡ್ಡೆಪ್ಪದ ಕೆಲಸ ಮಲ್ತೇರಂದಕ್ಕೆ ಏನು ನಾಡ ಇನಿ ಅವೇತ ವಾಶ್ಯಲ್ ಅದು ಪಡಿಯತ್ತೆ ಊರ ಅದು ಪಡ್ ಪ್ರತಿ ಒಂಜಿ ಊರದ ವಿಚಾರ ನಮಕ್ ಕೊಡ್ತು ಐತೊಟ್ಟಿಗೆ ಒಂಜಿ ದಲಿತ ವಿದ್ಯಾರ್ಥಿ ಕಲ್ತದ ಐ ತುಂಬುದ ಕಾರಡ ಬರೋಡು ಕಾರಡ ಅಜ್ಜಿ ಪೋಪಿನಂಚಿನ ಪೊರ್ತುಡು ಆ ಧೂಳು ಲಕ್ಕಿನಂಚಿನ ಎನ್ನ ತರಕೆ ಬೂರ್ನಂಚಿನ ಪೊರ್ತುಡೆನ್ನ ಜನ್ಮ ಸಾರ್ಥಕ ಪಂಪಿನಂಚಿನ ಜಾತಿದ ನೀತಿದ ಸಂದೇಶ ತೋರ್ನಂಚಿನ ಪೂಜ್ಯನೀಯ ಕುದ್ಮುಳ್ ರಂಗರಾಯರ್ನ ಪೊಟ್ಟೊ ಪಾಡ್ತಾರೆ ಬಂದುಲೆ ಒಂದು ನಿಜವಾದ ನಿಕ್ಲೆಗ ಎಡ್ಡೆಪ್ಪುದ ಒಂಜಿ ಕೆಲಸಕ್ಕೂ ಬಾರಿ ಒಂಜಿ ಎಡ್ಡೆಪ್ಪುದ ನಿಕ್ಲೆಗ ಸೂಚನೆ ಪನ್ಯರ್ಯಾನ ಇಷ್ಟ ಮಲ್ತೊಂದಿಲ್ಲ ಬಂದುಲೆ ಅಂಚಿತ್ತಿನ ಪೊರ್ತುಡು ಜಿಂಜ ಕಡೆ ಸಾ ಬಂದೆ ನಮ್ಮ MLA ಏಪಲ ಬಿಸಿ ಪುನಾರು ಆರ ಎಕಡೆ ಪನ್ಪೇರು ಇಂಕ ಕಾರ್ಯಕ್ರಮ ನಿರೂಪಣೆ ಮಲ್ಪನಾಗ ಮಸ್ತ್ ಕಾರ್ಯಕ್ರಮ ನಿರೂಪಣೆ ಮಲ್ಪನಾಗ ಒಂಜಾತು ಪೋಡಿಗೆ ಬಿಂಗೇಣ ಆರತ್ತಿನ ಮೂಲ ಪಟ ಓಡು ಇಂಕ ಮೂಲ ಕೊಡ್ತೀನಿ ಇಷ್ಟೇ ಬೇತೆ ಬಕ್ಕ ಬೇತಿನ ಪ್ಲಾಂಡ ಅರ್ನ ಕಾರ್ಯಕ್ರಮ ಬೇನ ಸೀಮಿತ ಮಾಡ್ತದೆ ಆಯ್ನಾತ್ ಬೇಗ ಈ ಕಾರ್ಯಕ್ರಮನು ದುಂಬರಿಸೊಂದು ಇತ್ತೆ ಮೊದಲ ಸುರುತ ಸನ್ಮಾನ ಕಾರ್ಯಕ್ರಮ ನಡಪಾದುಲ್ಲ ನಮ್ಮ ಸನ್ಮಾನ ಕಾರ್ಯಕ್ರಮದ ವಿಶೇಷವಾದ ಇಂಕಲ ಮಾಧ್ಯಮ ಮಿತ್ರರ ನಕಲು ಅಂಚಿನ ಪತ್ರಿಕಾ ಮಾಧ್ಯಮದ ಕಲು ಶಶಿಧರ್ ಬಯಲಾದ ನಮ್ಮ ಆಸಿಫ್ ಆದುಪ್ಪಾಡು ದಿನೇಶ್ ಅನ್ನೆಪ್ಪಾಡು ಅಥವಾ ಅಶೋಕ್ ಅನ್ನೆಪ್ಪಾಡು ಇಕ್ಲೆ ಮಾತರೆಗಲಿ ಪತ್ತುಡನ್ನು ಮುಖ್ಯ ಎದ್ದುಕೊಂಡುಲ್ಲ ಬಂದುಲ್ಲ ವಿಶೇಷವಾದ ಸುರೂತ ಈ ಸನ್ಮಾನ ಕಾರ್ಯಕ್ರಮ ನಮ್ಮ ಊರ್ದ ಜನಪ್ರಿಯ ಶಾಸಕರು ಯುಟಿ ಖಾದರ್ಗ ನಿಕಲ ಜೋದ ಕೈತಾಟೋರುಡು ತಮ್ಮನದ ಮನೆ ಕಾರ್ಯನ ಎದುಕೊರಡು ಪಂದಕ್ಕೆಂದುಲ್ಲ ದಾಯಗರಿಗೆ ತಮ್ಮ ಸನ್ಮಾನ ಮಲ್ಪ ಅಂದಕ್ಕೆ ಏನಂದ ಒಂಜಿ ಪ್ರಕಾರ ತೂಣು ನಾಡ ಇಂಕ್ಲೆಗ ಒರೇ ಅನ್ನನ ಸ್ಥಾನ ತಂದು ಕೊಡ್ದು
ಒರಿಯಗ ಸಂವಾದದ ಸಂಕೇತದ ಸಮನ್ವಯ ವ್ಯಕ್ತಿಯಾದ ಓಳು ಅರ್ನ ಬೇನೆ ಬೇಜಾರ್ನಾರ ತೋಜ ಒಂದೆ ಅರಗೆ ಏರೆ ಬೇನೆ ಮಾಡ್ತಿದ್ದಲ್ಲ ಅಕ್ಲೇನು ಪುಗೆಲು ಕೊಟ್ಟದು ಅಕ್ಲೆ ಬೇಯಿಸ ಆರಿದ ಅಕ್ಲೇನು ಎಡ್ಡ ರೀತಿಯ ಪಾತ್ರನಚಿನ ವ್ಯಕ್ತಿತ್ವಡು ಆರು ಈ ಊರದ ಶಾಸಕರ ಹತ್ತಿರ ಬಂದುಲೆ ದಾಯಕ ಏನು ನಾಡ ಈ ಕೋಮು ಸಾಮರಸ್ಯದ ಉಪ್ಪುನಂಚಿನ ಊರಿಗೂ ನನಾಕೊಂಜಿ ಪ್ರಜ್ಞೆ ಕೊರನಂಚಿನ ಒಂದು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಕಾರ್ಯಾಚರಣೆ ಮತ್ತು ಇದಕ್ಕೆ ಕಾರಣ ಎಂಚಿನಂದಕ್ಕೆ ಎಂಡ ಮುಲ್ಪ ಆಪಿನಂಚಿನ ಎತೋ ದೇವಸ್ಥಾನ ಅದು ಪಡು ಭಜನಾ ಮಂದಿರ ಅದು ಪಡು ಐಕ್ ಅರ್ನ ಕೊಡುಗೆ ನಿಜವಾದಲ ಅಪಾರ ಪಕ್ಕ ಅನನ್ಯ ಪಂಪಿನೆಕೆಯನ್ನು ಈ ಪುರ್ತೂರು ಪನೊಂದುಲ್ಲ ಅವತ್ತಂದೆ ಪ್ರತಿ ಒಂಜಿ ಕಡು ಬಡತನದ ಬತ್ತಿನ ಶ್ರೀಮಂತನ ಇಲ್ಲಡು ಮಧ್ಯಮೆ ಅಂಚನೆ ಮರಣ ಆಂಡಾಡ ಐಟ್ ಸುರೂತ ಸಾಲ್ಡು ಪೆರು ಅಪ್ಪಗ ನಮ್ಮ ಕೊಂಜೆಂಚಿನ ಅಂದಕ್ಕೆ ಎನ್ನಗ ಮಾನವೀಯತೆಯ ಧರ್ಮ ಎಂಚಿನ ಹತ್ತಿನ ಕೇಂಡ ಐಕ ಏರು ಕಾರಣ ಒಂಜಿ ಏರ್ ಐಕ ದುಂಬುದ ಸಾಲ್ಡುಳ್ಳಿರಂದು ಕೇಂಡ ಅವು ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಪಂಪಿನಂಚಿನ ಪುದರ್ ಬರ್ಕೊಂಡು ಬಂದರೆ ನಮಕ್ ಮದ್ಮೆದವ್ರು ಪೋದು ಡಿನ್ನರ್ ಉನ್ಪಿನತ್ತು ಮಗತ್ತು ಐಟು ಮರಣದವ್ರು ಪೋದು ನಮ್ಮ ಮಕ್ಕಳು ಪಾಲ್ಡು ತಂದು ಐಟ್ ಅಕ್ನ ದುಕ್ಕೋಡು ಪಾಲ್ಡು ತನ್ನ ಏರುಳ್ಳೆರ ಐ ನಿಜವಾದಲ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ ಪಂಪಿನಂಚಿನ ಪಾತೆರ ಪ್ರಕಾರ ನಾಪಡು ಬಂದುಲೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಪಂಪಿನಂಚಿನ ಸಂಕಲ್ಪದ ಮಿತ್ತುಡುಪ್ಪುಡು ಬಂದು ಲಂಚಿತ್ತಿನ ಪೊರ್ತುಡು ಪೂಜ್ಯನೀಯ ಕುತ್ಮಲ್ ರಂಗಾರಾಯರನ ಆಶೀರ್ವಾದ ಪಡು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅನುಗ್ರಹ ಪಡು ಅಂಚನೆ ಪೂಜ್ಯನೀಯ ನಾರಾಯಣ ಗುರುವರಿಯರನ ಆದರ್ಶಲು ಪಡು ಈ ಬದುಕನ್ನು ಪತ್ತೊಂದು ಪೂಪಿನಂಚಿನ ಪೊರ್ತುಡು ಎಂಕಲ್ಲ ಮುಲ್ಪ ನಂಬಿನಂಚಿನ ಸರ್ವ ಸತ್ಯಲು ಇರೆಗೆ ಬೆರಿಸಾಯ ಪಡು ನಡತಿ ಸಾದಿ ದಂಟಂದಿಲಕ ಮುಡಿತಿಪ್ಪು ಬಾಡಂದಿಲಕ ನೂಲ್ದಾತ್ ನುಕ್ತ ಬಾಡ್ದಾತ್ ಕೋರ ಪಡೆದಲಕನೆ ಪೊರ್ಲುಡೆ ಇರೆನು ಆ ದೈವಲು ದೇವೇರ್ನಕಲು ರಕ್ಷಣೆ ಮಲ್ತೊಂಡು ನನದುಂಬುಗಳ ಇರ್ನ ಈ ಒಂದು ಕೆಲಸ ಕಾರ್ಯ ಖಂಡಿತವಾದ ಯಶಸ್ವಿ ಅವಡು ಏರಾದ ಇರೇನು ಮುಲ್ಪದ ಜಾಗೆಡ್ ಇರೇನು ಅವಳು ದ್ವೇಷ ಮಲ್ಪನಂಚಿನ ಅಕ್ಲ ಮನಸ್ಸುಂಡ ಅಕ್ಲೆ ಖಂಡಿತವಾದ ಅಕ್ಲೆಗೆ ಸ್ನೇಹ ಪರ್ಪಿನಂಚಿನ ಈ ಅಸ್ತ ಕೊರ್ಲೆ ಅಕ್ಲೆ ಬೆಳಗಾದ ಕೊರ್ಲೆ ಇರ್ನ ಬಾಳು ಮುಲ್ಪಾವಡು ಈ ಮನ್ನಡ ಕೊರ್ನಂಚಿನ ಈ ಒಂಜಿ ಅಭಿವೃದ್ಧಿದ ಕೆಲಸಡು ನಲ್ಲಾತ್ ಇರ್ನ ಕೆಲಸ ಎಡ್ಡ ರೀತಿ ಎತ್ತರಕ್ಕೆ ಏರಾಡು ಬಂದಿ ಪರ್ತುಡು ಇದೇ ರೀತಿಯಾಗಿ ಧ್ಯಾನದ ಉಲೈಗೆ ಬರೋದು ಅಭ್ಯಂತರ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗದ ನಿತಿನ್ ಕುಮಾರ್ ನಾಯ್ಕ ದಮಂತ ಆರ್ಲ ಚಾವಡಿ ಬತ್ತದ ಸನ್ಮಾನ ಕಾರ್ಯಕ್ರಮ ಸ್ವೀಕಾರ ಮಾಡ್ಕೊಂಡು ಬಂದಕೆಂದ್ರೆ ಯುವಕಿಯರು ಒಂಜಿ ಎಡ್ಡೆ ಧರ್ಮ ಪ್ರಜ್ಞೆ ಪುಣ್ಣಾರು ಅಂಚನೆ ಅರೆಗೆ ಈತೆಲ್ಲ ಪ್ರಾಯೋಡೆ ಮಲ್ಲ ಒಂಜಿ ಸ್ಥಾನಮಾನ ತೆಗೆದಲ್ಲಿ ಬಂದಲೆ ಸನ್ಮಾನ ಕಾರ್ಯಕ್ರಮ ಅರೆಗಳ ನಡಪಾವಡು ಮುಲ್ಪಾದ ಈ ಒಂದು ಕ್ಷೇತ್ರಗೂ ಬೆನ್ನಿ ಬೆನ್ನಿನಾಯ್ಕ ಅರೆಗಳ ಖಂಡಿತವಾದಲ ಆರ್ಲಂಚನೆ ಅವೇತೋ ಧಾರ್ಮಿಕ ಕ್ಷೇತ್ರ ಎಡ್ಡ ರೀತಿಯಲ್ಲಿ ಬೆನ್ನೊಂದುಲ್ಲೇರು ನಿತಿನ್ ಕುಮಾರ್ ನಾಯ್ಕ ಮೇರೆಗೆ ಈ ಪುತ್ತೂರು ಸನ್ಮಾನ ಕಾರ್ಯಕ್ರಮ ನಡೆಪುಡು ಫಲ ಪುಷ್ಪ ಮಾಲೆ ಪೇಟದೊಟ್ಟಿಗೆ ಪುತ್ತುಡು ಗೌರವ ಒಂದುಂಡು ಖಂಡಿತವಾದಲ ಇರ್ನಲ ಬಾಳು ಗುಲ್ಪಾಬಡು ಲಾಯ್ಡ್ ರಾಡ್ರಿಗಸ್ ಒಂಜಾತ ಹೆಡ್ಡೆ ಕಾರ್ಯಕ್ರಮ ಬಂದುಲೆ ಪ್ರತಿ ವರಿಯಾಗಲ ಮುಲ್ಪ ಕೆಲಸ ಮಲ್ತಿನ ಕೆಳಗೆ ಪುಟ್ಟದು ಗೌರವ ಮಲ್ತದುಲ್ಲ ಕೈಟ್ ಒಂಜಾತ ಸೌಹಾರ್ದದ ವೇದಿಕೆಲ ಆದುಂಡು ಬಂದುಲೆಂದು ಲಾಯ್ಡ್ ರಾಡ್ರಿಗಸ್ ಮೇರೆಗೆ ಮಾತ ಬಂದಿಲ್ಲ ಬರಬಾರ್ದು ಸ್ವಲ್ಪ ಮೇಲೆ ಥ್ಯಾಂಕ್ ಯು ಸರ್ ದುಂಬುದ ಸನ್ಮಾನ ಕಾರ್ಯಕ್ರಮಗೂ
ಬಾರಿ ಪೂರ್ವದ ಒಂಜಿ ಕೆಲಸ ಮಲ್ತು ಕೋರ್ನಂಚಿನಿಕ್ಲ ಪ್ರೀತಿದ ಕಾಂಟ್ರಾಕ್ಟರ್ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು ಬೆರೆನ ಚಾವರದ ಬೊಮ್ಮಗೆ ಎದುಕೊಂದುಲ್ಲ ಬಂದುಲ್ಲ ಬಾರಿ ವಿಶೇಷದಾದ ಕೇಳ ಕನಚೂರು ಭವನ ಒಂದು ಮಾತಿರಲ್ಲ ಕೇಂದಾರು ಆಂಡ ಕನಚೂರು ಪಂಪಿನ ಊರು ನೇರಿಲ್ಲ ಗೊತ್ತು ಜವು ಮಾತ್ರ ಚಿಕ್ಕಮಗಳೂರು ಆಂಡ ಅಂಬೇರ್ನ ಪುದಾರಡು ಇಂಚನುಂಡು ಕೇಳ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು నుండి ಬಂದುಲ್ಲ ಮುಂಜಾತ ದೈವ ಭಕ್ತಿ ಇರುಂಬೇರು ಇಕ್ಲ ಕೊರಗಜ್ಜನ ತಲ ಬಾರಿ ಮಲ್ಲ ಭಕ್ತಿ ಇರುಂಬೇರು ಅಲ್ಪಲ ಪ್ರತಿ ಒಂಜಿ ಕಜ್ಜೋಡ್ಲ ಮತ್ತು ಪಾಲ್ಯ ತುಳುವೇರು ಮುಲ್ಪಲ ಅಪ್ಪ ಮಾಕಾಲ್ ದಿನ ಅಲ್ಪಲಂಚನೆ ತನ್ನ ನಿಷ್ಠೆ ಪಂಪಿನುಂಡು ಬಂದುಲೆ ತನ್ನ ಕೆಲಸದ ಒಟ್ಟಿಗೆ ನಿಷ್ಠೆನ್ ಪಾಡ ಅದು ಕೊಡ್ತು ಮುಲ್ಪ ಸೇವೆಯನ್ನು ಮಾಡ್ತಿದ್ದಾರೆ ಇಂಚಿತ್ತಿನ ಪುರ್ತುಡು ಈತ ಪೂರ್ವದ ಪರಿಪೂರ್ಣ ಕ್ಷೇತ್ರ ಪಂಪಿನ ತೀರ್ಮಾನ ಕಟ್ಟಿಡು ಈ ಪುರ್ತುಡು ಅಕ್ಲೇನ ಗೌರವ ಮತ್ತೊಂದಿಲ್ಲ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು ಬೇಗ ಮಾತ ಬಂದುಲ್ಲ ಪ್ರಭಾದ ಸುಲ್ಮೇಲೆ ದುಂಬುದ ತಮ್ಮನದ ಮನೆಗೆ ಎದುಕೊಂದುಲ್ಲ ಪ್ರವೀಣ್ ಕುಮಾರ್ ಜೆಪಿ ದಯಮಲ್ತದ ಪ್ರವೀಣ್ ಕುಮಾರ್ ಜೆಪಿ ವಿಜಯ್ ಕುಮಾರ್ ಸುರುಕು ಪ್ರವೀಣ್ ಆಗ ದಯಗೈತಲ್ಲ ಪ್ರವೀಣ್ ಎಂಕ್ಲೆ ಮುಲ್ಪ ಬೋಡಿತ್ತಿನ ವ್ಯಕ್ತಿ ಅವು ಕೆಲಸ ಆವಡ್ತಿಲ್ಲ ನಮ್ಮ MLA ಕಾರ್ಯಕ್ರಮ ಪುಡಲ್ಲ ಪ್ರವೀಣ್ ಆಗಿ ಫಸ್ಟ್ ಫೋನ್ ಅಲ್ಪನು ಆಸ್ಪತ್ರೆ ಅದು ಪಡು ಅತರ ನಗರಸಭೆ ಅದು ಪಡು ಅತರ ಪೊಲೀಸ್ ಸ್ಟೇಷನ್ ಅದು ಪಡು ಪರ್ಮಿಷನ್ ಅದು ಪಡು ಅವು ತಿನ್ನಲ್ಲ ಒಂಜಿ ಪ್ರವೀಣ ಇಂಚೆಂಚ ಒಂಜ ವಿಷಯ ಉಂಡು ಒಂದು ಪನ್ನಿ ಪೆಟ್ಟಿಗೆನೆ ಇಂಕ ಯಾನುಲ್ಲ ಅಂತ ಪಂಪಿನ ಭಾಷೆ ಕೊರ್ಪೆ ಬಾರಿ ಎಡ್ಡೆ ವ್ಯಕ್ತಿತ್ವ ಬಂದುಲೆ ಪ್ರವೀಣ್ ಒಂಜಿ ಕೆಲಸೋಡು ಖಂಡಿತವಾದಲ ಮುಲ್ಪ ಇಂಕಲ ಉಳ್ಳಾಲ ಬಂಡಿ ಕೊಟ್ಟೆ ಕೋರ್ದಪ್ಪು ಸಾನ ಅದು ಪಡು ಬಬ್ಬು ಸ್ವಾಮಿ ದೇವಸ್ಥಾನ ಕಾಪಿ ಕಾಡಾದು ಪಡು ಮಾಕಲ್ ಸಾನಾದು ಪಡು ಮಸ್ತ್ ಕಡೆಕ್ ಎಡ್ಡ ರೀತಿದ ಒಂಜಿ ಬೆನ್ಪಿನಂಚಿನ ಒಂಜಿ ಚಾತುರ್ಪು ಪ್ರವೀಣಡುಂಡು ಬಂದುಲೆ ಕೇವಲ ಒಂಜಿ MLA ಸಹಾಯಕ ತೊಟ್ಟಿಗೆ ಬೆನ್ನಿ ಬೆನ್ಪಿನಲ್ಲಿ ಒಂಜಿ ಎಡ್ಡ ರೀತಿದ ಒಂಜಿ ಆ ದೇವರಿಗೆ ಅನುಗ್ರಹ ಕೊಡ್ತಾರೆ ಖಂಡಿತವಾದಲ ಆ ಪರಮಾತ್ಮೆ ಕೊರಗಜ್ಜೆ ಅಂಜನೆಯ ಬಬ್ಬು ಸ್ವಾಮಿ ಅಪ್ಪ ಮಾಕಲ್ದಿ ಖಂಡಿತವಾದಲ ಅರಿನ ಅನುಗ್ರಹಿಸಲು ನನದುಂಬುಲ ಇವ್ನ ಕೆಲಸ ಎಡ್ಡ ರೀತಿಯಲ್ಲಿ ನಡ್ಕೊಂಡು ಬಂದಿ ಪಟ್ಟುಡು ಇರಿಗಳ ಸೊಲ್ಮೆ ಸಂದೇತ ಮಂತೊಂದುಲ್ಲ ದುಂಬುದ ವಿಜಯನ್ನೇ ವಿಜಯ್ ಕುಮಾರ್ ಅಂದು ವಿಜಯನ್ನೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಬರ್ತಿಲ್ಲ ಕಣ್ಣಿಂದ ಕಡ್ಡೆ ರೀತಿದ ಒಂಜಾತ್ MLA ಒಂಜಿ ಮಲ್ಲ ಒಂಜಿ ಬಲಕೈ ಬಂಡ ತಪ್ಪ ಒಂದು ಅವು ವಿಜಯರು ಅರಿಗೆ ಕುಲ್ಲಿಯರ ಚಾರಡು ಕುಲ್ಲಿಯರತ ತೋಜಿ ಅಂಚ ವಿಜಯನಗರ ಜೋರ್ದ ತಾತಿಗಳು ದೇಕಂಡ ಒಂದು ಕೊಂಜಿ ಕೊಂಡಿ ಎಂಚಿನ ಕೇಂಡ ನಮ್ಮ ಕಾದಾರ್ ಕೊಂಜಿ ಲಿಂಕ್ ಕೊರೊಂದು ಹೋಪಿನ ಅಂಚಿನ ಜನಕುಲು ಬುಕ್ಕಲು ಕೊರ್ಜಿ ದೇಕಲಾರಕ್ಕೆ ನೆರ್ಪಿನೆಲ್ಲ ಉಂಡು ದಯಪಂಡ ಆತ ಎಡ್ಡ ಕೆಲಸ ಮಲ್ಪೇರು ವಿಜಯನಾಗ ಈ ಪುರ್ತುಡು ಸನ್ಮಾನ ಕಾರ್ಯಕ್ರಮ ನಡ್ತೊಂಡು ಪ್ರಕಾಶ್ ಸಿಂಪನಿ ಪ್ರಕಾಶ್ ಇದೆ ಕುಲ್ಲೆ ದುಂಬುಗು ಲಿಬ್ಸಿ ನಮ್ಮಲ್ಲಿ ಸನ್ಮಾನ ಕಾರ್ಯಕ್ರಮ ಶ್ರೀಮಾನ್ ಅನ್ನು ಪಾತ್ರೆ ಮುಗೇರ ದೈವದ ಪಾತ್ರೆ ಬೆರ್ನ ಒಂಜಿ ಕೊಲಬನು ಪ್ರವೀಣ್ ಬೇರೆ ಓದೋಡು ಪಂದಕೆಂದುಲ್ಲ ಅನ್ನು ಪಾತ್ರೆ ನಿಖಲವರ ಜೋರದ ಕೈತಾಡೋರು ತಮ್ಮಂದ ಮನೆಟ್ಕೊಳ್ಳೋಡು ದಯಮಲ್ತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಬಾರ್ಪೂರ್ನಿಂದ ಕೇರಳ ರಾಜ್ಯದ ನೀಲೇಶ್ವರ ತನಕ ಕಡಲ್ತಡಿಯ ಪರಶುರಾಮ ಸೃಷ್ಟಿಯ ಈ ತುಳುವ ನಾಡಿನಲ್ಲಿ ದೈವಾರಾಧನೆ ಮತ್ತು ನಾಗರಾಧನೆಗೆ ಪ್ರಸಿದ್ಧವಾಗಿರುವ ದೇವರ ಆಲಯಗಳನ್ನು ಸ್ಥಾಪನೆ ಮಾಡಿ ಪೂಜೆ ಪುರಸ್ಕಾರಗಳೊಂದಿಗೆ ನಮ್ಮ ಹಿರಿಯರು ಪುರಾತನ ಕಾಲದಿಂದಲೂ ನಂಬಿಕೊಂಡು ಆರಾಧನೆ ಮಾಡುತ್ತಿದ್ದಾರೆ. ಅದರಂತೆ ಶ್ರೀ ಬ್ರಹ್ಮ ಮುಗೇರಾಮ್ ದೈವಸ್ಥಾನ ಸಹ ಬಹು ಪುರಾತನವಾದ ದೈವ ಕ್ಷೇತ್ರವಾಗಿರುತ್ತದೆ. ಈ ಕ್ಷೇತ್ರದಲ್ಲಿ ಪ್ರಧಾನ ದೈವಗಳಾದ ಎನ್ಮೂರದಯ್ಯು, ಕೆಲತಪೆರ್ನೆ, ಭದ್ರಕಡಂಜು ಮತ್ತು ತನ್ನಿಮಾನಿಗ ಹಾಗೂ ಪರಿವಾರ ದೈವಗಳನ್ನು ಮುಗೇರ ಸಮಾಜದವರು ಗ್ರಾಮ ದೈವಗಳಾಗಿ ಆರಾಧಿಸಿಕೊಂಡು ಬರುತ್ತಿದ್ದೇವೆ. ಶ್ರೀ ದೈವಗಳಿಗೆ ತಿಂಗಳ ಸಂಕ್ರಮಣ, ಪರ್ವ ಸೇವೆ ಮತ್ತು ವಾರ್ಷಿಕ ನೇಮೋತ್ಸವವನ್ನು ಸಹ ಮಾಡುತ್ತೇವೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ರೆಂಜಾಲ ಗ್ರಾಮದ ನಿವಾಸಿಯಾಗಿರುವ ದಿವಂಗತ ಕೊರಗ ಮುಗೇರ ಮತ್ತು ದಿವಂಗತ ತುಂಬೆಯವರ ಮಗನಾಗಿ ಶ್ರೀ ಅನ್ನು ಮುಗೇರಯಾನೆ ಪೇಂಚ ಮುಗೇರವರು
ದಿನಾಂಕ 1/1/1959 ರೆಂಜಾಲ ಗ್ರಾಮದ ಸೋಂಬೆಟ್ಟು ಎಂಬಲ್ಲಿ ಜನಿಸಿದರು. ಹೆತ್ತವರ ಕಷ್ಟದ ಜೀವನದಿಂದ ಶಾಲೆಗೆ ಹೋಗಲು ಸಾಧ್ಯವಾಗದ ಕಾರಣ ಬಾಲ್ಯದಲ್ಲೇ ಕೂಲಿ ಕೆಲಸಕ್ಕೆ ತೆರಳಿ ಮನೆಯ ಕಷ್ಟದ ಪರಿಸ್ಥಿತಿಗೆ ಸಹಾಯವಾದರು. ಇವರ ತಂದೆಯವರು ಮುಗೇರ ದೈವದ ದರ್ಶನ ಪಾತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಂದೆ ಸೇವೆ ಸಲ್ಲಿಸುತ್ತಿದ್ದ ದೇವಸ್ಥಾನಕ್ಕೆ ಅವರ ಜೊತೆ ಶ್ರೀತರು ತೆರಳಿ ತಂದೆಗೆ ಸಹಾಯ ಮಾಡುತ್ತಿದ್ದರು. ತಂದೆಯ ಬಳಿಕ ಅವರ ಸೇವೆಯನ್ನು ಮುಂದುವರಿಸುವ ಸಲುವಾಗಿ ದಿನಾಂಕ 28/4/1988 ರೆಂಜಾಲ ಶ್ರೀ ಬ್ರಹ್ಮ ಮುಗೇರ ದೈವಸ್ಥಾನದ ವಾರ್ಷಿಕ ನೇಮೋತ್ಸವದಂದು ಗುರ್ತು ಬರ್ಕೆಯವರ ಊರ ಹಿರಿಯರು ಮುಗೇರ ಗುರಿಕಾರರು ಕುಟುಂಬದವರ ಸಮ್ಮುಖದಲ್ಲಿ ಎಣ್ಣೆ ಬೂಲ್ಯವನ್ನು ನೀಡಲಾಯಿತು. ಅದರ ಮರು ವರ್ಷದಿಂದಲೇ 27/4/1989 ರೆಂಜಾಲ ಶ್ರೀ ಮುಗೇರ ದೈವಸ್ಥಾನದ ವಾರ್ಷಿಕ ನೇಮೋತ್ಸವದಂದು ತಮ್ಮ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. ನಂತರ ದಿನಗಳಲ್ಲಿ ಶ್ರೀ ದೈವದೇವರ ಆಶೀರ್ವಾದದಿಂದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕಾಸರಗೋಡು ಜಿಲ್ಲೆಗಳ 35ಕ್ಕೂ ಹೆಚ್ಚು ಶ್ರೀ ಬ್ರಹ್ಮ ಮುಗೇರ ದೈವಸ್ಥಾನಗಳಲ್ಲಿ ವಾರ್ಷಿಕ ನೇಮೋತ್ಸವದಲ್ಲಿ ದೈವಗಳ ಗಗ್ಗರ ಸೇವೆ ಸಮಯದಲ್ಲಿ ಶ್ರೀ ಯನ್ಮುರದಯ್ಯ ದೈವದ ದರ್ಶನ ಪಾತ್ರಿಯಾಗಿ ಬಹಳ ಶ್ರದ್ಧೆ ನಿಷ್ಠೆಯಿಂದ ದರ್ಶನ ಸೇವೆಯನ್ನು ಮಾಡಿಕೊಂಡು ಮರೆತಿದ್ದರು. ಶ್ರೀ ದೈವಗಳ ಕಾರಣಿಕ ಶಕ್ತಿಯಿಂದ ಭಕ್ತರಿಗೆ ಅಭಯ ಪ್ರದಾನವನ್ನು ಮಾಡುವ ನಮ್ಮ ಮೊಗೇರ ಸಮಾಜದ ಹಿರಿಯ ಪಾತ್ರಿಯಾಗಿರುತ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯರ ನೆಚ್ಚಿನ ಹಣ್ಣು ಪಾತ್ರೆಯಲ್ಲಿ ಬಂದುಲ್ಲ ಖಂಡಿತ ಬಾದಲರೆಗೆ ಈ ಪೊರ್ತುಡು ಸನ್ಮಾನ ಮಲ್ಪುಡೆ ದಾಯಕೆಯಿಂದ ದೈವದ ಕೊಡಿಯಡಿ ಅಂಚೊಂಡು ಬಂದುಲ ಆ ಮನ್ನದ ವಾಕ್ಯ ಅಂಚೊಂಡು ಬಂದುಲ ಮಣ್ಣೆಂಚ ಪನ್ಪುಡ ಆ ಮನ್ನದ ದೈವಲಿಂಚ ಪನ್ಪುಡ ಅಂಚಿತ್ತಿನ ನುಡಿಕೊರ್ಪಿನಂಚಿನ ಹಿರಿಯರ ನೆಚ್ಚಿನ ಹಣ್ಣು ಪಾತ್ರೆ ಮೇರೆಗೆ ಈ ಪೊರ್ತುಡು ತಮ್ಮನ ಬಲ್ಮಾನದ ಮಾನಾದಿಗೆದ ಕೂಟ ಮಲ್ತದ ಅರೆನ ಪೊರುಳುಡು ಮಾನಾವುಡು ಬಂದು ಕೇಂದ್ರ ಬಂದುಲ ಅರೆಗೆ ಶಾಲು ಸ್ಮರಣಿಕೆ ಈ ಪುರ್ತುಡು ಹೊರಗೆ ಸನ್ಮಾನ ಕಾರ್ಯಕ್ರಮ ಬಂದುಲೆ ಒಂಜಾತ್ ಐಸಿನ ಬಂದುಲೆ ಅನ್ನು ಪಾತ್ರಿ ಬೆರೆಗೆ ಇರ್ನ ಬಾಳು ಬುಲ್ಪಾವಡು ಈರ್ ನಡಪು ಸಾದಿ ದಂಟದ ಮುಡಿಪು ಬಾಡದ ಲೆಕ್ಕನೆ ಪುರುಳು ರಕ್ಷಣೆ ಮಂತ್ರ ಬಂದು ಸ್ವಲ್ಪ ಸಂದೇಶ ಮತ್ತು ದುಂಬುದ ಕಾರ್ಯಕ್ರಮಡು ನಮ್ಮ ದೇಜು ಪಾನರ ಬಂದುಲೆ ಬೆರ್ನ ಪೊಲಬುನ್ಯಾನು ಪನಿಯರನ್ನು ಪುಪ್ಪಿಸಿದೆ ಕೆನ್ನಾಡ ದೇಜು ನಲಿಕೆ 13 ವರ್ಷಡು ನೇಮ ನಿರಿತ ಅಂಕ ನಡು ಈ ಪೊರ್ತುಡು ಆ ಕಲಕು ಬತ್ತಿನಾರು ಬಂದುಲೆ ಅರ್ನ ಪಪ್ಪ ಬೂದ ಪಾನರ ಅಮ್ಮ ಮುತ್ತು ಪಾನರ ಆರು ಐನ್ಯ ಮಗೆ ಅದು 13 ವರ್ಷಡು ದಕ್ಷಿಣ ಕನ್ನಡ ಜಿಲ್ಲೆಡು ಅವೇತೋ 40 ವರ್ಷದ ಈ ಒಂಜಿ ದೈವದ ಕೊಡಿಯಟ್ಟು ನೇಮ ನೆರಿ ಕಟ್ಟಿದರು ಐಟ್ಲ ವಿಶೇಷವಾದ ಮುಲ್ಪ 14 ವರ್ಷ ಅಪ್ಪೆ ಮಾಕಾಲ್ ದಿನ ನೇಮ ಅವೊಂಜಿ ಆತ ಬಾರಿ ಪುರುಳು ಬಂದುಲೆ ಆ ನೇಮ ತುಪ್ಪಿನ ಒಂಜಿ ಆತ ಪುರುಳು ಬಂದುಲೆ ಒಂಜಿ ಕಮ್ಮಿಡ್ಲ ಒಂಜಿ 205 ಮಾಲೆಯನ್ನು ಪಾಡುಂಡಲ್ಲ ಆ ದೈವ ಶಕ್ತಿ ಉಂಡು ಮಲ್ಪಿನಕ್ಕೆ ಸಾಕ್ಷಿ ಎಂಜಿನ ಕೇಂಡ ಅರೇನು ಇಂಚ ತೂನಗೆ ಎಂಚೊಲ್ಲೇರು ಆ ನೇಮ ಕಟ್ಟಿದಾದಕ್ಕ ಆ ಅಬ್ಬರನ್ನು ದೆತ್ತೊಂದು ಒಂಜಾತ್ ಆ ದೈವದ ನಡೆಟ್ ಕೊರ್ಪಿನಂಚಿನ ಆ ಒಂಜಾತ್ ಪುರುಳು ಪುಲಿಕೆ ನಿಜವಾದ ಸಾಕ್ಷಾತ್ಕ ಆ ಮಾಕಲ್ಡೆಪ್ಪೆ ಬತ್ತಿಲ ಕನ್ಯಾಪುಡು ಬಂದುಲೆ ಇಂದು ಮನ್ನದ ಕಲೆ ಬಂದುಲೆ 40 ವರ್ಷುಳಾರು ಖಂಡಿತವಾದಲ ಆ ತುಳುನಾಡ ಕಟ್ಟು ಪುರಾಪುಡು ಪರಶುರಾಮ ಸೃಷ್ಟಿದ ನಾಗನಡೆ ಸರ್ಪಜಡೆ ಪಂಚವರ್ಣದ ಪುಂಚದ ಮನ್ನಡು ಅವೆತೋ ಸಾನ ಮುಂಡಿಗೆಡು ಪಂಜುಲಿನೇ ಮಾದುಪ್ಪಡು ಮಾಕಲ್ದಿನೇ ಮಾದುಪ್ಪಡು ಕಲ್ಕುಡನೇ ಮಾದುಪ್ಪಡು ಜುಮಾದಿನೇ ಮಾದುಪ್ಪಡು ಸ್ವಾಮಿ ನಿಶ್ಚಯ ಮಾಡ್ತಾರೆ ಇರ್ನ ಬದುಕಿಗೆ ಖಂಡಿತವಾದ ದೈವನು ಬಂಗಾರದ ನುಪ್ಪಾವಡು ಪನದಿ ಪೊಟ್ಟುಡು ಇದಕ್ಕೆ ಸುಲ್ಮೆ ಸಂದೈತ ಮಲ್ತದಿಲ್ಲ ಅರೇನು ಮಾನ ಆವಡು ಪಂದಿ ಪೊಟ್ಟುಡು ಕೇಳುವುದಿಲ್ಲ. ದೇಜು ಪಾನರ ಬೆರೆಗೆ ನಲ್ಲಾತ ದೇವರು ಆಯುರಾರೋಗ್ಯ ಕೊರಡು ಒಂಜಾತಗಳಿಗೆ ಪುರ್ಲುನು ಬದುಕು ಕೊರಡು ಪಂದು ಸೊಲ್ಮೆ ಸಂದೇತ ತಂದು ದುಂಬುದ ನಮ್ಮ ಮದಿಪುದ ಮಧ್ಯಸ್ಥರು ನಮ್ಮ ಸನ್ಮಾನಿಸುತ್ತ ಶೇಖರ್ ಕಡಂದಲೆ ಬಂದುಲೆ ಬೆರ್ಲಂಚನೆ
ಶ್ರೀಮಾನ್ ಶೇಖರ ಕಡಂದಾಲೆ ಮೂಡಬಿದ್ರೆ ತಾಲೂಕುದ ಕಡಂದಲದ ಪಾಲ ಶ್ರೀನಮಗೇರ ಬಕ್ಕ ವನಜ ದಂಪತಿಲ್ಲ ಮಗೆ ಅದು ಸರಿಸುಮಾರು ಇರುವ ವರ್ಷದ್ದು ಈ ಒಂಜಿ ಸೇವೆಯನ್ನು ಮಲ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಜಿಲ್ಲೆ ಚಿಕ್ಕಮಗಳೂರು ಉಡುಪಿ ಇಂಚ ಅವೇತೋ ಕೊಡಿ ಚಾವೈಡು ಬಂದುಲೆ ಮದಿಪುದಕ್ಲೆ ಒಂಜಿ ವಿಚಾರದ ಕೇಂದ್ರ ಪುಸ್ತಕ ಓದು ಪೂಜೆರು ಮಸ್ತಕ ಕೊಡುಕೊಂಡು ದಾಯಕೇನು ನಾಡ ಅರ್ನ ಮದಿಪೆ ಅಂತೂತೆ ಪ್ರತಿ ಒಂಜಿ ಮದಿಪುಡ್ಲ ದೈವ ಉಂಡತ್ತೆ ಮನ್ನದ ಉಲೈಡಿತಿನ ದೈವ ಆ ಶರೀರ ಬರ್ಪುಣ್ಣು ಪಂಪಿನೇಕ ಅರ್ನ ಮದಿಪು ಸಾಕ್ಷಿ ದಯಕೇಂಡ ಆತ್ತಪುರುಳದ ಮದಿಪು ಇಂಕಲ್ಲ ಮಧ್ಯಸ್ಥರೇ ಮದಿಪುದ ಕಟ್ಟೆಂಚಂದಕ್ಕೆಂಡ ಬಡಕ ರಾಜದ ಕಟ್ಟು ತಿನ್ಕ ರಾಜದ ಹುಟ್ಟು ಬಡಕಾಯಿ ಬಾರ್ಕೋಡು ತಿನ್ಕ ಹಿಲಿಂಚ ಪದ ಪೋಪ ಆಂಡ ಅರ್ನ ಮದಿಪುದೊಂಜಿ ಪುರುಳೆ ಬೇತೆ ಆ ಒಂಜಿ ಸತ್ಯಲೆಗೆ ಒಂಜಿ ಕೊರ್ಪಿನಂಚಿನ ಆ ಮದಿಪುಡು ಪರಿಪೂರ್ಣ ದೈವ ಬತದುಂತು ಬಂದುಲ ಇಂಚಿತ್ತಿನ ಪೊರ್ತುಡು ಪರಿಪೂರ್ಣ ದೈವ ಉಂತುನಗ ಒಂಜಾತ ಮದಿಪುದ ಪುರುಳು ಪೂರ್ಣಗ ಕ್ಷೇತ್ರ ಬೆಳಗೊಂಡು ಬಂದುಲ ಅಂಚಿತ್ತಿನ ಪೊರ್ತುಡು ಈ ಪೊರ್ತುಡು ದೈವಲು ಬತದ ಸ್ವರೂಪ ಕೊಂಡಾಡು ನೇರನ್ನು ಕೇಂದ್ರ ಮದಿಪುದ ಮಧ್ಯಸ್ಥರೇನು ಬಂದುಲ ಸುಂದರ ಒಂಜಿ ವಿಶೇಷವಾದ ನಮ್ಮ ಮಧ್ಯಸ್ಥರ ಕೂಡ ಒಂದು ಅಭಿನಂದನೆ ಸಂದೇಶ ಮಾಡ್ಕೊಡ್ತಾರೆ ಯಾಕೆಂಡ ಬಾರಿ ಪುರದ ಮಧ್ಯಸ್ಥರನ್ನೆಲ್ಲರನ್ನ ಬದುಕು ಬಂಗಾರ ಅವರು ಕೈತಾತವರು ಅಭಿನಂದನೆ ಸಂದೇಶ ಮಾಡ್ಕೊಂಡು ವಿಶೇಷವಾದ ಸನ್ಮಾನ ಒಂಜಿ ಉಂಡು ದಿನೇಶ್ ಕಾಪಿ ಕಾಡು ಬೇರೆಗಿದೆ ಮಲ್ತದ್ದು ಒಂದು ಶೇಖರ್ ಬೇರೆ ಸುರೇಶ್ ಪಟ್ನಗರ್ ಬಕ್ಕ ನಮ್ಮ ಸುಂದರನ್ನ ಲೆಕ್ಕೊಡು ಸನ್ಮಾನದ ಮನೆ ಪುರುಡು ಯಾಕೆಂಡ ಸೀಟಿತ ತಿಕ್ಕುಜಿ ಸೀಟ್ ಕೈಕಾರು ಇಪ್ಪರು ನಾನು ಎಲ್ಲ ಜಾನ ಓಟ ಅನ್ನಗ ಏನೇ ಸೀಟ್ ತಿಕ್ಕೊಂಡು ಗೊತ್ತು ಜಾಣ ಇತ್ತ ತಿಕ್ಕಿನ ಸೀಟ್ ಪುಣ್ಯ ನಮ್ಮ ಯಾಕೆಂದ್ರ ದಿನೇಶ್ ಒಂಜಿ ಸಂಪರ್ಕ ಎಂಚಿನ ಕೇಂದ್ರ ಕೃಷ್ಣ ಭಜನ ಮಂದಿರ ಅವಡು ಮಾಕಲ್ ಸಾನ ದುಪ್ಪಡು ಮುಲ್ತ ಆಫೀಸ್ ವರ್ಕ್ ಎಂಚಿನೊಂಡ ಐನು ಅಚ್ಚುಕಟ್ಟಾದು ರಡ್ಡು ಕ್ಷೇತ್ರ ಬಾರಿ ಪೊಲ್ಲಡು ಅಂತಾದೇರು ಒಂಜಿ ಶ್ರೀಕೃಷ್ಣ ಭಜ ಮಂದಿರಗೂ ಉಲ್ತೊಲ್ತ ಬಿನ್ನೆರ್ ನಕಲಡೆ ಬರ್ಪಿಲ ಕಾತುಂಡು ಮುಲ್ತ ಸಾನೋಗ್ಲಂಚಿನ ಉಲ್ತೊಲ್ತ ಅಧಿಕಾರ ನಕಲು ಇರ್ದು ಬಿನ್ನೆರ್ ನಕಲು ಈ ಒಂಜಿ ಜಾಗೆ ಬರೋಡಾತಂದ ಯಾಕೆಂಡ ಅವು ದಿನೇಶನ ಕಮ್ಯುನಿಕೇಶನ್ ಅಂಪೇರು ಈ ಒಂಜಿ ಮನ್ನಗ ಬೋಡಾದು ಹಿಂದನ್ನು ಸೊಂದು ನಂಚಿನ ಕತ್ತು ಬಂದುಲ ಅಂಚಿತ್ತಿನ ಪೊರ್ತುಡು ಒಂದು ಸುಂದರ ಅಧ್ಯಕ್ಷರ ಬಕ್ಕ ಸುರೇಶ್ ಪಟ್ನಗರ ಮಕ್ಕಳು ಸೇರೋ ಚೆಂಬುಗಡ್ಡದ ಆಜಾಪ್ಯರು ಎಂದು ಬಂದಿಲ್ಲ ಯಾಕೆಂದ್ರೆ ಆಜಾಪ್ಯರ ಲಂಚೇನೆ ಆರ್ಲ ತುಯ್ಯರ ತೂಕೋಗು ತೆಕ್ಕುಜೇರು ಬಂದುಲ ಅರಳಪ್ಪು ಲಂಚಿನ ಸಂಪತ್ತು ಬಾರಿ ಜಿಂಜೊಂಡು ಬಂದುಲ ಪ್ರಕಾಶ್ ಅನ್ನೆಲ್ಲರು ಆಮೇಲೆ ರಾಜಗುರಿ ಕಾರುಲ್ಯರು ಪ್ರಕಾಶ್ ಸಿಂಪೋನಿಲ್ಯರು ಸಂದೇಶ್ ಉಲ್ಯರು ಇಮೇಟ್ ನಾಗೇಂದ್ರ ಅನ್ನೆಲ್ಲರು ಐತೊಟ್ಟಿಗೆ ಚಂದ್ರಿಕಾ ಕವ್ಲ್ಯರು ಸುರೇಖಾ ಕವ್ಲ್ಯರು ಐತೊಟ್ಟಿಗೆ ದೇವಕಕ್ಕೆಲ್ಲರು ಹಿರಿಯರು ಅಂಚನೆ ಮುರಳಿ ಇಲ್ಯರು ಆಮೇಲೆ ತುಯರ್ ಬಣ್ಣಿಂಗ್ಲ ಕೋರ್ದಪ್ಪ ದೇವಸ್ಥಾನ ಪ್ರಕಾಶ್ ಉಮಾನಾಥ್ ದಯಾನಂದ್ ಮಕ್ಕಳು ಮಾತುಲ್ಯರು ಕನ್ನಡೊಂಜಿ ಪಾತೆರಂಡು ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅಪಮಾನ, ಆದರ್ಶ ಇಲ್ಲದೆ ಸತ್ರೆ ಬದುಕಿಗೆ ಅಪಮಾನ ಪಡೆದು. ನಮ್ಮ ಯುಟಿ ಖಾದರ್ ಸರ್ ಒಳ್ಳೆ ಒಂದು ಕಾರ್ಯಕ್ರಮ ಪಾಡು ಈ ಸಮಾಜಮುಖಿ ಸೇವೆಡು ಆರ್ ಕೊರ್ಪಿಚ್ಚಿನ ಸೇವೆ ಖಂಡಿತ ಒಂದು ದೇವರಿಗೆ ಸೇರೊಂದು ಪಂಪಿನ ಪಾಚರಣೆಯನ್ನು ಪಂಡ್ರೆ ಭಾರಿ ಸಂತೋಷ ಮಾಡ್ತದೆ. ಜಾತಿ ಮತ ನಮ್ಮ ಇಂಚಿನ ಈ ಪ್ರಕ್ಷುಬ್ಧ ಕ್ಷೇತ್ರಡು ಮನುಷ್ಯ ಏತು ವರ್ಷ ಬದುಕಿಯೇ ಅಂತ ಪಂಪಿನ ಮುಖ್ಯತ್ ಬದುಕಿಡು ದಾದ ಸಾಧನೆ ಮಲ್ಪೆ ಅವು ಫಲ ಶಾಶ್ವತವಾದಪ್ಪು. ನಂಗೆ ವಾ ಧರ್ಮಡ್ದಲ್ಲ ಮನುಷ್ಯ ಧರ್ಮಡ್ದು ಮಿತ್ತು ಮಾನವೀಯತೆ ಧರ್ಮಡ್ದು ಮಿತ್ತು ಮಿಗಿಲಾಯಿನ ಧರ್ಮ ಓಲಾಜ್ ಈ ಇತ್ತ ಪ್ರಸ್ತುತ ಸ್ಥಿತಿ ನಮ್ಮ ಉನ್ನೇನು ಮಾತೆರ್ಲ ಮನಗಾನೋಡು ಇನಿ ಈ ಮುಗೇರ ಒಂಜಿ ಸಾನುಗು ತನ್ನ ಅನುದಾನೋಡು ಎತ್ತಿನಂಚಿತ್ತಿನ ಒಂಜಿ ಎಡ್ಡ ದೇವರ ಮೆಚ್ಚಿನಂಚಿತ್ತಿನ ಒಂಜಿ ಸತ್ಯಲು ಮೆಚ್ಚಿನಂಚಿತ್ತಿನ ಒಂಜಿ ಕಾರ್ಯ ಸಾಧನೆ ಮಲ್ತಿನಕ್ಕೆ ಅರಿನೇಂಕಲ್ನ ಮೊಗೇರ ಸಮಾಜ ಬಂಧಲಿನ ಪರವಾದ ಮತ್ತು ಮುಲ್ಪದ ಮಾತ ಕ್ಷೇತ್ರದಿಂದ ಹಾರ್ದಿಕವಾದ ಅಭಿನಂದಿಸುವೆ ಅಂತೇಳಿ ಬೇಗ ಪಂಡ ಮನುಷ್ಯ ಒಂಜಿ ಇತಿಮಿತಿಡ್ ತನ್ನಡದಾಯಿನಂಚಿತ್ತಿನ ನಮ್ಮ ಮಾತೆರ್ಲ ಒಂಜಿ ದಿನ ಸೈಪಿನಗುಲೆಂಡ
ಅಂಡ ಆ ನಮ್ಮ ಇತಿಮಿತಿಡ ಒಂಜಿ ಸಮಾಜದ ದಾದಾಂಡಲ ಒಂಜಿ ಕೊಡುಗೆ ಕೊರಂಡ ಅವು ಶಾಶ್ವತವಾದ ನಮ್ಮ ಜೀವನಡು ಸಮಾಜಡು ಒಂಜಿ ಒಂದು ಪುಣ ಮಲ್ತದ್ದು ಈ ನಿಟ್ಟಿಡ ಆರು ಮಲ್ತಿನ ಕಾರ್ಯಕ್ರಮ ಏಪಲ ಶ್ರುತಾರ್ಜ ಆರ್ನ ಅದ್ಮೇರ್ಲ ಪ್ರಾತಸ್ಮರಣೆ ಮಸ್ತ್ ನಮ್ಮ ಈ ಸಮಾಜಗೂ ಒಂಜಿ ಸಾಹಿತ್ಯ ಆದ ಮಸ್ತ್ ಒಂಜಿ ನಮ್ಮ ಮಸ್ತ್ ಆರು ಕೊಡುಗೆ ಕೊಡ್ತಿನಾರ ಎನ್ನ ಊರು ಕಾಪುಡು ಯಾನು ಕಾಲೇಜ್ ದಿನೋಡು ಪುನಗ ಆರ್ನ ಪರಿಚಯ ಮಲ್ತದ ಇನಿ ಆರ್ನೊಟ್ಟುಗಳ ಆರ್ನ ಮಗನೊಟ್ಟಿಗೆ ಒಂಜಿ ಕಾರ್ಯಕ್ರಮ ಇಂಕೋ ಭಾಗವಹಿಸಿನ ಒಂಜಿ ಅವಕಾಶ ತಿಂಗಿನ ಎನ್ನ ಪುಣ್ಯಾಂದೆ ಯಾನು ಅವೇನು ಈ ತೆರಕಿರೋ ಎನ್ನನ್ವೆ ಬೇಗ ಬಂಡ ನಮ್ಮ ಇನಿ ಈ ಒಂಜಿ ಕ್ಷೇತ್ರಡು ಭಾರಿ ಖುಷಿ ಆಪುನ್ ಈತ ಒಂಜಿ ನನ್ನ ಯಾನು ಎತ್ತೋ ಸರ್ತಿ ಮುಲ್ತ ಒಂಜಿ ಅಲ್ಲ ಪರಮ ಭಕ್ತೆ ಮೂಲ ಪ್ರತಿಯೊಂಜಿ ಈ ಸಾನ್ನಿಧ್ಯೋಡು ಇನಿ ಕೆಲವರನ್ನು ಗೌರವಿಸಿನ ತುನಗ ಈ ಕ್ಷೇತ್ರ ನನಾತಿ ಬೆಳೆಗಡು ಈ ಕ್ಷೇತ್ರಡು ಎಡ್ಡೆಡ್ಡೆ ಕಾರ್ಯಕ್ರಮಗಳು ಆವಡಿಂದ ಆಶಿಸುವುದು ಈ ಒಂಜಿ ಸಮಾರಂಭಡು ಏನನ್ನು ಪಾಲ್ಗೊಳಿಸದು ಏನನ್ನು ಒಂಜಿ ದೊಡ್ಡ ಪಾತ್ರ ಅವಕಾಶ ಕೊಳ್ಕೊತೀನೋ ಮಾತಿರ ನಿಗಲಿಗೆ ಅಭಿನಂದಿಸದೆ ಎನ್ನ ಪಾತ್ರ ಮುಗಿಸುವೆ. ಜೈ ಹಿಂದ್. ಸೀತಾರಾಮ್ ಕುಂಚಾಡಿ ಪಾತ್ರಗಳು ಬಂದುಲೆ ವಿಶೇಷವಾದ ಮುಲ್ಪ ರವಿ ಎಸ್ ಉಳ್ಳಾಲ್ ಬೇರ್ನ ಖಂಡಿತವಾದ ಮುಲ್ಪ ದೇಕಂಡ ಬಾರಿ ಒಂಜಿ ಸಕ್ರಿಯವಾಗಿ ನಂಚಿನ ಸದಸ್ಯೆ ರಾಮನ ಭಕ್ತಿ ಹನುಮಂತಲಕನ ಕಾದಾರ ಗುಪ್ಪುನಂಚಿನ ಬಾರಿ ಮಲ್ಲ ಒಂಜಿ ವ್ಯಕ್ತಿ ತಪ್ಪ ಒಂದು ಅಂಚಿತ್ತಿನ ಪೊರ್ತುಡು ಈ ಚಿತ್ತಿನ ಮೂಜಿ ಕ್ಷೇತ್ರ ಮುಲ್ಪಂಡು ಒಂಜಿ ಬಬ್ಬುಸ್ವಾಮಿ ದೇವಸ್ಥಾನ ಮಾಕಲ್ ಸಾನ ಒಂಜಿ ಕೋರ್ದೊಪ್ ಸಾನ ಒಂದು ಮೂಜಿಕ್ಕೆಲ್ಲ ಬಾರಿ ಕೊಂಡಿ ಆದುಲ್ಲೇರು ಪನೊಂದು ಈ ಪೊರ್ತುಡು ಸೀತಾರಾಮ್ ಕೊಂಚಾಡಿ ರೆಡ್ಡಿ ನುಡಿ ಕೊರಡು ಬಂದು ಕೆಂದುಲೆ ಚೆಮ್ಮಗುಡ್ಡೆ ಶ್ರೀ ಮುಗೇರಮಕಾಳಿ ದೇವಸ್ಥಾನದ ಇನಿ ಮೇಲ್ಚಾವಣಿದ ಉದ್ದೀಪನದ ಕಾರ್ಯಕ್ರಮದ ಉದ್ಘಾಟನೆ ಮಲ್ತಿನ ನಮ್ಮ ಪ್ರೀತಿದ ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಯುಟಿ ಖಾದರಿಗೆ ಅನ್ನು ಸುರುಕಾದ ನಮ್ಮ ಸಮಾಜದ ಪರವಾದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದು. ಮೇರ ಸಮಾಜಮುಖಿ ಕೆಲಸವನ್ನು ಮಲ್ತೊಂದು ಪೇರು ಯಾನು ಅಧಿಕಾರಿ ಸ್ಥಾನ ಉಪ್ಪುನಗಲ್ಲ ಮೇರ್ನೊಟ್ಟಿಗೆ ಒಡನಾಡುತ್ತೆ ಇತ್ತೆ ನಿವೃತ್ತ ಆಯ್ವಕ್ಕ ಸಮಾಜ ಸೇವೆ ಇಂಕಲ ಮುಗೇರ ಸಂಘದ ಸಮಾಜ ಸೇವೆ ಒಟ್ಟಿಗೆ ಮಲ್ತೊಂದುಲ್ಲ ಮೇರು ಜಾತಿ ಮತ ಭೇದ ಇದ್ದಂದೆ ಮಾತರೆಗಳ ಸಮಾನ ರೀತಿಯಲ್ಲಿ ತನ್ನ ಸೇವೆಯನ್ನು ಮಲ್ಪುವೇರು ಅಂಚಾದು ನನದ ದುಂಬುಗಳ ಆರು ಅನ್ನ ಈ ರಾಜಕೀಯ ನಿಲಿಟ್ಟು ಉನ್ನತ ಸ್ಥಾನಮಾನ ಪಡೆದು ನನ್ನೆಲ್ಲ ಹೆಚ್ಚಿನ ಸೇವೆ ಮಲ್ಪಡು ಈ ಕ್ಷೇತ್ರ ಭಾಗದ ಮಾತರೆಗಳನ್ನ ಸೇವೆ ತಿಕ್ಕಿನ ತಂದೆ ಇಡೀ ರಾಜ್ಯದ ಸೇವೆಲಾರು ಮಲ್ತಿದ್ದೇರು ಸಚಿವ ಸ್ಥಾನ ಅದು ಪುನಗ ನನ್ನ ದುಂಬುಗಳಾರು ಉನ್ನತ ಪದವಿ ಪೋಡು ನನ್ನೆಲ್ಲ ಇಂಚೇನೆ ಮಾತಾ ಸಮಾಜಗಳ ಅರ್ನ ಸೇವೆ ಕೊರಡು ಬಂದು ಅರಡ ಭಿನ್ನ ಮಲ್ತಂದು ವೇದಿಕೆ ರೀತಿನ ಮಾತ ಗಣ್ಯರಿಗಳ ಯಾನು ಅಭಿನಂದನೆ ಸಲ್ಲಿಸೊಂದು ಎಂಕಿ ಸಭೆಗೆ ಪಾತ್ರ ಅವಕಾಶ ಕೊಡ್ತಿನ ದೇವಸ್ಥಾನ ಸಮಿತಿ ಮಾತೆರೆಗಳ ವಂದನೆ ಮಲ್ತದೆ ಈ ಪಾತ್ರ ಜೈ ಹಿಂದ್. ಗೋಪಿನಾಥ್ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಮುಖ್ಯಸ್ಥರು ರೆಡ್ಡು ನುಡಿ ಕೊರಡು ಬಂದು ಕೇಂದ್ರ ಅಪ್ಪೆ ಉಮಾಮಹೇಶ್ವರಿನ ಪಾದಚರಣಗೆ ಶಿರಸ ವಂದಿಸೊಂದು ನಿತ್ಯ ನಮ್ಮ ಕಾಪುನ ಅಪ್ಪೆ ಮಹಾಕಾಳಿ ಪರಿವಾರ ದೇವಿನಕ್ಲನ ಪಾದಚರಣೆಗಳ ಶಿರಸ ವಂದಿಸೊಂದು ವೇದಿಕೆ ಇಡ್ತಿನ ಎನ್ನ ಆತ್ಮೀಯ ಪ್ರೀತಿಯದ ಶಾಸಕರೈನ ಯುಟಿ ಖಾದರ್ ಬೊಕ ಮಾತೆಲ್ಲ ಹಿರಿಯನಕ್ಲಿಗೆ ವಂದಿಸವಂತು ಎನ್ನೆಲ್ಲ ಈ ಅಪ್ಪೆ ಮಹಾಕಾಳಿನ ಸಂಬಂಧ ಸಾಧನ ಒಂಜಿ 10 ವರ್ಷ ತಿಂಚಿ ಉಂಡು. ಕಾರಣ ಒಂಜಿ ಕ್ರೀಡಾ ಸಂಸ್ಥೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಒಂಜಿ ಸಂಸ್ಥೆ ಮಾಡಿದಾಗ ಮೂರು ಗೊಬ್ಬೊಂದಿತ್ತ ಕೆಲವೊಂಜಿ ತೊಂದರೆ ಇರ್ತಾತು ಎಂಗ್ಲ ಅವಳು ತೊಂದರೆ ಆಂಡ ಎಂಕ್ಲಿಗೆ ಆ ಸಂದರ್ಭಟ್ಟು ಅಪ್ಪೆ ಮಹಾಕಾಳಿನ ಆಶೀರ್ವಾದಟ್ಟು ಮುಲ್ತ ಗುರಿಕಾರನ ಆಶೀರ್ವಾದಟ್ಟು ಶಾಸಕರನ್ನ ಪ್ರೋತ್ಸಾಹಟ್ಟು ಮೂರೊಂಜಿ ಜಾಗೆ ಕೊರಿಯರು ಆ ಜಾಗೆ ಕೊರ್ನಿಟ್ಟು ಎಂಕ್ 10 ಜೋಕ್ಲೇನು ಗೊಬ್ಬವೆರ್ಲ ಅಕ್ಲನ ತೂವೆರ್ಲ ಅಕ್ಲನ ವಿದ್ಯಾಭ್ಯಾಸಗಳ ಅಕ್ಲನ ಕುಟುಂಬಗಳ ಒಂದು ಸಹಾಯ ಮಂತ್ರ ಒಂಜಿ ಅಕ್ಲನ ಒಂದು ಸಮಾಜದ ಎದುರು ಒಂಜಿ ಎಡ್ಡೆ ಪ್ರಜೆ ಹತ್ತು ಕನಪನಂಚಿನ ಒಂದು ಆಶಯಕ್ಕೆ ಸಾಧಿತ ಉಪಾಯ ಕಂಡ್ರೆ ಅಪ್ಪೆ ಮಹಾಕಾಳಿನ ಶಕ್ತಿದ ಬಗ್ಗೆ ಪಣ್ಣೋಡುತ್ತಿರ ಏರೆಗಳ ಗೊತ್ತು ಜಿಂದೊಂಜಿ ಈ ಮೇಲ್ಚಾವಣಿತ ಬೇಲೆ ಆನಗ ಆಯ್ತಾ ಒಂಜಿ ಬೇಲೆ ಮನ್ಪುನಾರು ಮಿತ್ತಿರ್ತ ತೀರ್ಥಬೂರಿ ಆ ತೀರ್ಥಬೂರ್ನ ಸಂಗತಿ ಆರು ಒರಿಯರಿಜ್ಜಿ ಆ ಬೂರ್ನ ಸಂಗತಿ ಆನಗ ಆ ಮಿತ್ರದ ಬೂರ್ನಗ ಅಂಡ್ ಅಪ್ಪೆ ತೂತ ಹೆಸರದ ಲೆಕ್ಕಾರಿನ ಬೂರ್ನಲ್ದ ಲೆಕ್ಕಾತಿರಿ ಐತಲ ಮಲ್ಲ ಸಾಕ್ಷಿ ಎಂಕ್ಲೆಗಿದಲ್ಲ ಬೋಡುಂದಿಜ್ಜಿ ಈ ಅಪ್ಪನ ಶಕ್ತಿದ ಬಗ್ಗೆ ಪಾತ್ರ ಐತಲ ಮಲ್ಲ ಎಂಗಿದಲ್ಲ ಪಣೇರಿಜ್ಜಿ ಬೊಕ್ಕ ಯಾನಿತೆ ಈ ಸಂದರ್ಭ ಒಂಜಿ 2 ಪಾತ್ರಡಾಪುಂಡು ಯಾನ ಕ್ಷಮೆ ಕೇಳ ಬಂಡ ಈ ವೇದಿಕೆ ಎತ್ತವು ಪಾತ್ರನ
ಈ ವೇದಿಕೆ ಅಂತ ಪಾತ್ರ ಅಂಡ ನಮ್ಮ ಶಾಸಕರನ ಬಗ್ಗೆ ಒಂಜಿ ರಡ್ಡು ಪಾತ್ರ ಪಂಡಿಜಂಡ ನಾವು ಮಲ್ಲ ತಪ್ಪಾಪುಂಡು ಕಾರಣ ಎಷ್ಟೋ ವರ್ಷ ಅಂಡ್ ನಮ್ಮ ಒಂಜಿ ಕ್ರೀಡೆದ ಬಗ್ಗೆ ಕರ್ನಾಟಕ ರಾಜ್ಯ ಆಡು ದಕ್ಷಿಣ ಕನ್ನಡ ಜಿಲ್ಲೆ ಆಡು ಒಂಜಿ ಪ್ರೋತ್ಸಾಹ ಇಜ್ಜಿ ಇತ್ತ ನಮ್ಮ ಜನಪ್ರತಿನಿಧಿಗಳು ಇತ್ತಲ್ಲ ನಮ್ಮ ಐಕ ಮಾತ ಪೋತು ಕೇಂಡಲ್ಲ ಐಕ ಬೋಡನೆ ಒಂಜಿ ಸ್ಪಂದನೆ ಇಜ್ಜಿ ನಮ್ಮ ಶಾಸಕರು ಓ ಪೊರ್ತುಟ್ಲ ಆವಡು ಓ ಕತ್ತಲೆಗಳ ಆವಡು ಓ ಮೆಸೇಜ್ ಪಾಡಲ್ಲ ಐಕಿ ಸ್ಪಂದನೆ ಮಾನವೀಯತೆಯ ಸ್ಪಂದನೆ ಕೊಡ್ಕೊಂಡು ಒಂದು ಶಾಸಕ ಜನಪ್ರತಿ ಎನ್ನ ಈ 5 ವರ್ಷದ ಜೀವನಡೆ ಅಂತ ತೂತಿಸಿ ಖಂಡಿತ ಎಂಕ ಆತುಪ್ಪು ಕೆಲವೊಂದು ವಿಚಾರದ ಬೇತಾತುಪ್ಪು ಯಾನ್ ಅರ್ನೊಟ್ಟಿಗೆ ಸಾಧಾರಣ ಇತ್ತೊಂಜಿ 6-7 ವರ್ಷ ಅಂಡ್ ನಿಕಟವಾದ ಸಂಬಂಧ ಉಳ್ಳೆ ಅಂಡ್ ಅರಗಿಲ ಎನ್ನ ಬಗ್ಗೆ ಗೊತ್ತುಂಟು ಅದ ಬಂಡ ಯಾನು ಓ ವಿಷಯಕ್ಕೆ ಪೋಪೆ ಯಾನು ಕ್ರೀಡೆಗೆ ಮಾತ್ರ ಎನ್ನ ಜೋಕ್ಲನ ಭವಿಷ್ಯಕ್ಕೆ ಬೋಡಕ್ಕೆ ಮಾತ್ರ ಪೋಪನೆ ಅಂಚಿನ ಒಂದು ಸಂದರ್ಭ ಬಂದಾಗ ಮಂಗಳೂರು ವಿಶ್ವವಿದ್ಯಾಲಯಟ್ BPEd ಕೋರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡೆ ಪಟುಗಳಿಗೆ ಏರಿಗಳ ಒಂಜಿ ಅವಕಾಶ ಇಜ್ಜಿ ಒಂಜಿ ಉದ್ಯೋಗ ಆವಡು ರಾಷ್ಟ್ರ ಮಟ್ಟದ ಗೊಬ್ಬನ ಅಂತಾರಾಷ್ಟ್ರೀಯ ಮಟ್ಟದ ಗೊಬ್ಬನಗಳ ಒಂಜಿ ಉದ್ಯೋಗ ಕೊಡ್ಪನಂಚಿನ ಯೋಗ್ಯತೆ ನಮ್ಮ ಜನಪ್ರತಿಗಳಿಗೆ ಇಜ್ಜಿ ಒಂಜಿ ಉಪ್ಪನ ಬಂಡ ಮಂಗಳೂರು ವಿಶ್ವವಿದ್ಯಾಲಯ BPEd ಕೋರ್ಸ್ ಆ BPEd ಕೋರ್ಸ್ ಆದ ಬತ್ತಿ ಕೂಡಲೇ ಒಂಜಿ 15,000 20,000 ಒಂಜಿ ಜೀವನ ಸಾಧ್ಯತೆಗೆ ಅಟ್ಲ ಕುಟುಂಬ ತುಪ್ಪನ ಒಂಜಿ ಕೆಲಸ ತಿಕೊಂಡು ಆ BPEd ಕೋರ್ಸ್ ಉಂಟಾಯಿನ ಸಂದರ್ಭಡ್ ಯಾನು ಸೀದಾ ಶಾಸಕರಂಡ ಬೋತು ಇಂಚಿಂಚ ಆತನು ಸರ್ ಈರೊಂಜಿ ಬತ್ತದು ಆ ಒಂಜಿ ದಿನ ಇಡೀ ಕಾತದ ಅವ್ರು ವೀಸಿನ ಅವಳು ಕುಳ್ಳತ್ತು ಮೀಟಿಂಗ್ ಮಂತದು ಆ ಅಂದು ಕ್ಯಾನ್ಸಲ್ ಮಂತ ಇತ್ತೆ ಪತ್ತ ಇವ ಜೋಕ್ಲನ್ನ ಕುಟುಂಬಕ್ಕೆ ಒಂಜಿ ಆಧಾರ ಸ್ತಂಭ ಆತ ನಮಕ್ ರೋಡ್ ಮನ್ಪನತ್ತು ಕನ್ಸ್ಟ್ರಕ್ಷನ್ ಮನ್ಪನತ್ತು ಅವು ಇನ್ಫ್ರಾಸ್ಟ್ರಕ್ಚರ್ ಅವು ಒಂಜಿ ಜನಪ್ರತಿನಿಧಿಗಳನ್ನ ಕೆಲಸನೇ ಆಂಡ ಒಂಜಿ ಬಡ ಮಧ್ಯದ ಒಗರ್ತ ಒಂಜಿ ಕುಟುಂಬನ ಸಾಂಕುನೆ ಮಂಡ ಐತಲ ಮಲ್ಲಾರಿಗೆ ವರದಾನ ಓವ್ಲಜ್ ಎನ್ನ ಆತ್ಮಹತ್ಯೆ ಪನ್ಪನಿರುವಾಗ ಪಂಡ ಒಂಜಿ 10 ಕುಟುಂಬಕ್ಕೆ 6 ಜೀವದಾನ ಕೊರನ ಲೆಕ್ಕ ಒಂಜಿ 10 ಜೋಕ್ಲೋಡ ಆ ಕುಟುಂಬ ಬದುಕೊಂಡು ಅಂಚಿನ ಒಂಜಿ ಮಹಮ್ಮಲ್ಲ ಕಾರ್ಯ ಮಾಡ್ತಾರೆ ಅವತ್ತಂದೆ 5 ವರ್ಷ 35 ವರ್ಷ ತಿಂಚಿ ಯಾನು ಈ ಕ್ರೀಡೆ ತಾನಿಟ್ಟು ಹೋರಾಡುವಂತುಲ್ಲೆ ಜನಪ್ರತಿನಿಧಿಗಳಿಗೆ ಎತ್ತೋ ನಮ್ಮ ಮನವಿ ಕೊರಿಯ ಒಂಜಿ ಈತ ಮಲ್ಲ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಡ ಎತ್ತೋ ಸ್ಥಾಪನೆಗಳು ಉಂಟು ಮೂರು ಎತ್ತೋ ಸ್ಥಾಪನೆಗಳು ಒಂಜಿ 10 ಜೋಕ್ಲಿಗೆ ಉದ್ಯೋಗ ಮಂತ್ರಿ ಜನಪ್ರತಿನಿಧಿಗಳಿಗೆ ಮಲ್ಲ ಸಂಗತಿ ಎತ್ತು ನಮ್ಮ ಇತ್ತದ ಗೌರ್ಮೆಂಟ್ ಮಾತ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಜನಪ್ರತಿನಿಧಿ ಮಾತ ಮನವಿ ಕೊರಿಯ ಆಂಡ ಒಂಜಿಲ ಪ್ರತಿಫಲ ಇಜ್ಜಿ ಆಂಡ ನಮ್ಮ ಶಾಸಕರು ಈ ವಿಷಯವನ್ನು ಕರ್ನಾಟಕ ವಿಧಾನಸಭೆ ನಡವಳಿ ಕರ್ನಾಟಕ ವಿಧಾನಸಭೆ ನಡವಳಿ ಈ ಪ್ರಶ್ನೆ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಜೋಕ್ಲಿಗೆ ನಮ್ಮ ಸ್ಥಾಪನೆ ಕೇಂದ್ರೀಯ ರಾಜ್ಯ ಸಹಕಾರಿ ಸಂಘಟನೆ ಉದ್ಯೋಗ ಆಪನಂಚಿನ ಒಂದು ನಡವಳಿನ ಅವಳು ಮನ್ಪೈನ ಪ್ರಥಮ ಶಾಸಕ ಕರ್ನಾಟಕ ಹಿಸ್ಟ್ರಿ ಕ್ರೀಡೆಗೆ ಬರೋದು ಇಂಚಿನ ಒಂಜಿ ನಮ್ಮ ಶಾಸಕರು ಉಪ್ಪನಾಗ ನಂಗೆ ಊಲ ಪೋಡಿಗಿಜ್ಜಿ ಆತ ನಂಗೆ ಒಂದು ಮಂತ್ರ ಅವಳ ತಂದೆ ಕ್ರೀಡೆಗೆ ಬರ್ತೈತೆ ಯಾನು ಪಣ್ಣಲೆಕ್ಕನೆ ಪತ್ತ ಇವ ಜೋಕ್ಲಿಲ್ಲ ಯಾನು ಅವಳ ನಮ್ಮ ಅಕಾಡೆಮಿಟ್ ಅಧ್ಯಕ್ಷರಾವಡಿ ಮಾತೆಲ್ಲ ಒಟ್ಟಿಗೆ ಒಂಜತ್ತೆ ಜೋಕ್ಲು ಲೆಕ್ಕ ಆಂಡ ಅರ್ನ ಅನುದಾನಕ್ಕೆ ನಂಗೆ ಒಂದು 10 ಲಕ್ಷ ರೂಪಾಯಿ ರಡ್ಡು ಮ್ಯಾಟ್ ಕೊಡ್ತೇವೆ ಜೋಕ್ಲೆ ಗೊಬ್ಬರ ಕೊಡುತ್ತೆ ಆ ಮ್ಯಾತ್ ಎಂಕಾಲ್ತು ಎನ್ನ ಜೋಕ್ಲೆಗೆ ಅವಂಡು ಯಾ ನಿಸ್ವಾರ್ಥ ಸೇರಿ 10 ರೂಪಾಯಿ ಏಟ್ಲ ಸಮಾಜ ಪಡೆಯವಂದೆ ಎಂಟ್ಲ ಅಕಾಡೆಮಿ ತಕ್ಲ ಬೆಂದನ ಕಾಸಿದ ಆ ಅಕಾಡೆಮಿ ಅರ್ಥ ಆಗುದಿಲ್ಲ ಐನು ತೂತ ಆ ರಡ್ಡು ಮ್ಯಾಟ್ ಕೊಡ್ತಾರೆ ಆ ರಡ್ಡು ಮ್ಯಾಟ್ ಕೊಡಲ್ಲ ಇನ್ನು ದಾದಾತನ ಬಂಡ ಒಂಜಿ ಮ್ಯಾಟ್ ಎಂಕ್ಲ ಅರ್ನ ಕ್ರೀಡಾ ರಕ್ಷಾ ಯೋಜನೆ ಕರ್ನಾಟಕದೇ ಫಸ್ಟ್ ಕರ್ನಾಟಕದ ಪ್ರಥಮವಾದ ಕ್ರೀಡಾ ರಕ್ಷಣೆ ಯೋಜನೆ ಎಂಬ ಯೋಜನೆ ಮಂತದ ಎಂಕ್ಲೆಗೆ ಸಾಧಾರಣ ಒಂಜಿ ಇತ್ತೆ ಈ ಸೀಸನ್ ಆಜಿ ಜೋಕ್ಲೆಗೆ ಎಮರ್ಜೆನ್ಸಿ ಆಕ್ಸಿಡೆಂಟ್ ಅನ್ನಗ ಗೊಬ್ಬನಾಗ ತಾಗನಾಗ ಅವು ಕಬಡ್ಡಿ ತತ್ತು ಮಾತಾ ಸ್ಪೋರ್ಟ್ಸ್ ಎಂಕ್ಲ 5,000 ಅಕಾಡೆಮಿಲ ಸೇರ್ಪಾತೆ ಒಂಜಿ ಆಜಿ ಕುಟುಂಬದ ಜೋಕ್ಲೆಗೆ ಎಂಕ್ಲ ಸಹಾಯ ಮಾಡ್ತಾರೆ ಅರ್ನ ಪುದಾಟು ಅವು ಇಡೀ ಸೋಷಿಯಲ್ ಮೀಡಿಯಾಟ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಏರೆಂಚಿನ ಮಾಡ್ತೀರಂತ ಇಡೀ ಸೋಷಿಯಲ್ ಮೀಡಿಯಾ ಗೊತ್ತಾಗ್ಬೋದು ಆರು ಮಂತ್ರ ಈ ಎವ್ರಿ ಕೆಲಸನ ಯಾನ ಸಮಾಜಕ್ಕೆ ತಿಳಿಪಾಂದುಳ್ಳೆ ಎಂಕ್ಲನಿತ ಈ ಕುಟುಂಬ ಬಂಡ ಕಬಡ್ಡಿದ ಕುಟುಂಬ ಬಂಡ ದಕ್ಷಿಣ ಕನ್ನಡ 25-30 ಸಾವಿರ ಜನ ಉಳ್ಳಿ ಈ ವಿಷಯ ಮಾತು ಗೊತ್ತುಂಟು ಏನು ದಾದ ಮಂತುಳ್ಳಿ ಇಂಚಿನ ಒಂದು ಶಾಸಕರಿಗೆ ನಾವು ಎಂಕ್ಲಿಗೆ ಅಪ್ಪನ ಸೇವಾ ಅವಾರ್ಡು ಕ್ರೀಡೆ ಅವಾರ್ಡು ಓವುಲ ನಂಗೆ ಅರೆನ ಗುರುತು ಪಡ್ರೆ ಸಾಧಿಸಿ ಅವರೆಲ್ಲ ಗೊತ್ತುಂಡು ಎಂಕ್ಲ ಗೊತ್ತುಂಡು ಏನೆಂಚಿನ ಪಂಡಲ ಎಲ್ಲ ಆತ್ಮಹತ್ಯೆ ಉತ್ಪನ್ನ ವಿಷಯ ಅವರೇ ಗೊತ್ತುಂಡು ಆತ ಎಂಕ ಬೋಡೈನ ಅರೆನ್ನ ತಿರಂತರಿ ಅವು ಸೈಪ್ರ ಮುಟ್ಲ ಆ ವಿಶ್ವಾಸ ಈಗ ಗಾತುಗಾವನ್ನೇ ಅಂತ ಉಪೇಂದ್ರ ಮಾಡೋದು ಎಂಕಿ ಅವಕಾಶ ಕೊಡ ಅಪ್ಪ ಮಾಕಳಿಗಿಲ್ಲ ಮಾತ ಗುರಿಕಾರಲ್ಲ ನಿನ್ನ ಒಂದು ದಿವಸ ಅಡ್ಡ ಪಾತ್ರ ಮಧ್ಯದ ಬರ್ತದ ಪಾತ್ರಕ್ಕೆ ಕ್ಷಮೆಗೆ ಆದರಣೀಯ ಖಾದರ್ ಸಾಹೇಬ್ಗೆ ಎಂಕಲ್ಲ ಒಂಜಿ UT ಖಾದರ್ ಸರ್ಗೆ ಒಂಜಿ ಎನ್ನ ಮೊಗೇರ ಸಂಘದ ಮನವಿ ಕರ್ನಾಟಕ ರಾಜ್ಯ ಮೊಗೇರ ಸಂಘ ನಿರ್ದಿಷ್ಟವಾದ SCD ಬರ್ಪುಲು ಅಂಡ ದುರದೃಷ್ಟವಶಾತ್ ಇತ್ತ ಮಾತರ್ಲ ನಮ್ಗೆ ಗೊತ್ತುಪ್ಪು ಈ ಮೊಗೇರ ಪುದರ್ನ ಸಮಾನಾಂತರ ಪದನು ಉತ್ತರ ಕನ್ನಡದ ಮೊಗವೀರ ಉನ್ನಿಟ್ಲ ಪ್ರವರ್ಗ ಒಂದೈಟ್ ಮುಲ್ತಾಯರ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಮೊಗವೀರ ನಗುಲವನ್ನು ದುರುಪಯೋಗ ಪಡಿಸೊಂಜರು ಅಂಡ ಉತ್ತರ ಕನ್ನಡದ ಮೊಗೇರ ನಗುಲು ಅಗಲು ಮೊಗವೀರ ಪ್ರವರ್ಗ ಒಂದೈಟ್ ಬರ್ತಾರೆ ಅಗಲು ಎಂಕಲ್ನ ಎಂಕುಲು ಮೊಗೇರ ಬಂತಿನ SC ಸರ್ಟಿಫಿಕೇಟ್ಗೆ ತಂದು ಎಂಕಲ್ನ ಬಟ್ಟಲಿಗೆ ತಂದು ಕೈ ಪಾಡಿದ್ದಾರೆ
ಮಸ್ತ್ ಜನ ನೆಟ್ಟು ಎಸ್ಸಿಡ್ ಸರ್ಟಿಫಿಕೇಟ್ಗೆ ತಂದರು. ಆದರಣೀಯ ಯುಟಿ ಖಾದರ್ ಸರ್ ಇನ್ನೇನು ವಿಧಾನಸಭೆ ಮಣ್ಣೇನು ಮಾಡ್ತದೆ ಎಂಗಳು ಈ ಪತ್ತೋಡು ಪ್ರಧಾನಮಂತ್ರಿಗೆ ಮಾತೆರೆಗಳ ಮನವಿ ಕೊಡ್ತಾ ಇನ್ನೇನು ಖಂಡಿತ ಎಂಗಳಿಗೆ ನ್ಯಾಯ ಒದಗಿಸಿದವರ ಸಾಕಾರ ಮಲ್ಪಡಿಂದ ಕೈ ಮುಗಿದ ಕೇನನ್ನು ಎರಡನ್ನು ಯುಟಿ ಖಾದರ್ ಬೇಡ ವಿನಂತಿ ಅದಕ್ಕೆ ಮುಲ್ಪದ ಪ್ರೆಸ್ಸಿಗೆ ನನ್ನ ಮುಂದುವರಿದ ಭಾಗ ದ್ವಾರದಲ್ಲ ಕಾಯರಂಡುಗೆ ಅವಿನ ಸಮಿತ್ಲಕಲ್ನ ಮನವಿಲೊಂಡಿರೆಗೆ ಐತೊಟ್ಟಿಗೆ ಬಂದುಲೆ ಒಂಜಿ ಮೂಜಿ ದಿನೊಟ್ಟಿಂಚ ನಮ್ಮ ಕರ್ಪಿಡುಲ್ಲ ಬಂದುಲೆ ಬಯ್ಯದ ಬಕ್ಕ ಬಾರಿ ಬಂಗಾತನ ಪೊಲೀಸ್ ತಕ್ಕಲೆ ಗುರ್ತಲ್ಲ ಅಜ್ಜಿ ಪಟ ಬೀಜುವೆರು ದಾಯಗೊಂದು ಗೊತ್ತುಜ್ಜಿ ಒಂಜಿ ಸರಕಾರಗೆ ಇರು ಒತ್ತಾಯ ಮಲ್ಪಡು ದಾದಂದಕ್ಕೆ ನಾಡ ಅಮಾಯಕವಾಯಿನಂಚಿನ ಪ್ರವೀಣ್ ನೆಟ್ಟಾರ್ನ ಕೇರ್ನಿಲ್ಲ ಅವು ತಪ್ಪು, ಪಾಜಿಲ್ಲ ಅಮಾಯಕವನ್ ಕೇರ್ನಿಲ್ ತಪ್ಪು, ಮಸೂದುಲ್ಲ ಕೇರ್ನಕಲ್ ತಪ್ಪು. ಅಕ್ಕಲೇನು ಖಂಡಿತವಾದಲ ಅಕ್ಕಲ್ ರಿಲೀಸ್ ಆಪಿನ ದುಂಬು ಅಕ್ಕಲೇನು ಎನ್ಕೌಂಟರ್ ಮಲ್ಪರಂಜಿ ಮನವಿ ಖಂಡಿತವಾದಲ ಮಲ್ಪೊಡ್ದೆ ಒಂದು ದಾಯಕೇನುಂಡ ಏರೇ ಅವಾರ್ಡ್ ಕೆರ್ನ ತಾಕಾತಿಲ್ಲ ಎದುರು ಪೋದು ಪೆಟ್ಟು ಮಲ್ಪುನಾಯ ಐ ನಿಜವಾಯಿನಂಚಿನ ತಿಗಲ ಗಟ್ಟಿದೆ ಬಂತಾನು ಒಂದು ಏರ ಪಾಪ ಬಂಗಾರದ ಬಾಕಿಲ್ ಉಂತಿನಾನು ಏರ ಪಾಪ ಅಂಗಡಿ ಬಂದು ಮಲ್ಪುನಾನು ಕೆರ್ಪಿನ ಬಂಡ ಮುಕ್ಳಿಗೆ ಅಧಿಕಾರ ಏರ್ ಕೊಡ್ತೀನಿ ದಾಯ ಕೊಡ್ತೀನಿ ಮುಕ್ಳಿ ಅಧಿಕಾರ ಯಾರು ನನ್ನ ಪಾಪದ ಅಪ್ಪಮ್ಮ ನನ್ನ ಅಕ್ಕಳ ನನ್ನ ಸಾಂಕೊಡ್ತೀನ ಮಗೆ ರಡ್ಡ ಕಿಲ ಅರಿಕೊಂಡೋಗ್ತೀನಂಚಿನ ನುಪ್ಪುಕೊಂಡೋಗ್ತೀನಂಚಿನ ಬಾಲೆನ ಕೆರ್ಪಿನಂಚಿನ ಮುಕ್ಳಿಗೆ ಅಧಿಕಾರ ಏರ್ ಕೊಡ್ತೀನಿ. ಕೋಮು ಏರು ಮಾನವೀಯತೆ ಧರ್ಮ ನಿಖಲ್ ಪಾಲಿಸಿಲೆ ಅಂಬೇಡ್ಕರ್ ಕೊಡ್ತಿನ ಸಂವಿಧಾನ ಉಂಡು ಇಂದು ಇಂಚಿನ ಬನ್ಪುಂದು ಕೇಂದ್ರ ನಮ್ಮ ಸರ್ವೇ ಜನ ಸುಖಿನೋ ಭವಂತು ನಮ್ಮ ಜಾತ್ಯತೀತ ಪಂಪಿನ ಕಟ್ಟಡ ಈ ಭಾರತ ಉಂಡು ಬಂದುಲೆ ಇಂದು ಯಾರ ಸುತ್ತತ್ತು ಅಂಬೇಡ್ಕರ್ನ ಸಂವಿಧಾನ ಒಂಜಂಜಿ ಪೇಜಿ ಮಡಿಪಾರ ತೂಪಿನಂಚಿನ ಸಂದರ್ಭದಿಂದ ಖಂಡಿತವಾದ ಬುಡಚಿ ದಾಯಗೊಂದಕ್ಕೆ ಏನು ನಾಡ ನಮಕ್ ಬಲ ಕೊಡ್ತೀನಿ ನಮಕ್ ಬಂಡ ಕೇವಲ ಪರಿಶಿಷ್ಟ ಜಾತಕ್ಲಿಗೆ ಹತ್ತೊಂದು ಇಡೀ ಸಮಾಜಗೆ ಭಾರತದ ಭವ್ಯ ಭಾರತ ಸಮಾಜ ಬ್ರಾಹ್ಮಣರ್ದ ಬತ್ತಿನ ಪ್ರತಿ ವರಿಯಾಗಿಲ್ಲ ನಮ್ಮ ಅವಿಕ್ ಬೋರ್ಡ್ ಇರದ ಮುಂಜಿನ ವಿನಂತಿ ಮಾಡ್ತದಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಸದಾ ನೋಡಿ ಇರಿಂದ ಈ ಉಪನಾಯಕ ಏನಿರ್ದಾರ ನೀನು ಖಂಡಿತವಾದ ಇದು ಮಲ್ಪೊಡಿದೆ ಏಕೆಂಡ ನನ್ನ ತುಂಬಗ ವಾರ್ನಿಂಗ್ ಹೊರ ಎನ್ಕೌಂಟರ್ ಅವ್ರ ಬಕ್ಕ ಏನೋ ದಂಬದೆ ಕುಜಿಯರು ವೆಂಕಟೇಶ್ ಪ್ರಸನ್ನ ಮಂತ್ರಿ ಆಫೀಸರ್ ಇತ್ತೇರು ಆರು ಮಲ್ತಿ ಬಕ್ಕ ಏತು ಕೊಡಿ ಅಂತೇರು ಇತ್ತೆ ಅರೆಸ್ಟ್ ಮಲ್ಪುಣ ಅಲ್ಪ ಮಲ್ಪ ಶೋಕದ ಬಿರಿಯಲ್ಲ ಬರ್ಪುಣು ಮಾತಲ್ಲ ಬರ್ಪುಣು ಮೊಬೈಲ್ ಬರ್ಪುಣು ಪೂರ ಲಂಚದ ಜಿಂಜಿದು ಕೋಟುಡು ಪೋಯರ ಪಡಿಸೋದು ಪಿದೈಡು ಒಂಜಿ ಆರೋಪಿ ನಮ್ಮ ಉಲಾಯ್ಡು ತೂಡು ಅಂಡ 1,000 ರೂಪಾಯಿ ಕೊರಲೆ ಏರಿನ ಆರೋಪಿಂದ ಏನಂಜಿ ರಾಕೇಶ ಇಂಚಿನ 1,000 ರೂಪಾಯಿ ಅವಳೆ ಬರೀತದೆ ಲಂಚ ದೆತ್ತವನ್ನ ಭಾರಿ ಮಲ್ಲ ಅಪರಾಧ ದೆತ್ತವನ್ನ ನಿಕ್ಕ ಲೋಕಾಯುಕ್ತದೇನೆ ಬೋರ್ಡ್ ಕಾಸು ಮಾಡ್ತದೆ ಮೂಲ ಏತೋ ಉಂಡು ಪ್ರತಿ ಅಧಿಕಾರಿನಕ ಪೂರ ಒಂದು ಆದ್ಬೋತೇರು ಭ್ರಷ್ಟಾಚಾರ ಆದ್ಬೋದು ಇಂಡಿಯನೇ ಮುರ್ಕುದು ಗೊತ್ತಿಲ್ಲ ಈ ಸ್ಟೇಜ್ ಪಾತ್ರ ನತ್ತು ಯಾನು ಈ ಕೋಮು ಸೂಕ್ಷ್ಮ ಪಂಪಿನ ಕಟ್ಟಡ ಏನೇರು ಬಲಿಯಾರ ಬಲ್ಲಿ ಕೋಮು ಸೂಕ್ಷ್ಮ ಪಂಪಿನ ಜನ ಕಟ್ಟಡ ನಮ್ಮ ಖಂಡಿತವಾದ ನಮ್ಮ ಬಾರಿ ಕಾಶ್ಮೀರ ಬದಿಕೆಲ್ಲ ಕಾಯರ ಬಲ್ಲಿ ಖಂಡಿತವಾದ ಒರಿಯನೋರಿ ಅರ್ಥ ಮಲ್ಪೋಡು ಎನ್ನ ಬೈಕದ ಪಿರೋಡು ಕುರಿದಿನೇ ಇಂಕ್ ಬೀಸತಿ ಪಾಡುವೆ ಪಂಪಿನ ಜನ ಅವಿಶ್ವಾಸ ಬರ್ರ ಬಲ್ಲಿ ಐ ವಿಶ್ವಾಸ ಪೋಡು ಯಾನ್ ಉಳ್ಳಾಲವ್ರದ್ದು ತೊಕ್ಕೊಟ್ಟು ಮುಟ್ಟ ಬಂದಾಗ ಇಂಕ್ ರಾಜಾರೋಷವಾದ ಇಂಕ್ ಬರೋಳು ಅಪ್ಪಗೆ ಇಂಕ ಪಿರೋಡ್ ಬರ್ಪಿನ ಬೈಕ್ ದೇನ ಪಿರೋಡ್ ಬೀಸತಿ ಗೀರ್ವೇನ ಬರ್ಪಿನ ಪೋಡಿಗೆ ಆತನಿದ್ದೆ ಇತ್ತೊಂದು ಪೋಡಿಗೆ ಶುರು ಆತಂದು ಪ್ರತಿ ವರಿಯ ಪೋಡಿಗೆ ಆತನು ಬೈಕ್ ಪೋನಾಗ ಪಿರೋದ ಅಂತ ಒಪ್ಪ್ಯಾರು ಪಿರೋದಾಯನ ಆಯನ ಕೈ ತುಪ್ಪು ಬೀಸತಿ ರಪ್ಪ ಗೀರ್ ಮುಗಿಂಡೆ ಕಿಡ್ನಿ ಲಿವರ್ ಪೋಂಡು ಅಯ್ಯ ಪಂಚರ್ ಮೂಲ ಆತಿನ ಘಟನೆ ಇತ್ತ ಆತ ಗೊಂದಲಮಯವಾಯಿನ ವಾತಾವರಣ ಅಂದಕ್ಕೆ ಅಧಿಕಾರಿ ನಕಲ್ಲ ಅಂದಕ್ಕೆ ಖಂಡಿತವಾದಲ್ಲ ಇಂದಕ್ಕೆ ಜವಾಬ್ದಾರಿ ದಯಪಂಡ ಅಧಿಕಾರಿ ನಕಲು ಕರೆಕ್ಟ್ ಆದ ಇಜ್ಜಿಯರು ಅಂಚಿತಿನ ಪೊಟ್ಟುಡು ನೀರು ಸದನೋಡು ಕನೋಡು ಆಯ್ತೊಟ್ಟಿಗೆ ಇಂದಕ್ಕೆ ಟ್ರೆಸ್ ಆವಡು ಊರುಲ ಅಭಿವೃದ್ಧಿ ಆವಡು ಒಂಜಾತು ಪೊರ್ಲಾವಡು ಈ ಮಾತ ಕಾರ್ಯಕ್ರಮ ನೀರು ನಡಪಾದು ಕೊಡ್ಪಾರು ಆಯ್ತೊಟ್ಟಿಗೆ ಇರ್ನೊಟ್ಟಿಗೆ ಇಂಕಲು ಉಲ್ಲಾ ಪಂಪಿನಂಚಿನ ಸಂದೇಶಕ್ಕೊಂದು ಸನ್ಮಾನ್ಯ ಯುಟಿ ಖಾದರ್ ನುಡಿಕೊಡಲು ಬಂದು ಕೇಳುವುದಿಲ್ಲ. ನನಗೆ ಅತ್ಯಂತ ಸಂತೋಷವಾಗ್ತದೆ ಬ್ರಹ್ಮಶ್ರೀ ಮುಗಿಯರ ಮಹಾಕಾಳಿ ದೇವಸ್ಥಾನದ ಮೇಲ್ಛಾವಣಿ ಉದ್ಘಾಟನೆ ಇವತ್ತು ನಾವು ಉದ್ಘಾಟನೆಗೊಳ್ಳಲಿಕ್ಕೆ ಯಾಕೆ ಬಹಳಷ್ಟು ಹಿಂದಿನ ಇದೊಂದು ಕನಸು ಈ ಒಂದು ಪ್ರದೇಶಕ್ಕೆ ಈ ಚಂಬುಕೋಟೆ ಪ್ರದೇಶಕ್ಕೆ ನಾನು ಈ ಶಾಸಕನಾಗಿರಲ್ಲ ಶಾಸಕನಾಗುವ ಮೊದಲೇ ನಾವು ಬಹುಶಃ ತಂದೆ ಶಾಸಕರಂತ ನಾವು ಬರ್ತಾ ಇದ್ವು ಆವಾಗ ನಾನು ಸಣ್ಣ ಇದ್ದೆ ನಾನಿರಲಿ ಬಜಲೆ ಇರಲಿ ಪ್ರವೀಣ್ ಇರಲಿ ಮುರಳಿ ಇರಲಿ ರವಿ ಇರಲಿ ಮುಖ್ಯ ರಪಿ ಮಟ್ಟಿಗೆ ನಮ್ಮ ಹಿರಿಯರ ಹೆಂಗಳಿಗೆ ಮೇರು ನಮ್ಮ ತಿಮ್ಮಪ್ಪನೇರು ಅವಾಗ ಇದು ಬಹುಶಃ ಆವಾಗ ನಿಮ್ಗೆ ಗೊತ್ತಿದೆ ಒಂದು 15-20 ವರ್ಷ ನಾನು ಸಣ್ಣದಿರುವಾಗ ಇಲ್ಲಿ ಬರ್ತಾ ಇರುವಾಗ ಯಾವುದೇ ಕೂಡ ಇವತ್ತು ಸಮರ್ಪಕ ಆದ ಯಾವುದೇ ಒಂದು ರಸ್ತೆ ಕೂಡ ಇಲ್ಲ ಅಲ್ಲಿಂದಲೇ ಇಲ್ಲ ಅಂತಲ್ಲ ನಿಮ್ಮ ಚಂಬುಗೊಂಡಿಂದ ಇಲ್ಲ ಮತ್ತು ದೊಕ್ಕೂಟದಿಂದಲೇ ಇಲ್ಲ ಕರೆಕ್ಟಾಗಿ ನೀವು ಇಲ್ಲ ಒಂದು 10-15 ವರ್ಷ 20 ವರ್ಷದಿಂದ ಲೆಕ್ಕ ಹಾಕಿದ್ರೆ ಇಲ್ಲಿ ಯಾವ ಒಂದೇ ಒಂದು ರಸ್ತೆ ಕೂಡ ಯಾವುದು ಕೂಡ ಇವತ್ತು ಇರಲಿಲ್ಲ ಸರಿಯಾಗಿ ಲೈಟು ಕೂಡ ಇರಲಿಲ್ಲ ಇದ್ದಂಥ ಮನೆಗೆ ಹಕ್ಕುಪತ್ರ ಕೂಡ ಇಲ್ಲ ನಾಗರಾಜ್ನವ್ರು ಆವಾಗಲೇ ಹಕ್ಕುಪತ್ರಕ್ಕೆ ಎರಡು ಸಮಸ್ಯೆ ಸಾಮಾಜಿಕ ಕಲ್ಯಾಣ ಇಲಾಖೆ ಮತ್ತು ಬೇರೆಯವರು ಯಾಕೆ ಮುಂಚೆ ಬೇರೆ ಮನೆ ಕಟ್ಟಿದ್ರು ಈ ದನಿಯವರು ಸುದ್ದಿಲ್ಲದೆ
ಸಮಾಜ ಇಲಾಖೆ ಜಾಗವನ್ನು ಮಾರಿದರು. ಸಮಾಜ ಇಲಾಖೆ ನಮಗೆ ಕೊಡಿ ಅಂತೇಳಿ ಕೇಳಿ ಇದನ್ನು ಬಹುಶಃ ನಿಭಾಯಿಸುವಂಥದ್ದು ದೊಡ್ಡೊಂದು ನಮಗೆ ವಿಚಾರ ಆಗಿತ್ತು. ಆದರೆ ಹಂತ ಹಂತವಾಗಿದ್ದುಕೊಂಡು ಇವತ್ತು ಯಾರೆಲ್ಲ ಈ ಒಂದು ಅಭದ್ರತೆಯಿಂದ ಈ ಒಂದು ಪ್ರದೇಶದ ಮನೆಯಲ್ಲಿ ಯಾವುದೇ ಒಂದು ಹಕ್ಕುಪತ್ರ ಇಲ್ಲದೆ ನೆಲೆಸಿದ್ರ ಅವ್ರಿಗೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡುವಂಥ ಕೆಲಸ ಇವತ್ತು ನಮ್ಮಿಂದ ಆಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಇಚ್ಚೋ ಕೆಲಸ ನಾನು ಇವತ್ತು ಮಾಡ್ತೇನೆ. ಒಂದು ಭದ್ರತೆ ಆಯಿತು. ಬಹುಶಃ ಇದು ನನ್ನ ಸ್ವಂತ ಮನೆ, ಇದು ನಮ್ಮ ಮನೆ ಅಂತೇಳಿ ತಮ್ಮ ಮಕ್ಕಳಿಗೆ ಹೇಳಿಕೊಳ್ಳುವಂಥ ಅಧಿಕಾರ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಪ್ರದೇಶದ ಕುಡಿಯುವ ರಸ್ತೆಗೆ ಸಂಬಂಧಪಟ್ಟಾಗೆ ಆವತ್ತಿನ ಕಾಲದ ಒಂದು ರಸ್ತೆ ಕೂಡ ಇರಲಿಲ್ಲ. ಈಗ ಅಭಿವೃದ್ಧಿ ಆಗದ ರಸ್ತೆ ಇಲ್ಲ. ಎಲ್ಲ ಬಹುತೇಕ 90% ಇಲ್ಲಿರುವಂಥ ಎಲ್ಲ ರಸ್ತೆಗಳು ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ. ವಿದ್ಯುತ್ಗೆ ಸಂಬಂಧಪಟ್ಟಂತೆ, ಲೈಟಿಗೆ ಸಂಬಂಧಪಟ್ಟಂತೆ, ನೀರಿಗೆ ಸಂಬಂಧಪಟ್ಟಾಗೆ ಕೂಡ ಇವತ್ತು ಆಗಿದೆ. ಅದಲ್ಲದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಇವತ್ತು ಕರೆಂಟಿನ ಒಂದು ಚಿತ್ತಾಗಾರ ಇರುವುದಿದ್ರೆ ಅದು ಬೋಲಾರದಲ್ಲಿ ಮಾತ್ರ ಇಡೀ ಜಿಲ್ಲೆಯಲ್ಲಿ. ಅದು ಬಿಟ್ಟು ಎಲ್ಲಿಯಾದರೂ ಇಲೆಕ್ಟ್ರಿಕ್ ಚಿತ್ತಾಗಾರ ಬಂದಿದ್ರೆ ಅದು ಚಂಬುಕೋಟೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಈ ಪ್ರದೇಶದ ಇವತ್ತು ಆಸ್ತಿ ಸಂಪತ್ತಾಗುವಂಥ ಒಂದು ವಿಚಾರ. ಆದರೆ ಈ ಒಂದು ಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ಕೂಡ ಬರುವಂಥ ಒಂದು ಪ್ರತಿ ವರ್ಷ ಕೂಡ ಇಲ್ಲಿ ತಮ್ಮ ನೇಮ ಆಗುವ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಾವು ಇವತ್ತು ಇಲ್ಲಿ ಭೇಟಿಯಾಗುವಂಥದ್ದು, ಅಲ್ಲಿ ಒಂದು ಚರ್ಮುಡಿ ತಿಂದು ಹೋಗುವುದು. ಇದು ಬಹುಶಃ ಅಭ್ಯಾಸ ಆಗಿ ಇವತ್ತು ಕೂಡ ಅಭ್ಯಾಸ ಆಗಿಬಿಟ್ರೆ ಈಗ ಬತ್ತಂದ ಪಿರಿಯಾಪುರ ಚರ್ಮ ತಿನ್ನಂದ್ರೆ ಆಪುಣ ಇದ್ದೆ ಅವ್ಯಾರ ನಮ್ಮ ಲಕ್ಷ್ಮೀ ನಮ್ಗೆ ಏನಾದ್ರು ಇಪ್ಪೀರು ಒಂದಿತ್ತು ಬಹುಶಃ ಅವು ನಮ್ಮ ಜೀವನದ ನಾವು ಅದು ಅಧಿಕಾರದ ಬಂದಂತಲ್ಲ. ಅಧಿಕಾರಿ ಇವತ್ತು ಇರ್ಬೋದು, ನಾವು ಅಧಿಕಾರಿ ಇದ್ದು ಇಲ್ಲದಿದ್ದರೂ ಕೂಡ ಬಹುಶಃ ಇಲ್ಲಿಗೆ ಬಹುಶಃ ಅದು ನಮ್ಮ ಭೇಟಿ ಶಾಶ್ವತ, ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ಇರ್ತದೆ ಅಂತ ಇಲ್ಲಿ ಬರುವಂಥ ಸಂದರ್ಭ ನಾನು ಹೇಳಿದೆ ಅವ್ರಿಗೆ ಹೇಳ್ತೆ, ಯಾಕೆ ಸೈಡ್ನಲ್ಲಿ ಮಲ್ಪೆರ ಜನರಿಗೆ ಯಾಕೆ ಇಲ್ಲಿ ಅಂತಲ್ಲ. ನಾನು ಫಸ್ಟಿಗೆ ಬಹುಶಃ ನಿಮ್ಮ ರೋಹಿ ಅವರು ಬಹುಶಃ ಇದ್ದಾರೆ ಕೋರ್ದ ಪುಸ್ತಕ ನಿಮ್ಮ ಬಂಡಿಕೋಟೆ, ಅಲ್ಲಿ ನಾನು ಪ್ರತಿ ವರ್ಷ ಹೋಗುವಾಗ ಅಲ್ಲಿ ಊಟದ ಜಾಗ ಶಾಮಿಯಾನ ಆಗ್ತಾ ಇತ್ತು, ಅಲ್ಲಿ ಬಲ್ಲಿ ನೀರು ಬರ್ತಾ ಇತ್ತು. ಒಂದು ದಿವಸ ಪ್ರವೀಣ್ ಇಂಚಿನ ಮುರಳಿ ಎಲ್ಲ ಹೋಗೋಣ ಕೇಳಿದ್ರು, ಆದ್ರೆ ಸಭಾಮಾನ ಕಟ್ಟಡ ಅಪಜ ಮಾರ ನಿಕ್ಲಿಗೆ ಪೂರ ಕಡೆಗೆ ನಿಕ್ಲಿ ಕಟ್ಟಡ ಮೂಲ್ಧನ ಅಪಜ ಅಂತ ಹೇಳಿಕಾಗ ಅವತ್ತು ಪ್ಲಾನ್ ಮಾಡಿ ಫಸ್ಟ್ ಬಹುಶಃ ನಿಮ್ಮ ಇದರಲ್ಲಿ ಅಲ್ಲಿ ಇವತ್ತು ಆ ಒಂದು ಸಭಾಭವನ ಬಹುಶಃ ಕೊರ್ದಬ್ಬಲ್ಲಿ ಒಂದು ಸಣ್ಣ ಮಟ್ಟದ ಊಟಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅಲ್ಲಿ ಇಂಜಿನಿಯರ್ದು ಜಾಗ ರೆಕಾರ್ಡ್ ಮಾಡಿಕೊಂಡು ಅಲ್ಲಿ ಮಾಡಿದ್ದು. ಅಲ್ಲಿ ಮಾಡಿದ ನಂತರ ಇದಕ್ಕೆ 3 ಜಾಗಗಳು ಕಾಪಿ ಗಾರ್ಡರು ದಾನೆ ಮಲ್ಪರೆ ಬಲ್ಲಿ ಅಂತ ಹೇಳಿ ಪ್ರವೀಣ್ ಮುರಳಿ ಅವರೆಲ್ಲ ಸೇರಿಕೊಂಡು ಇಂಜಿನಿಯರ್ ಎಲ್ಲ ಸಹಕಾರ ಪಡೆದು ಏನು ಇಂಜಿನಿಯರೇ ನೆಟ್ಟಿಗೆತೀನಿ ಮುಗುವರು ಸೇರಿದು ಬಹುಶಃ ಇನಿ ಕೋಡ್ದಬ್ಬು ನಮ್ಮ ಸ್ಥಾನದ ಕೈತಲೆ ಕುದ್ಮಲ್ ರಂಗರವರ ಹೆಸರಿನಲ್ಲಿ ಬಹುಶಃ ಇವತ್ತು 1 ಕೋಟಿಗಿಂತಲೂ ಮಿಗಿಲಾದಂಥ ದೊಡ್ಡ ಮಟ್ಟದ ಇವತ್ತು ಅಲ್ಲಿ ಇವತ್ತು ಆಗಿದೆ. ಅದರ ನಂತರ ಎಲ್ಲ ತಲಪಾಡಿಗೆ ಇರಲಿ, ನಿಮ್ಮ ಮುನ್ನೂರು ಇರಲಿ, ಇಲ್ಲಿ ಇರಲಿ, ಎಲ್ಲ ಅಲ್ಲಿ ಇವತ್ತು ತನ್ನ ಸಭಾಭಾವ ಮತ್ತು ಹಾಲು ಕಟ್ಟುವಂಥ ವಿಚಾರ ಇವತ್ತು ಈಗ ಇಲ್ಲಿ ಬಹುಶಃ ಈಗಲ್ಲ ಬಜಲ್ ಅವರಿಗೆ ಇಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ನಮ್ಮ ಟೀಚರ್ ಇದ್ದಾರೆ ಪಾಪ ಬಾಲ ಒಟ್ಟಿಗೆ ಫಾಲೋ ಅಪ್ ಇದು ಕೂತ್ಕೊಳ್ಳಿ. ಅಲ್ಲಿ ಬಹುಶಃ ಒಂದು ದೊಡ್ಡ ಮರ ಕಟ್ಟಡ ಸಮುದಾಯ ಭವನ ಕಟ್ಟಡಿ ಮೇಲೆ ಕೆಳಗೆ ಅಂಗನವಾಡಿ ಮೇಲೆ ಏನು ಮಾಡ್ತಿದ್ರಿ ವಾಚನ ಗ್ರಂಥಾಲಯ ಬಹುಶಃ 5-10 ವರ್ಷ ಹಿಂದೆ ಅಲ್ಲಿ ಇವತ್ತು. ಸೊ ಈ ಒಂದು ಪ್ರದೇಶದಲ್ಲಿ ನಿಮ್ಗೆ ಯಾವುದು ಕೂಡ ಇವತ್ತು ಕೊರತೆ ಅಂತ ಇಲ್ಲ. ಇಲ್ಲಿ ಇವತ್ತು ನೀವೇನು ಆಗ್ಬೇಕಂತ ಹೇಳಿದರೆ ನಿಮ್ಮ ಮಕ್ಕಳನ್ನು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಕನಸು ಅದು ನಿಮ್ಮೆಲ್ಲರ ಕನಸು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಾ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಗೆಲ್ಲರಿಗೂ ಕೂಡ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದರೆ ಅದು ಶೈಕ್ಷಣಿಕದಿಂದ ಮಾತ್ರ ಸಾಧ್ಯ. ಅದೇ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂಥ ದೊಡ್ಡ ಮಟ್ಟದ ಇವತ್ತು ಸಂದೇಶ. ಆದ ಕಾರಣ ಈ ದೊಡ್ಡ ಯೋಜನೆ ಅವೆಲ್ಲ ಇವತ್ತು ಹಮ್ಮಿಕೊಳ್ಬೇಕು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಬೇರೆ ಬೇರೆ ರೀತಿಯ ಒಂದೊಂದು ಸಲ ಒಂದೊಂದು ಬೇಡಿಕೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆಲ್ಲ ಕೂಡ ಆಗಿದೆ, ಮೇಲ್ಚಾವಣಿ ಆಗ್ಬೇಕಂತ ಹೇಳಿ ಬಹುಶಃ ಇವತ್ತು ಸಮಿತಿಯವರು ಬಹುಶಃ ಇಲ್ಲಿಯ ನಮ್ಮ ಕೌನ್ಸಿಲರ್ಗಳು ಬಜಲ್ ಅವರು ಪ್ರವೀಣ್ ಅವರೆಲ್ಲ ಬಂದು ಹೇಳಿದ, ಮುರಳಿ ಅವರೆಲ್ಲ ಒಂದು ಹೇಳಿದ ಸಂದರ್ಭದಲ್ಲಿ ಸುರೇಶ್ ಭಟ್ನಾಗ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಆಯಿತು. ವಿಶ್ವನ ಕೂಡ ಇತ್ತು ಇಲ್ಲಿ ಶಶೇಖ ಗೋಪಿ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲ. ಆವಾಗ ನಮ್ಗೆ ಅದರ ಮುಂಚೆ ಚರ್ಚಾಗಿನದು ಮಾಡುವಂಥ ತೀರ್ಮಾನ ಆಯಿತು. ಅದರ ಮುಂಚೆ ಮಾಡಬೇಕಂತ ಇತ್ತು. ನಾವು ಕಡೆಬಿಡಿ ಆ ಕಡೆಗೆಲ್ಲ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಯಾರು ಕೂಡ ಕಾಂಟ್ರಾಕ್ಟರ್ ಬಂದು ಒಂಚೂರು ಹಂಚೊಂದು ರೆಕಾರ್ಡ್ ಒಂಚೂರು ಸರಿ ಇಜ್ಜಿ ಇನ್ನೊಂಜಿ ಒಂದು 10-15 ಕಾಂಟ್ರಾಕ್ಟರ್ ಬಂದಲ್ಲ ಇಂದು ಒಂಜಿ ಕಾರಣ ಬಂದು ಮೆಲ್ಲವು ಅಂಚ ಇಂಚವಾದ ಸಮಸ್ಯೆ ಹೊಂದಿತ್ತು. ಅಂಚೆ ಒಂಜಿ ದಿನ ತೂನಾಗ ಮುಕ್ಕುಳು ಪಾಪ ಸುಂದರನೆಲ್ಲ ನಾವು ಸನ್ಮಾನ ಮಾಡ್ತ ಮೇಯರ್ ಪಾಪ ಯಾಪಂಡೆ ಮರೆಗೆ ಮಲ್ತ ಆಜಾ ಬೇರಂದಾರ ಅಂಚಾನೆ ಕೆಲಸ ಮಲ್ತಂದೇ ಪೂರಿ ವಿಚಾರ ಅಕ್ಕಲಿಗೆ ಪಾಪ ಕೆಲಸ ಹೊಡೆದು ಒಂದು
ಸ್ಟಾರ್ಟ್ ಒಂದಿಜ್ಜಿ. ಅದಕ್ಕೆ ನಾನು ಒಮ್ಮೆ ಮಸೂದ್ ಹತ್ರ ಹೇಳಿದ್ದೆ, ಒಮ್ಮೆ ಹೋಗಿ ನೋಡಿ ಮಾಮಾರ ನಿನಗೆ ಮಾಡಲಿಕ್ಕೆ ಆಗ್ತದ ಅಂತೇಳಿ ಇವ್ರ ಜೊತೆ ಕಲಿಸಿದೆ. ಪ್ರವೀಣ್ ಮತ್ತು ಸುರೇಶ್ ಭಟ್ನಾಗರ್ ಮತ್ತು ಮುರಳಿಯವ್ರ ಜೊತೆಲೆ ಕಲಿಸಿದೆ. ಕಲಿಸೋ ಸಂದರ್ಭ ಬಂದು ಹೇಳ್ತಾನೆ ಮಾಡ್ಬೋದು ಅಂತ ಹೇಳ್ತಾನೆ. ಆಯ್ತು ಮಗ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಬಹುಶಃ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು ಉದ್ಘಾಟನೆ ಆಗಿ ಇವತ್ತು ಎಲ್ಲರೂ ಕೂಡ ಸಂತೋಷ ಆಗುವ ವಿಚಾರ ಇವತ್ತು ಆಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಯಾರು ಕೆಲಸ ಮಾಡ್ಬೇಕಂತೇಳಿ ಬಹುಶಃ ಈ ಮಹಾಕಾಳಿ ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ, ಇವನಿಂದಲೇ ಆಗಬೇಕು, ಮಸೂರಿನಿಂದಲೇ. ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ರಿಜೆಕ್ಟ್ ಆಗೋದ ಬಹುಶಃ ಇವತ್ತು ಕೆಲಸ ಆಗುವಂಥದ್ದು. ಆದ ಕಾರಣ ಬಹುಶಃ ಅವನು ಮುಂದಿನ ದಿನಗಳಲ್ಲಿ ಅವನಿಗೆ ಇನ್ನಷ್ಟು ಶಕ್ತಿ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಪ್ರದೇಶದ ಎಲ್ಲ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಆದಾಗ ಮಾತ್ರ ಈ ಸಮಾಜ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಸುತ್ತಮುತ್ತಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಮಹಾಕಾಳಿ ದೇವಸ್ಥಾನ. ಈ ಸುತ್ತಮುತ್ತ ಪ್ರತಿಯೊಂದು ಮನೆಯವರಿಗೂ ಕೂಡ ಇದರ ವಿಶೇಷದ ಆಶೀರ್ವಾದ ಶಕ್ತಿ ಸಿಕ್ಕಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾಗಿ ಮುಂದೆ ಹೋಗ್ತಾರೆಂಬ ವಿಶ್ವಾಸ ಕೂಡ ನಮಗೆ ಇದು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಬಹುಶಃ ಈಗಾಗಲೇ ಎಲ್ಲ ಕೆಲಸ ಹಂತವಾಗಿ ಇವತ್ತು ಬಂದಿದೆ. ಬಹುಶಃ 2-3 ಡಿಸೆಂಬರ್ ಒಳಗಡೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು 24 ಗಂಟೆ ಕುಡಿಯುವ ನೀರಿನ ಯೋಜನೆ ಉಳ್ಳಾಲ ನಗರ ವ್ಯಾಪ್ತಿಗೆ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವು ಅಧಿಕಾರದಲ್ಲಿ ಯಾರು ಎಲ್ಲರೂ ಕೂಡ ಶಾಶ್ವತವಾಗಿ ಅಂತ ಪರ್ಮನೆಂಟ್ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ಮ ಆಯುಷ್ಯಷ್ಟು ತೀರ್ಮಾನ ಮಾಡ್ತಾರೆ, ಅದು ಮಾಡಿದಂಥದ್ದು ಸಂದರ್ಭ. ಇದೆಲ್ಲ ಒಂದು ಸಾಕ್ಷಿ ಗುಡ್ಡೆ. ಅದಕ್ಕಾಗಿ ನನಗೆ ಯಾವಾಗ ನಾನು ಹೇಳ್ತಾ ಇದ್ದೆ, ನನಗೆ ಇವತ್ತು ಸಮಾಧಾನ ಇದೆ ಮಾರಾಯ. ಈ ಉಳ್ಳಾಲ ತಾಲೂಕು ಯಾವಾಗ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಅದು ನನ್ನ ಕಾಲದಲ್ಲಿ ನಿರ್ಮಾಣ ಆಯ್ತು ಅಂತ, ನಮ್ಮ ಕಾಲದಲ್ಲಿ ನಿರ್ಮಾಣ ಅಂತ ಹೇಳಬೇಕು. 24 ಗಂಟೆ ಕುಡಿಯೋ ನೀರು ಯಾವಾಗ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ಕಾಲದಲ್ಲಿ ಆಯ್ತು ಅಂತ ಹೇಳಬೇಕಾಗ್ತದೆ. ಹರೇಕಾಲದ ಬ್ರಿಡ್ಜ್ ಡ್ಯಾಮ್ ಯಾವಾಗ ಆಯ್ತು ಅಂತ ಹೇಳಿ ಕೇಳಿದರೆ ಇವತ್ತು ಆ ಕಾಲದಲ್ಲಿ ಆಯ್ತು ಅಂತ ಹೇಳಬೇಕಾಗ್ತದೆ. ಇವತ್ತು ನಮ್ಮ UGD ಕೆಲಸ ಯಾವಾಗ ಇವತ್ತು ಪೂರ್ಣಗೊಳ್ತಂದು ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದಂಥ ದೊಡ್ಡ ಮಟ್ಟದ ಒಂದು ಜನಶಾಶ್ವತವಾಗಿ ನೆನಪಿಡುವಂಥ ಒಂದು ಸಾಕ್ಷಿ ಗುಡ್ಡೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಒಂದು ಕೆಲಸ ಮಾಡುವಾಗ ಸ್ವಲ್ಪ ಗುಡ್ಡೆಯನ್ನು ಬಿಟ್ಟು ಹೋಗ್ತಾರೆ, ಅದನ್ನು ಇಂಜಿನಿಯರ್ಗೆ ತೋರಿಸ್ಲಿಕ್ಕೆ ಇಷ್ಟಿತ್ತು ಮುಂಚೆ ನಾವು ಇಷ್ಟು ತೆಗೆದಿದ್ದೇವೆ ಒಂದು ಸಾಕ್ಷಿಯಾಗಿ ಅದು ಒಂದು ತೋರಿಸಲಿಕ್ಕೆ. ಆದ ಕಾರಣ ಎಲ್ಲ ಕೆಲಸಗಳು ಕೂಡ ಈ ಪ್ರದೇಶದ ಜನರು ನಮ್ಮನ್ನು ಶಾಶ್ವತವಾಗಿ ನೆನಪಿಟ್ಕೊಳ್ಳುವಂಥ ದೇವರು ಕೊಟ್ಟಂಥ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ ಬೇಡಿಕೆ ಕೂಡ ದೇವರು ಇಷ್ಟೆಲ್ಲ ಇವತ್ತು ಮಾಡಿಸಿದ್ದಾರೆ, ಮುಂದಿನ ಕೂಡ ಇವತ್ತು ಖಂಡಿತವಾಗಿ ನಮಗೆ ಇವತ್ತು ಈಡೇರಿಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇದೆಲ್ಲ ನಮಗೆ ಸಿಕ್ಕಿದಂಥ ದೊಡ್ಡ ಮಟ್ಟದ ಒಂದು ಅವಕಾಶವನ್ನು ನಾವು ಇವತ್ತು ಕೆಲಸ ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವ ದೊಡ್ಡ ವಿಚಾರ ಅಲ್ಲದೆ ರಾಜಕೀಯವಾದ ಯಾವುದೇ ವಿಚಾರ ಕೂಡ ಇವತ್ತಿಲ್ಲ. ನನ್ನ ಹತ್ರ ಬಂದು ಕೆಲವರಿಗೆ ಭಾಳಷ್ಟು ಕೇಳ್ತಾರೆ, ಇನ್ನು 20-24 ಗಂಟೆ ಹಾಕೊಂಡು 20-20 ಇಂದು ಚರ್ಚೆ ಯಾ ಬಂದು ಬುಡ್ಲೆ ಮಾರಾಯ ಎನ್ನನು ಮುರಾನಿ 15 ಮರಿಗೆ ಎಂದದು 23 ತಾರೀಕು ಇಸವಿ ಮುಟ್ಟಂಗೆ ಕೆಲಸ ಅನುಭವ ಕೊಡ್ತೇವೆ. ಯಾರೈತೆ ಐಕ ಅದಕ್ಕೆ ಅನುಗುಣವಾಗಿ ಮಾತ್ರ ನಾನು ಕೆಲಸ ಮಾಡೋದು. ಇನ್ನು 23ರಲ್ಲಿ ಚುನಾವಣೆ ಬಂದಾಗ ಪಕ್ಷ ಟಿಕೆಟ್ ಕೊಟ್ಟರೆ ಜನ ನನ್ನನ್ನು ಗೆಲ್ಲಿಸಿದರೆ ಮತ್ತೆ 23-28 ನನಗೆ ಏನು ಮಾಡಬೇಕು ಕೆಲಸ ಆ ಕೆಲಸ ಮಾಡುವ. ಈಗ ನಾನು ಅದು ಬಿಟ್ಟು ಈ 23 ಆಲೋಚನೆ ಮಾಡಲಿಲ್ಲ. 23 ತನಕ ನನಗೆ ಏನು ಕ್ಷೇತ್ರ ಜನರು ಮತ್ತು ನಮ್ಗೆ ಏನು ಅವಕಾಶ ಸಿಕ್ಕಿದೆ ಅದನ್ನು ಹೇಗೆ ಕೆಲಸ ಮಾಡಬೇಕು ಮಾತ್ರದ ಆಲೋಚನೆ ಅಲ್ಲದೆ 23ರಿಂದ ಏನು ಮಾಡಬೇಕಂತ ಕೆಲಸ ಮಾಡಿಕೊಂಡು ಹೋದರೆ ಆಗಿಲ್ಲ ಸಲ್ಲದ ಬೇಡದ ಕೆಲಸ ಎಲ್ಲ ಮಾಡಿ ಬಿಡ್ತೇವೆ. ಬರೀ ಅದನ್ನು ನಾವು ಹೇಗೆ ಗೆಲ್ಲಬೇಕಂತಲೇ ಆಲೋಚನೆ ಮಾಡಿಕೊಂಡು ನಾವು ಜನರ ಕೆಲಸ ಮಾಡದೆ ಬರೀ ನಾವು ರಾಜಕೀಯ ಮಾಡಲಿಕ್ಕೆ ನೋಡೋದು ವಿಚಾರ ಇವತ್ತಾಗ್ತದೆ. ಅದಕ್ಕೆ 23 ಅಂತ ನಮ್ಮ ತಲೆಯಲ್ಲೇ ಇಲ್ಲ. ಪಕ್ಷ ಕೊಟ್ಟರೆ ನಿಲ್ಲುದು, ಜನ ಗೆಲ್ಲಿಸದೆ ಕೆಲಸ ಮಾಡುವಂಥ ವಿಚಾರ ಇರುವ 23 ತನಕ ನಮ್ಗೆ ಏನೆಲ್ಲ ಕೆಲಸ ಆಗಬೇಕು ಅದನ್ನೆಲ್ಲ ಮುಗಿಸಿಕೊಡೋ ಜವಾಬ್ದಾರಿ ಏನು ನಾವು ಮಾತು ಕೊಟ್ಟಿದ್ದೇನೆ ಅದು ಮುಗಿಸಿಕೊಡುವ ಜವಾಬ್ದಾರಿ ಅದು ಇವತ್ತು ನಮ್ಮ ಜವಾಬ್ದಾರಿ ಇವತ್ತು ಆಗಿದೆ. ಅದರಲ್ಲಿ ಬಹುಶಃ ಈ ಒಂದು ಕೆಲಸ ಪೂರ್ತಿಗೊಂಡದು ನಮಗೆ ಸಂಪೂರ್ಣ ಇತ್ತು ಸಮಾಧಾನ ಮತ್ತು ನೆಮ್ಮದಿ. ಅದಕ್ಕಾಗಿ ಇಂಜಿನಿಯರ್ಗಳು ಮತ್ತು ನಮ್ಮ ಕಾಂಟ್ರಾಕ್ಟರ್ಗಳು ಮತ್ತು ಬಹುಶಃ ನಮ್ಮ ಎಲ್ಲ ಈ ಪ್ರದೇಶದ ನಮ್ಮ ಗುರಿಕಾರರು ಮತ್ತು ನಮ್ಮ ಈ ಸಮಿತಿಯ ಸದಸ್ಯರು, ಇದಕ್ಕೆ ನಮ್ಮ ಜೀವನ ಸಮಿತಿಯ ಅಧ್ಯಕ್ಷರು, ಇಂಥೆಲ್ಲ ಸದಸ್ಯರು, ನಮ್ಮ ಪ್ರವೀಣ್ ಮತ್ತು ಅವರ ತಂಡ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ಇದರ ಬಗ್ಗೆ ಎಲ್ಲ ಕಚೇರಿಗೆ ಹೋಗಿ ಬಂದು ಎಲ್ಲ ಒಂದು ತಂಡವಾಗಿ ನೀವೆಲ್ಲ ಇವತ್ತು ಕೆಲಸ ಮಾಡಿದ ಕಾರಣ ಅದು ದೊಡ್ಡ ಮಟ್ಟದ ಯಶಸ್ವಿ ಆಗಿದೆ. ಅದಕ್ಕೆ ಎಲ್ಲ ಒಂದು ತಂಡ ಯಾವುದೊಂದು ಕೆಲಸಕ್ಕೆ 10 ಜನ ಕೈ ಸೇರಿದರೆ ದೊಡ್ಡ ಮಟ್ಟದೊಂದು ಕೊಡುಗೆ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಗ್ಗಟ್ಟು ಪ್ರೀತಿ ವಿಶ್ವಾಸ ನಮ್ಮ ಎಲ್ಲ ಕಡೆ ಇರಬೇಕಂದ್ರೆ ನಮ್ಮ ದೊಡ್ಡ ಮಟ್ಟದ ಕನಸು. ಯಾಕೆಂತ ಹೇಳಿದರೆ ಉಳ್ಳಾಲ ಕ್ಷೇತ್ರದಷ್ಟು ನಮ್ಮ ಭಾಗ್ಯವಂತ ಬೇರೆ ಇಲ್ಲಿಯೂ ಕೂಡ ಇಲ್ಲ. ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಶ್ರೀಮಂತರಾಗ್ಬೋದು. ಯಾಕೆ ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆ ನೇತ್ರಾವತಿ ನದಿ, ಇನ್ನೊಂದು ಕಡೆ ಎಲ್ಲ ಧಾರ್ಮಿಕ ಕೇಂದ್ರ, ಎಲ್ಲ ವರ್ಗದ ಜಾತಿ ಧರ್ಮದ ದೊಡ್ಡ ದೊಡ್ಡ ಧಾರ್ಮಿಕ
ಕೇಂದ್ರಗಳು, ಇವತ್ತು ದೊಡ್ಡ ಮಟ್ಟದ ಇವತ್ತು ನಮ್ಮ ಬೀಚಿನ ವ್ಯವಸ್ಥೆ, ಇವತ್ತು ದೊಡ್ಡ ದೊಡ್ಡ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು, ಯೂನಿವರ್ಸಿಟಿ ಎಲ್ಲವೂ ಕೂಡ ಸೇರಿ ಯಾವ ಕ್ಷೇತ್ರದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇದೆ? ಆದರೆ ಇದೊಂದು ದೊಡ್ಡ ಮಟ್ಟದ ಪವಿತ್ರವಾದ ಒಂದು ಯಾತ್ರಾ ಮತ್ತು ಇವತ್ತು ಒಂದು ಶೈಕ್ಷಣಿಕ ಮತ್ತು ಒಂದು ನಮ್ಮ ಪ್ರವಾಸೋದ್ಯಮದ ಕೇಂದ್ರ, ಪವಿತ್ರದ ಯಾತ್ರಾ ಶೈಕ್ಷಣಿಕ ಮತ್ತು ಪ್ರವಾಸೋದ್ಯಮದ ಕೇಂದ್ರ ಸೇರುವಂಥ ದೊಡ್ಡ ಮಟ್ಟದ ಒಂದು ಸ್ಥಳ. ನಿಮಗೆ ಆರ್ಥಿಕವಾದ ಪರಿಸ್ಥಿತಿ ಗಾಳಿಯಲ್ಲಿ ಈಗ ಇದೆ, ಫುಲ್ ಇದೆ, ಅದನ್ನು ತಗೊಳ್ಳಿಕ್ಕೆ ನಿಮ್ಗೆ ಕಲಿಬೇಕು. ಯಾವ ರೀತಿ ನಾವು ವ್ಯಾಪಾರ ಮಾಡಿದರೆ, ಯಾವ ರೀತಿ ನಾವು ಕೆಲಸ ಮಾಡಿದರೆ ತೆಗಿಬೋದು ಅಂತೇಳಿ. ಬೇಕಾದರೆ ಇಲ್ಲಿ ನಿಮ್ಮ ಈ ಗಾಳಿಯಲ್ಲಿ ಎಷ್ಟು ಗಾಳಿದೆಯಾ ಅಷ್ಟು ದುಡ್ಡಿದೆ, ದುಡ್ಡು ನಿಮಗೆ ಕಾಣ್ತಾ ಇಲ್ಲ, ಅದು ನೀವು ತೆಗಿಬೇಕು. ವ್ಯಾಪಾರ ಮಾಡಬೇಕು, ಪ್ರವಾಸೋದ್ಯಮದಲ್ಲಿ ತಗೊಳ್ಬೇಕು, ಶೈಕ್ಷಣಿಕ ಸಂಬಂಧಪಟ್ಟಾಗೆ ಎಜುಕೇಶನ್ ಕನ್ಸಲ್ಟೆನ್ಸಿ ಪ್ರಾರಂಭ ಮಾಡಬೇಕು, ಇವತ್ತು ಧಾರ್ಮಿಕ ಸಂಘ ಸಂಸ್ಥೆ. ಸೊ ಇಲ್ಲಿ ಎಷ್ಟು ನಿಮಗೆ ಸಂಪನ್ಮೂಲ ಭರಿತವಾದ ಅದು ನೀವು ತಗೊಳ್ಳುವಂಥ ಕೆಲಸ ಇದೆ. ಆದ ಕಾರಣ ಇಲ್ಲಿ ಆರ್ಥಿಕವಾದ ಪರಿಸ್ಥಿತಿ ಇಲ್ಲ, ದುಡ್ಡಿಲ್ಲ. ದುಡ್ಡು ಇದೆ, ದುಡ್ಡು ನೀವು ಮನೆಯಲ್ಲಿ ಕೂತ್ಕೊಂಡು ಬರುವುದಿಲ್ಲ, ದುಡ್ಡನ್ನು ನೀವು ಹೇಗೆ ತೆಗಿಬೇಕು ಇರುವಂಥದ್ದು, ಅದನ್ನು ನೀವು ಬಹುಶಃ ಇವತ್ತು ಕೇಂದ್ರೀಕರಿಸಿಕೊಂಡು ನಿಮ್ಮ ಆ ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇಂಥ ಎಲ್ಲ ಯೋಜನೆ ಬಹುಶಃ ನೀವು ಪೂರಕವಾಗುವ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ. ಮತ್ತು ಮಹಾಕಾಳಿ ದೇವಸ್ಥಾನದವರಿಗೆ ಬಹುಶಃ ನಾನು ಕಬಡ್ಡಿ ತಂಡದವರಿಗೆ ತಮ್ಮ ಸಭಾಭವನ ಇವತ್ತು ಬಿಟ್ಟು ಕೊಟ್ಟಿದ್ದೀನಿ. ಬಿಟ್ಟು ಕೊಟ್ಟ ಕಾರಣ ಅವರು ಪ್ರಾಕ್ಟೀಸ್ ಮಾಡಿ ಎಷ್ಟು ಜನ ಸ್ಟೇಟಿಗೆ ಹೋದರು, 2-3 ಜನ ಇವತ್ತು ಸ್ಟೇಟಲ್ಲಿ ಹೋಗಿದ್ದಾರೆ, ನ್ಯಾಷನಲ್ ಇವತ್ತು ಆಡಲಿಕ್ಕೆ ಪ್ರಯತ್ನ ಆಗ್ತಾರೆ. ಬಹುಶಃ ಮುಂದಿನ ನನಗೆ ವಿಶ್ವಾಸ ಇದೆ, ಉಮಾಮೇಶ್ವರ ದೇವಸ್ಥಾನ ಅಕಾಡೆಮಿ ಮತ್ತು ನಿಮ್ಮೆಲ್ಲ ಊರವರ ಸಹಕಾರ ಮತ್ತು ಗೋಪಿರವರ ವಿಶೇಷವಾದ ಒಂದು ಆಸಕ್ತಿ ಇವತ್ತಲ್ಲ ನಾಳೆ ಭಾರತ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಆಟದಲ್ಲಿ ಆಡಲಿಕ್ಕೆ ಉಳ್ಳಾಲದ ಒಬ್ಬ ಯುವಕ ಖಂಡಿತವಾಗಿ ಹೋಗ್ತದೆ. ನಮ್ಮ ಇವತ್ತು ಮನಸ್ಸು ಬಂದು ಅದು ನಮ್ಮ ಅಚೀವ್ಮೆಂಟ್. ಎಲ್ಲ ಉಳ್ಳಾಲದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾರದು ಒಬ್ಬರು ಹೋದರೂ ಕೂಡ ಅದು ದೊಡ್ಡ ಮಟ್ಟದ ಹೋಗುವಂತ ಅವಕಾಶ. ಅದು 2-3 ರಾಜ್ಯಕ್ಕೆ ಇವತ್ತು ಆಡಿದ್ದಾರೆ. ಒಂದು ನಮ್ಮ ದಿವ್ಯ ಪೂಜಾರಿ ಮತ್ತು ಸಾಯಿ ಪ್ರಸಾದ್ ಇವರ ಮಗ ಇದ್ದಾರೆ. ಅವನು ಮೊನ್ನೆ ಸೆಲೆಕ್ಷನ್ ಆಗ್ತಿದ್ದ, ಅವನು ಅಂಡರ್ ಏಜ್ ಪ್ರಾಯ. ಅವ್ರು ಹೇಳ್ತಾರೆ ಅವ್ನು നല്ല ಆಡ್ತಾನೆ ಮಾರೆ, ಅದು ಅವನಿಗೆ ಪ್ರಾಯ ಆಗಲಿಲ್ಲ, ಅವನಿಗೆ ನೆಕ್ಸ್ಟ್ ಚಾನ್ಸ್ ಇದೆ ಅಂತ. ನೋಡಿ ಎಷ್ಟು ಸಣ್ಣದ್ರಲ್ಲೇ ಇವತ್ತು ತಯಾರು ಮಾಡಿದ ಕಾರಣ ಎಷ್ಟು ಸಣ್ಣ ಪ್ರಾಯದಲ್ಲಿ ದೊಡ್ಡವರಿಗೆ ಕಾಂಪಿಟೇಷನ್ ಆಗುವ ತನಕ ಆ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯ ಆಗ್ತದೆ. ಸೊ ದಿವ್ಯ ಪೂಜಾರಿ ಉಲ್ಲಾಲ ಬೈಲ್ನವರು ಅವನಿಗೂ ಬಹಳ ಚೆನ್ನಾಗಿ ಇವತ್ತು ಆಡಿ ಇವತ್ತು ಆ ಗೌರವ ಮತ್ತು ನಮ್ಮ ಜಿಲ್ಲೆಗೆ ಪ್ರದೇಶ ಒಂದಕ್ಕೆ ಗೌರವ ತರುವಂಥ ವಿಚಾರ ಮಾಡಿದ್ದಾರೆ. ಅಲ್ಲಿ ಬೆಂಗಳೂರಿನವ್ರು ಹೇಳ್ತಾರೆ ಬಹಳ ಚೆನ್ನಾಗಿ ಅವರು ಆಟ ಆಡುವಂಥ ವಿಚಾರ. ಇದೆಲ್ಲ ಕೂಡ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ ಕಾರಣ ನೀವೆಲ್ಲ ಸಹಕಾರ ಕೊಟ್ಟಿಕೊಂಡು ಇದು ಆಗಿದೆ. ಅದಕ್ಕೆ ನೀವು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ರಿಯಾ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದ ನಿಮ್ಮ ಕೇಂದ್ರ ಒಂದು ಯೋಜನೆಯಿಂದ ಆಲೋಚನೆ ಮಾಡಿಕೊಂಡು ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡಿ ಎಲ್ಲ ಇಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಯುವಕರಿಗೆ ದೊಡ್ಡ ಮಟ್ಟದ ಒಂದು ಸೌಹಾರ್ದತೆಯ ಆಧಾರದ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಎಲ್ಲರಿಗೂ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ನಮ್ಮ ರೋಹಿತ್ ಅವರು ಮಾತಾಡೋ ಸಂದರ್ಭದಲ್ಲಿ ಇವತ್ತು ಜಿಲ್ಲೆಯ ಬೇರೆ ಬೇರೆ ವಿಚಾರ ಗೆದ್ದುಕೊಂಡು ಮಾತಾಡೋ ವಿಚಾರ ಇವತ್ತಾಗಿದೆ. ಬಹುಶಃ ನಾವು ಇವತ್ತು ಎಲ್ಲರೂ ಕೂಡ ಬಹಳ ಆತ್ಮವಿಶ್ವಾಸ, ಪ್ರೀತಿಯಿಂದ, ಸೋದರತೆಯಿಂದ ಆಗುವಂಥ ಅವಕಾಶ ಇವತ್ತು ನಾವು ಇವತ್ತು ಮಾಡಲೇಬೇಕು. ನೋಡಿ, ನಮ್ಮ ಜೀವನದ ಮುಖ್ಯ ಫೌಂಡೇಶನ್ ಯಾವುದು ಅಂತ ಹೇಳಿದರೆ ಅದು ಸಂಧಾನ. ಸಂಧಾನ ಇಲ್ಲದಿದ್ದರೆ ಯಾರಿಗೂ ಕೂಡ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಪ್ರಮೈಸ್ ಇದು ನಮ್ಮ ಜೀವನದ ಮುಖ್ಯ ಫೌಂಡೇಶನ್. ಯಾರಿಗೆ ಕಾಂಪ್ರಮೈಸ್ ಸಂಧಾನದ ಮನೋಭಾವ ಇಲ್ಲವ ಅವನು ಜೀವನ ಪೂರ್ತಿ ಸಮಾಧಾನದ ಇದು ಮಾಡಲಿಕ್ಕೆ ಸಾಧ್ಯ. ಯಾಕೆ ಮನೆಯಲ್ಲಿ ಮಕ್ಕಳಿಗೆ ಮತ್ತೆ ತಾಯಿಂದ ಹತ್ತವರಿಗೆ ಸಂಧಾನ ಇಲ್ಲ ಆಗು. ಯಾಕೆ ನಮ್ಮ ಆಲೋಚನೆ ಬೇರೆ, ಅವರ ಆಲೋಚನೆ ಬೇರೆ, ಅದು ಸಂಧಾನ ಮಾಡಲೇ ಬೇಕಾಗ್ತದೆ. ಇಲ್ಲಿ ನಿಮ್ಗೆ ಸಂಧಾನ ಇಲ್ಲದ್ರೆ ಆಗಲೇ ಇಲ್ಲ, ಆಗೋದೇ ಇಲ್ಲ. ಮದುವೆ ಆದ ನಂತರ ಗಂಡ ಹೆಂಡತಿ ಸಂಧಾನ ಮುಖ ಜೀವನ ಸಾಗಿಸಲೇ ಬೇಕು, ತಂದೆ ತಾಯಿಯ ಜೊತೆ ಸಾಗಿಸಲೇಬೇಕು, ನೆರೆಕರ ಜೊತೆ. ಇದು ಸಂಧಾನ ಇಲ್ಲದಿದ್ದರೆ ಬಹುಶಃ ಇದು ನೆಮ್ಮದಿಯ ಜೀವನ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಸಂಧಾನ ನಮ್ಮ ಜೀವನದ ಮುಖ್ಯ ಗುರಿಯಾಗುವಂಥ ವಿಚಾರ ಇವತ್ತು ಆಗಬೇಕು. ಸಂಧಾನದ ಮುಖಾಂತರ ಪ್ರೀತಿ, ವಿಶ್ವಾಸ, ಸೋದರತೆ ಇದನ್ನು ಸಾಗಿಸಿಕೊಂಡು ಹೋಗುವಂಥ ವಿಶೇಷ ಮನೋಭಾವನ ಹಮ್ಮಿಕೊಂಡು ಬರುವಂಥ ವಿಚಾರ ವಿಷಯ ಇಜ್ಜಿ ಇತ್ತ ದಾದಿತ್ತನ ಮೊಬೈಲ್ ಅಂಜಿ ಟಾರ್ಚ್ నేను ಕರೆಂಟ್ పోయి ಕೂಡಲೇ ಮೊಬೈಲ್ ಕರೆಂಟ್ పోయిన ಪುರುಸೋತಿ ಇಜ್ಜಿ ಕೇಯಿಬಿದ ಕರೆಂಟೇ ಬರೋಡು ಜನ ಸಮಾಧಾನ ಇಜ್ಜಿ ಅವು ದಾನೆ ಬರ್ಪು ಜೀವಂದು ಅವನ್ನ ನಮ್ಮ ಜೀವನ ಹೆಗ್ಲೆ ಬೋಡೆ ಲೆಕ್ಕ ಸಮಾಜದ ಊರ ಆಪುಜಿ ಆ ನೆನ್ನು ನುಂಜಿ ಆಪುನಿ ನನಂಜಿ ಐಕೆ ನಮ್ಮ ಪೂರ ನನ್ನ ಸೈಸೊಂದು ದುಂಬು ಸಮಾಧಾನ ದುಂಬು ಒಪ್ಪುಂಚಿನ ವ್ಯಕ್ತಿತ್ವ ನೆಗಲು ಪೂರ ಎಂಕ ರೂಪನೆ ಮಲ್ಪೊಡೊಂದು ದುಂಬುತ್ತಲೆ ಪ್ರತಿಯೊಂದು ಎಲ್ಲ ಒಂಜಿ ಕೊಟ್ಟಿತ್ತು ನಿಖಲ ಪುನಾಗ ನಿಖಲ ನೋಡೊಂಡು
ಪ್ರತಿ ಎಲ್ಲರೂ ಕೊಟ್ಟುಂಡು ನಮ್ಮಲ್ಲಿ ಎಲ್ಲಿ ಹಬ್ಬನ ಕೊಟ್ಟಿದ್ದು ನಾಯಿಗೆ ದಾದ ನೀರು ಬರುವಂತ ಎಂದು ಬುಡುಪದ ಕೊರ್ರೆ ಇಲ್ಲದೆ ತೋಡು ಮಂತ್ರ ಹಿಮಲ್ಪೆರೆ ಅತನ್ನು ಹಿಂಗೆ ಗುಣಿದೆಪ್ಪರೆ ಒಂಜಿ ಇಲ್ಲಿ ಕೊಟ್ಟು ಒಂಜಿ ಕೊಟ್ಟು ಒಂಜಿ ಪಿಕ್ಕಾಸ್ ಒಂಜಿ ಸುತ್ಯ ಇಂದು ಇಲ್ಲಿ ಬೊಕೊಂಜಿಗೆ ಒಂದು ಕಟ್ಟಿಂಗ್ ಪ್ಲೇಯರ್ ಬೊಕೊಂಜಿ ಸ್ಕ್ರೂ ಡ್ರೈವರ್ ಫ್ಯೂಸ್ ಬೋಪುನು ಫ್ಯೂಸ್ ಇಂದು ಇಜ್ಜಾಗ ನೀನು ಓರ ಸಾಧಾರಣ ಇದ್ದಜಿ ಇತ್ತೆ ಏನೆಲ್ಲ ಒಂಜಿ ಕೊಟ್ಟು ಮಲ್ಲ ತೂಕ ಈ ನಿಖಿಲ ನಮ್ಮ ವಿಶ್ವನ ಬರ್ಲೆಕ್ಕನೆ ಇಂಚ ಹಿರಿಯ ನಗಲ ಒಂಜಿ ಇಲ್ಲದ ಇತ್ತ ಒಂಜಿ ಕೊಟ್ಟು ಅತ್ತಾಂದೆ ಬ್ಯಾತೆ ಒಂಜಿ ಮಗನೆಲ್ಲ ಒಂಜಿ ಕೊಟ್ಟಿಜ್ಜಿ ಜೋಕಲೆ ಕೊಂಡ ಕೊಟ್ಟು ತೋಚ್ಬೋಡ ಫೋಟೋ ಮೀನಿ ತೋಚ್ಬೋದು ಇಂದು ಕೊಟ್ಟು ಬೋಡ ಅತ್ತಾಂದೆ ಇಲ್ಲದ ಬತ್ತೊಂಬತ್ತು ಇಂದು ಕೊಟ್ಟು ಮಾಡ್ಕೊಂಡು ಜಾಗ ಅಂಚಿನ ಪರಿಸ್ಥಿತಿ ಹೆಂಗೂ ಇಲ್ಲ ಬ್ಯಾಗ್ ಓಲ ಇಲ್ಲದಿದ್ರ ನೀರು ಉಂಟುಂಡ ಆಗ ಪಂಚಾಯತ್ ಕೊಟ್ಟೇ ಬರೋಡು ಇಜ್ಜನ್ ಎರಡೆ ಪಂಚಾಯತ್ ಮೆಂಬರ್ಗಳ ಪಂಚಾಯತ್ ಇಂಕ್ಲೂಬೋದು ಬುಡ್ಪನ ವಿಚಾರ ಸೊ ಸಾಮಾಜಿಕವಾದ ಚಿಂತನೆ ಇನಿ ಬಾರಿಂಗ್ಲನ ಕಮ್ಮಿ ಆಪನಜ್ಜನ ಒಂದು ಪರಿಸ್ಥಿತಿ ಐಕ್ಯ ಹಿರಿಯ ಇಂಚಿನ ನೆನಪುರ ಬದಲಾವಣೆ ಮಲ್ತದು ಜವನೇರನೇ ಮುಖ್ಯ ವಿದ್ಯಾರ್ಥಿನ ಸಾಮಾಜಿಕವಾದ ಚಿಂತನೆ ಜಾಸ್ತಿ ಸೇರ್ಪಡಂಚಿನ ಹೊರಗೆ ಸಹಕಾರ ಮಲ್ಪನ ಒಟ್ಟಿಗೆ ಒಂದೇ ರೀತಿಯಿಂದ ಹೋಗುವಂತ ದೊಡ್ಡ ಮಟ್ಟದ ಯೋಜನೆ ಇವತ್ತು ಸಣ್ಣ ವಿದ್ಯಾರ್ಥಿಗಳಿಗೆ ಸಣ್ಣದಿಂದಲೇ ಇವತ್ತು ಪ್ರಾರಂಭ ಇವತ್ತು ಆಗಬೇಕು. ಅದು ಪ್ರತಿ ಮನೆಯಿಂದಲೂ ಮತ್ತು ಶಾಲೆಯಿಂದಲೂ ಕೂಡ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಹೀಗಾಗಿ ಹೇಳಿದಾಗೆ ಬಹುಶಃ ನಮ್ಮ ಹೋಯ್ತು ಸಂದರ್ಭ ಪ್ರಸ್ತುತ ಜಿಲ್ಲೆ ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದೇವರು ಬಹುಶಃ ಎಲ್ಲ ಒಂದೇ ಅಂತ ಬಹಳ ಸ್ಪಷ್ಟ. ಅದರಲ್ಲಿ ಏನು ಕೂಡ ಯಾರು ಕೂಡ ಸಂಶಯ ಇಲ್ಲ. ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿದ್ದೇವೆ, ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ನಮ್ಮ ಜೀವನವನ್ನು ತೆಕ್ಕೊಂಡು ಹೋಗ್ತೇವೆ. ಎಲ್ಲ ಜಾತಿ ಧರ್ಮ ಸಂದೇಶ ಅಂತ ಹೇಳಿದ್ರೆ ಪ್ರೀತಿ, ವಿಶ್ವಾಸ, ಸೋದರತೆ ಮತ್ತು ಒಬ್ಬನಿಗೆ ಉಪಕಾರ ಮಾಡು, ಉಪದ್ರ ಮಾಡಬೇಡ ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಇರುವಂಥ ದೊಡ್ಡ ಮಟ್ಟದ ಸಂದೇಶ. ಬೇರೆ ಯಾವ ಧರ್ಮ ಕೂಡ ಯಾವುದೇ ವಿಚಾರಗಳು ಒಬ್ಬರಿಗೆ ನೋವುಂಟು ಮಾಡಿ ಅಂದರೆ ಎಲ್ಲಿ ಕೂಡ ಹೇಳುವಂಥ ಒಂದು ವಿಚಾರ ಇವತ್ತು ಎಲ್ಲಿ ಕೂಡ ಖಂಡಿತವಾಗಿ ಇವತ್ತು ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದಕ್ಕೆ ನಡ್ಕೊಂಡು ಹೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ದೇವರ ಪ್ರೀತಿಗೆ ಪಾತ್ರರಾಗುವುದು ನಮ್ಮೆಲ್ಲರ ಮುಖ್ಯ ಇವತ್ತು ಗುರಿ. ಯಾಕೆಂತ ಹೇಳಿದರೆ ಇವತ್ತು ಯಾಕೆ ನಾವೆಲ್ಲ ಒಂದೇ ದೇವರು, ನಾನು ಯಾವಾಗಲೂ ಮೊನ್ನೆ ಕೂಡ ಹೇಳಿದೆ ನೋಡಿ, ಇವತ್ತು ನಾವು ಹುಟ್ಟುವಾಗ ಎಲ್ಲ ನಮ್ಮ ತಾಯಂದಿರು, ಬಹುಶಃ ಬಹುತೇಕ ತಾಯಂದಿರು ನಮ್ಮ ಮಕ್ಕಳು ಹುಟ್ಟುವಾಗ ಅದೆಲ್ಲರಿಗೂ 9 ತಿಂಗಳೇ ಗರ್ಭಿಣಿ ಸಾಧಾರಣ ಅವ್ರಿಗೆ ಆಗಬೇಕು. ಒಂದು ಧರ್ಮದವರಿಗೆ 3 ತಿಂಗಳು, ಇನ್ನೊಂದು ಧರ್ಮಕ್ಕೆ 6 ತಿಂಗಳು, ಇನ್ನೊಂದು ಧರ್ಮಕ್ಕೆ 5 ತಿಂಗಳಂತ ಎಲ್ಲಿ ಕೂಡ ಇಲ್ಲ. ದೇವರೆಲ್ಲರಿಗೂ ಕೂಡ ಒಂದೇ. ಮತ್ತೆ ಮಗು ಹುಟ್ಟಿದ ನಂತರ ಎಲ್ಲ ಮಕ್ಕಳು ಕೂಗುವುದಲ್ಲದೆ ಆ ಮಕ್ಕಳು ಕೂಡ ನೆಗಡುದ ಇದ್ದೇನು ಕೂಡ ಇಲ್ಲ. ನಾವೆಲ್ಲ ಹುಟ್ಟಿದ ತಕ್ಷಣ ನಾವೆಲ್ಲ ಕೂಗುದೆ. ಇದು ಒಂದು ಧರ್ಮದವರು ಕೂಗಬೇಕು, ಬೇರೆ ಬೇರೆ ದೇವರಿಗೆ ತೀರ್ಮಾನ ಮಾಡ್ತಿದ್ರು. ಒಂದು ಧರ್ಮದವರು ಕೂಗಲಿ, ಇನ್ನೊಂದು ಸ್ವಲ್ಪ ನೆಗಡ್ಲಿ, ಇನ್ನೊಂದು ಸ್ವಲ್ಪ ನೆಗಡಿ ಕೂಗೊಂಡು ಬೇರೆ ಬೇರೆ ಕೊಡ್ತಾ ಇದ್ರಲ್ಲ. ಇದೇನಿಲ್ಲ, ಒಂದೇ ಇವತ್ತು ಇರುವಂಥ ವಿಚಾರ. ಇನ್ನು ದೊಡ್ಡವರಾದ ನಂತರ ಬಹುಶಃ ಭಾವನಾತ್ಮಕ ವಿಚಾರ. ಇವತ್ತು ಯಾರಿಗಾದ್ರೂ ತೊಂದರೆ ಆದಾಗ ಎಲ್ಲ ಜಾತಿ ಧರ್ಮದವ್ರಿಗೆ ಒಂದೇ ಭಾವನೆ ಬರ್ತದೆ. ಯಾರಲ್ಲಿ ಕಷ್ಟದಲ್ಲಿದ್ದಾಗ ಎಲ್ಲ ಜಾತಿ ಧರ್ಮದವರಿಗೂ ನಮ್ಮ ಭಾವನಾತ್ಮಕ ವಿಚಾರ ಕೂಡ ದೇವರು ನಮಗೆಲ್ಲೋ ಕೂಡ ಒಂದೇ ಕೊಟ್ಟಿದ್ದಾನೆ, ಬೇರೆ ಬೇರೆ ಯಾವುದು ಕೂಡ ಕೊಡಲಿಲ್ಲ. ಎಷ್ಟೇ ಕೋಪ ಇದ್ರೂ ಕೂಡ, ಏನೇ ವಿಚಾರ ಇದ್ರೂ ಕೂಡ ಸಡನ್ ಆಗಿ ಏನು ಕಷ್ಟ ಆದರೆ ಈ ರೀತಿ ಆಗಬಾರ್ದಿತ್ತು ಮಾರ ಅಂತೇಳಿ ಎಲ್ಲರ ಮನಸ್ಸು ಮತ್ತು ಭಾವನೆಗೆಲ್ಲ ಬರುವಂಥ ಈ ಭಾವನೆ ಕೂಡ ದೇವರು ಇವತ್ತು ಎಲ್ಲರಿಗೆ ಒಂದೇ ರೀತಿಯ ಕೊಟ್ಟಿದ್ದಾನೆ. ಬೇರೆ ನಮ್ಮ ಜೀವನದ ವ್ಯಕ್ತಿತ್ವದಲ್ಲಿ ನಮಗೆಲ್ಲರಿಗೂ ಕೂಡ ಒಂದೇ ರೀತಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಬಹುಶಃ ಫಸ್ಟ್ ದೇವರು ಸೃಷ್ಟಿಕರ್ತರು ಬಹುಶಃ ಒಂದೇ ಇವತ್ತು ಆಗದಂತೆ. ನಮ್ಮ ಇವತ್ತು ವಿಚಾರ ಏನಿದೆ, ನಾವೆಲ್ಲರೂ ಕೂಡ ನಮಗೆ ದೇವರು ಎಷ್ಟು ವರ್ಷ ಆಯಿಸ್ಕೊಡ್ರಿ ಯಾರಿಗೆ ಕೂಡ ಇವತ್ತು ಗೊತ್ತಿಲ್ಲ. ಕೊಟ್ಟ ತುದಿಷ್ಟ ಪ್ರೀತಿ, ವಿಶ್ವಾಸ, ಸೋದರತೆ ಮುಖದ ಹೋಗುವಂಥ ಅವಕಾಶ ಇವತ್ತು ಆಗಬೇಕು. ಧರ್ಮ ಅದರಕ್ಕಷ್ಟು ನಾವು ಎದುರು ಕೂಡ ಇರ್ತದೆ, ನಾವು ಇಲ್ಲದಿದ್ರು ಕೂಡ ಅದರಷ್ಟಕ್ಕೆ ಇವತ್ತು ಬೆಳೀತಾ ಹೋಗ್ತದೆ. ಯಾರಿಂದಲೂ ಯಾರಿಂದಲೂ ಕೂಡ ಏನು ಕೂಡ ಇವತ್ತು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕೆಲವೊಂದು ಸಣ್ಣ ಸಣ್ಣ ಮನಸ್ಸಿಂದ ಅವರೆಲ್ಲ ಕೂಡ ಅದು ಧರ್ಮ, ಅದು ಯಾರೆಲ್ಲ ಇವತ್ತು ಕೊಲೆಗೊಡ್ಕೊಂಡಿದ್ದಾರೆ, ಯಾರು ಸಮಾಜಕ್ಕೆ ಅವೆಲ್ಲ ಸಮಾಜಘಾತುವ ಶಕ್ತಿಗಳು. ಅದು ಯಾವುದು ಕೂಡ ಧರ್ಮಕ್ಕೆ ಸೇರಿದವರು ಅಲ್ಲ. ಅವರೆಲ್ಲ ಒಂದು ನಾವೆಲ್ಲ ಒಟ್ಟು ಸೇರಿ ಅವರ ಸಮಾಜದಿಂದ ದೂರ ಇಟ್ಟುಕೊಂಡು 99% ಒಳ್ಳೆಯವರಿದ್ದಾಗ 1% ಎಲ್ಲ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಆಗುವಂಥದ್ದು. ಅದೇ ಬಹುಶಃ ನಾನು ಎಲ್ಲರೂ ಕೂಡ ಬಹುಶಃ ನಮ್ಮ ಕ್ಷೇತ್ರ ಉದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಶಾಂತಿ ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬಳಗೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮ್ಮ ಪ್ರದೇಶದ ನೀವೆಲ್ಲರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಸೋದರತೆ ಜೀವನ ಸಾಗಿಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ಮತ್ತು ಸಮಾಜಘಾತಕ ಶಕ್ತಿಗಳು ಯಾರಿದ್ದಾರೆ ಅವರ ವಿರುದ್ಧ ಕಟ್ಟುನಿಟ್ಟ ಕ್ರಮ ತೆಗೊಳ್ಬೇಕಂತೇಳಿ ಏನು ಬಹುಶಃ ರೋಹಿತ್ ಅವರು ನಿಮ್ಮೆಲ್ಲರ ಪರ ಮೇಲೆ ಕೂಡ ನಾನು ಕೂಡ ಅದನ್ನು ಒಪ್ತೇನೆ ಖಂಡಿತವಾಗಿಯೂ. ಅದಕ್ಕಾಗಿ ಬಹುಶಃ ನಾವು ಯಾವ್ಯಾವ ಕ್ರಮ ತೆಕ್ಕೊಳ್ತೇವೆ ಅಂತ ಹೇಳಿ ಅದು ನಾವು ಹೇಳಲಿಕ್ಕೆ, ಅದು ತೆಕ್ಕೊಂಡ ನಂತರ ನಾವು ತೋರಿಸ್ಬೇಕು. ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಎಷ್ಟು ಜನ ಇಲ್ಲಿ ಎನ್ಕೌಂಟರ್ ಮಾಡಿದ್ದೆವು. ಯಾವುದೇ ರೌಡಿ ಬಂದರೂ ಕೂಡ ಸ್ವಲ್ಪ ಗಲಾಟೆ ಒಂದೊಂದು ಕಾಲಿಗೆ ಕೈಗೆ ಬಹುಶಃ ಗುಂಡಾಯಿಸುವಂಥ ಇತಿಹಾಸ
ನೀವು ಎಷ್ಟು ನಂಬಲಿಕ್ಕಿಲ್ಲ, 4-5 ಸಲ ಆ ರೀತಿ ಮಾಡಿದಾಗ ಯಾರಂತ ನೋಡಲಿಲ್ಲ. ನಾನು ಸಂದೀಪ್ ಪಾಟೀಲ್ ಪಾಪ ಇಲ್ಲ, ಅವ್ರನ್ನ ಮೆಚ್ತೇನೆ. 4-5 ಕಡೆ ಪಟ ಪಟ ಅಂತ ಮಾಡಿದಾಗ ಎಷ್ಟೋ ದೊಡ್ಡ ದೊಡ್ಡ ರೌಡಿಗಳು ನನ್ನ ಮನೆ ಮುಂದೆ ಬಂದು ಈಗ ಅವ್ನು ದೊಡ್ಡ ರೌಡಿ, ಅವ್ನು ದೊಡ್ಡ ಹೆಸರು, ಎಷ್ಟೋ ಇದು ಕೇಸ್ ಅವನಿಗೆ ಕೈ ಶಿವರ್ತದೆ, ಬೇಗ ಒಂದು ಇದಾಗ್ತದೆ. ಈಗ ಮಾತ್ರ ಅವನು ಇನ್ನು ಮದುವೆ ಆಗುವ ಹೆಂಡತಿ ಮತ್ತು ಕೆಲವೊಮ್ಮೆ ತಾಯಂದಿರು ಇವರೆಲ್ಲ ಬಂದು ಕ್ಯೂವಲ್ಲಿ ನಿಲ್ತಾ ಇದ್ರು. ಎನ್ನ ಮಗಿತ್ತೆ ಒಯ್ಟ್ಲೆ ಇಜ್ಜೆ ಇತ್ತೆ ದುಂಬು ಬುರಿತ್ತೆ ಇತ್ತೆ ಪೂರ ಬುರ್ತೆ ಪೊಲೀಸ್ ಹಾಕಲೆ ಪನ್ಲೆ ಏನೊಂಜಿ ಗುಂಡು ಹಾಕೊಂಡೊಂಜಿ ಬೊರ್ಚಿ ಬಂದು ಇದು ನನ್ನ ಮನೆಯಲ್ಲಿ ನಮ್ಮ ಕ್ಯೂವಲ್ಲಿ ನಿಂತೇ ಇದ್ರು. ಅಥವಾ ನನ್ನ ಮದ್ಮೆ ಅಪ್ಪನ ಬುಡ್ದು ಬಂದಿತ್ತಲ್ಲ ಹೆಂಗೆ ನನ್ನ ಮೇರು ಮದ್ಮೆ ಅಪ್ಪನಾರು ನೇರು ದುಂಬು ಇತ್ತೇರು ಇತ್ತೆ ಪೂರ ಬುರ್ತೇರು ಮೇರ್ನ ಪೊಲೀಸ್ ಲಿಸ್ಟ್ ಹೊಡಚಿ ಬಂದ್ಲಿ ಆರು ಒಯ್ಟ್ಲೆ ಇಜ್ಜೇರು ಅರಿಗೆ. ಇದು ಬಹುಶಃ ಇಡೀ ನಮ್ಮಲ್ಲಿ ಒಂದು ಗಲಾಟೆ ಕೂಡ ಇಲ್ಲದಂಥ ಪರಿಸ್ಥಿತಿ ಇತ್ತು ಆ ಇದರಲ್ಲಿ. ಆದಾಗ ಆ ಧೈರ್ಯ ತೆಕ್ಕೊಂಡು ಅದು ಮಾಡುವಂಥ ಕೆಲಸ ಇವತ್ತು ಆಗಬೇಕು. ಅದು ಹೇಳಿಕೊಂಡು ಆಗಿದ್ರೆ ಖಂಡಿತವಾಗಿ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಒಂದು ರೇಪ್ ಆದಾಗ ಯಾರಿಗೂ ಗೊತ್ತಿಲ್ಲ, ನಮ್ಮ ಮರುದಿವಸ ಬೆಳಿಗ್ಗೆ 4 ಜನರನ್ನು ಬಹುಶಃ ರಸ್ತೆ ಬದಿಯಲ್ಲಿ ಹಾಕಿ ಎನ್ಕೌಂಟರ್ ಮಾಡೋದು ವಿಚಾರ ಇವತ್ತು ಆಯಿತು. ಅದು ಯಾರಿಗೂ ಕೂಡ ಹೇಳಿಲ್ಲ. ಯಾಕಂದ್ರೆ ಯಾರು ಹೇಳಿದ್ದಾರೆ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಜೀವ, ಯಾಕಂತ ಹೇಳಿದರೆ ಎಲ್ಲ ಇದ್ದಾರೆ, ದೇವರು ಕೊಟ್ಟ ಜೀವವನ್ನು ದೇವರು ತೆಗಿಬೇಕಾ, ಬೇರೆ ಯಾರು ಕೂಡ ಅಧಿಕಾರ ಇಲ್ಲ. ಅದಕ್ಕಾಗಿ ನಾವು ಆತ್ಮಹತ್ಯೆ ಮಾಡಿದ್ರೆ ನನ್ನ ಮೇಲೆ ಕೇಸ್ ಆಗ್ತದೆ. ನನ್ನ ಗ್ರಹಚಾರಕ್ಕೆ ನಾನು ಆತ್ಮಹತ್ಯೆ ಮಾಡಿ ಹಗ್ಗ ತುಂಡ ಕೆಳಗೆ ಬಿದ್ದರೆ ಹೋಯ್ತು, ಮತ್ತೆ ಪೊಲೀಸ್ ಕೇಸ್, ಸತ್ತಾಕರೆ ಇದಾದ್ರೆ ನನ್ನ ಮೇಲೆ ಕೇಸಿಗೆ ನನಗೂ ಕೂಡ ಅಧಿಕಾರ ಇಲ್ಲ ತೆಗಿಲಿಕ್ಕೆ ಇದರಲ್ಲಿ. ಅದಕ್ಕೆ ನಮ್ಮ ಧರ್ಮದಲ್ಲಿ ಏನೋ ತಗೊಂಡ್ರೆ ನಮ್ಮ ಧರ್ಮವನ್ನು ಅವನು ಬಿಟ್ಟಾಗೆ ಅವನಿಗೆ ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ ನಮ್ಮಲ್ಲಿ ಇದಿದೆ. ಅದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಕಡಿಮೆ. ಈಗೆಲ್ಲ ಮುಂಚೆಲ್ಲ ಇದೆ, ಅದು ಎಷ್ಟೇ ಅದಕ್ಕೆ ಹೋಗಬಾರ್ದು ಅಂತೇಳಿ ಬಹಳ ಸ್ಪಷ್ಟ ಹೋದರೆ ಅವನಿಗೆ ಮುಂಚೆಲ್ಲ ಅವನ ಮರಣದ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಇದಕ್ಕೆ ಇಡೀ ಇದರಿಂದ ದೂರದ ಪರಿಸ್ಥಿತಿ ಇತ್ತು. ಅದಕ್ಕೆ ಇದೆಲ್ಲ ಕೂಡ ವಿಚಾರಗಳು ಇವತ್ತು ಇರುವಂಥದ್ದು. ಅದಕ್ಕೆ ಕಠಿಣ ಕ್ರಮ ಸರ್ಕಾರ ತಗೊಳ್ಳುವಾಗ ಅದನ್ನು ಪೇಪರಲ್ಲಿ ಹೇಳಿ ಟಿವಿಯಲ್ಲಿ ಹೇಳಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ತಗೊಂಡು ನಂತರ ನಾವು ತೋರಿಸಬೇಕು, ನಾವು ಹೀಗೆ ತಗೊಂಡ್ವಿ ದೇವಂತೇಳಿ. ಅದಕ್ಕೆ ಬಹುಶಃ ಇಂಥವಾದ ಕಠಿಣವಾದ ಕ್ರಮ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಬರುವಂಥ ಅವಕಾಶ ಆಗಬೇಕು. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಸಣ್ಣ ಪುಟ್ಟ ವಿಚಾರಗಳು ಬಹುಶಃ ಖಂಡಿತವಾಗಿ ಇದೆಲ್ಲ ಕೂಡ ಮುಂದಿನ ದಿನದಲ್ಲಿ ಹಂತವಾಗಿ ಇವತ್ತು ಹೋಗುವಂಥ ಅವಕಾಶ ಹಾಗೆ ಇವತ್ತು ಆಗ್ತದೆ. ಆದ ಕಾರಣ ತಾವೆಲ್ಲರೂ ಕೂಡ ಇದು ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮ. ಶ್ರೀ ಮಹಾಂಕಾಲದ ಒಂದು ಪವಿತ್ರವಾದ ಶ್ರೀ ಮಹಾಂಕಾಳಿ ದೇವಸ್ಥಾನದ ಈ ಕೆಲಸಗಳು ಇನ್ನಷ್ಟು ಅತ್ಯುತ್ತಮ ಆಗಲಿ. ಇನ್ನು ಮುಂದೆ ಏನೆಲ್ಲ ತಾವು ಕನಸು ಹಾಕಿದ್ದೀರಾ ಅದು ಮುಂದೆ ತಗೊಂಡು ಹೋಗುವ ಯೋಜನೆ ಕೂಡ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಈ ಒಂದು ಪ್ರದೇಶದ ಏನಾದ್ರು ಬೇರೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆ ಕೂಡ ನಾವು ಮುಂದೆ ನಿಂತು ಆ ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡ್ತೇವೆ ಅಂತ ಹೇಳಿಕೊಂಡು, ಬಹುಶಃ ನಮ್ಮ ಮೊಮ್ಮಗರ ಒಂದು ಮನವಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ನಮ್ಮ ಸದನದಲ್ಲಿ ಇದರ ಬಗ್ಗೆ ನಾನು ಇವತ್ತು ಮಾಡ್ತಂದು ಹೇಳಿಕೊಳ್ತಾ, ಬಹುಶಃ ಇವತ್ತು 75 ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಗ್ರಾಮ ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ಬೇರೆ ಬೇರೆ ಒಂದು ಕಾರಣಗಳಿಂದಾಗಿ ನಾವು ತೊಕ್ಕೋಟ್ನ ಆ ಒಂದು ಕೋರ್ದ ಸ್ಥಾನದ ಮುಂದೆ ಕೊರಗಜನ ಕಟ್ಟೆಯ ಮುಂದೆ ಇವತ್ತು ಓಬ್ರಿಡ್ಜಲ್ಲಿ 110 ಫೀಟ್ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಹಾರಾಡುವಂಥ ರಾಷ್ಟ್ರಧ್ವಜ ಎಲ್ಲಿಯೂ ಕೂಡ ಇಲ್ಲ. ಬಹುಶಃ ಎಲ್ಲಿ ಕೂಡ ಕಾಣ್ತದೇನ ಅದು ಹಾರಾಡಿದ್ರೆ ಈಗ ಇದರಿಂದ ಎಲ್ಲಿ ಕೂಡ ಇಲ್ಲ. ಅದನ್ನು ಬಹುಶಃ ಮುಂದಿನ ವಾರದಲ್ಲಿ ಎಲ್ಲ ಪರ್ಮಿಷನ್ ತೆಕ್ಕೊಂಡು ನಾವು ಅದಕ್ಕೆ ಒಂದು 24 ಗಂಟೆ ಕೂಡ ಹಾರಾಡುವಂಥ ಒಂದು ಅವಕಾಶ ನಾವು ಇವತ್ತು ಅದು ಮಾಡುವ ಸಂದರ್ಭದಲ್ಲಿ ತಮ್ಮೆಲ್ಲ ಭಾಗವಹಿಸೋಕ್ಕೆ ಅದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ಒಂದು, ಭಾರತೀಯರೊಂದು. ಬಹುಶಃ 75 ವರ್ಷದ ಇತಿಹಾಸ ನಮಗೇನು ಗೊತ್ತಿಲ್ಲ. ಬಹುಶಃ ನಮಗೆ 70ರಿಂದ ಸ್ವಲ್ಪ ಗೊತ್ತಿರುವಂಥದ್ದು. ಅದಕ್ಕಿಂತ ಮುಂಚೆ ಹಿರಿಯರೆಲ್ಲ ಬಹು ಜನ ಇದ್ದೀರಿ, ಅವ್ರಿಗೆ ಗೊತ್ತಿದೆ ಅವತ್ತಿನ ಪರಿಸ್ಥಿತಿ ಏನು, ಇವತ್ತಿನ ಪರಿಸ್ಥಿತಿ ಏನಂತೇಳಿ ಬಹಳ ಸ್ಪಷ್ಟ. ನಮ್ಮ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಾಗ ಒಂದು ಗುಂಡು ಸೂಜಿ ನಮ್ಮ ದೇಶದಲ್ಲಿ ತಯಾರಾಗ್ತಿಲ್ಲ. ಗುಂಡು ಸೂಜಿ ಬೇಕಿದ್ರು ಕೂಡ ಇಂಗ್ಲೆಂಡ್ನಿಂದ ಗುಂಡು ಸೂಜಿ ಬರ್ತಾ ಇತ್ತು. ಅದು ಇಂದು ಗುಂಡು ಸೂಜಿ ಅಲ್ಲ, ಭಾರತ ದೇಶ ಇವತ್ತು ಅಟಮ್ ಬಾಂಬ್ ತಯಾರು ಮಾಡೋ ಶಕ್ತಿ ಕೊಟ್ಟಂಥದ್ದು ರಾಷ್ಟ್ರ. ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ನಮಗೆ ಸ್ವತಂತ್ರ ಸಿಕ್ಕಿದಾಗ ಬರೋ 33 ಕೋಟಿ ಜನಸಂಖ್ಯೆ, 33 ಕೋಟಿ ಜನಸಂಖ್ಯೆ ಮಾತ್ರ. ಈ 33 ಕೋಟಿ ಜನಸಂಖ್ಯೆ ಕೂಡ ಸರಿಯಾಗಿ ಊಟ ಮಾಡಲಿಕ್ಕೆ ಅನ್ನ ಸಿಗ್ತಾ ಇರಲಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ಲ, ಈ ದೇಶದಲ್ಲಿ ಆಗ್ತಾ ಇರಲಿಲ್ಲ. ನಾನು 70, 72, 74 ನೋಡುವಾಗ ಅಮೆರಿಕದಿಂದ ಬಿಸಾಡಿದಂಥ ಕೆಂಪು ಗೋಧಿ, ಅಲ್ಲಿ ರಿಜೆಕ್ಟ್ ಆದಂಥ ಕೆಂಪು ಗೋಧಿಯನ್ನು ಶಿಪ್ಪಲ್ಲಿ ತಂದು ಆ ಕೆಂಪು ಗೋಧಿಯೆಲ್ಲ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಹಿರಿಯರಿಗೆಲ್ಲ ಗೊತ್ತಿತ್ತು. ಯಾಕೆ ಅಂತ ಹೇಳಿದರೆ ನನ್ನ ತಂದೆ ಶಾಸಕರಾಗಿದ್ದು, ಆಗ ಕಮ್ಯುನಿಸ್ಟ್ ಸ್ಟ್ರಾಂಗ್,
ನಾನು ಸಣ್ಣದಿದ್ದೆ, ನನಗೆ ಕಾಣ್ತದೆ ಎಲ್ಲ ಬೆಳಿಗ್ಗೆ ಆಗುವಾಗ ಬರೋದು ಫ್ಲಾಗ್, ಶಾಸಕರೇ ಅಕ್ಕಿ ಕೊಡಿ ಇಲ್ಲದೆ ರಾಜ್ಯ ಕೊಡಿ ಅಂತೇಳಿ ಬಂದು 9 ಗಂಟೆಗೆ ಬಂದು ಮನೆ ಮುಂದೆ ಕೂತ್ಕೊಂಡು ಮತ್ತೆ ಸಂಜೆ ಎದ್ದು ಹೋಗುದು. 1 ವಾರ ಈ ರೀತಿ ಪ್ರತಿಭಟನೆ. ಅಕ್ಕಿ ಇಲ್ಲ ಮಾರ್ಕೆಟಲ್ಲಿ. ಕೇರಳಕ್ಕೆ ಹೋದ್ರೆ ಇವರಿಗೆ ಗೊತ್ತಿದೆ, ಕೇರಳಕ್ಕೆ ಹೋದ್ರೆ ಕೇಸ್ ಆಗ್ತಿತ್ತು. ಕೇರಳಕ್ಕೆ ಈಗ ಹೋಗಿ ಕಳ್ಳ ಸಾಗಾಟ, ಆವಾಗ ಅಕ್ಕಿ ಹೋಗುವಂತ ಪರಿಸ್ಥಿತಿ. ಈಗ 130 ಕೋಟಿ ಜನರಾದರೂ ಕೂಡ 1 ಹೊತ್ತು ಊಟ ಅಲ್ಲ 3 ಹೊತ್ತು ಊಟ ಕೊಟ್ಟು ಅದಕ್ಕೆ ಬೇಕು ಅನ್ನ ಮತ್ತು ಅಕ್ಕಿ ಇತ್ತು ರೆಡಿ ಮಾಡಿಟ್ಟು ವಿದೇಶಕ್ಕೆ ರಫ್ತು ಮಾಡೋದ ಶಕ್ತಿ ಕೊಟ್ಟಿದ್ರೆ ಈ ದೇಶದ ರೈತರು ಕೊಟ್ಟ ದೊಡ್ಡ ಮಟ್ಟ ಶಕ್ತಿ ಹಸಿರು ಕ್ರಾಂತಿ ಯೋಜನೆ ಮುಖಾಂತರ ಬಂದಂತ ಕೊಡುಗೆ. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಭಾರತ ಇವತ್ತು 1ನೇ ಸ್ಥಾನಕ್ಕೆ 25 ವರ್ಷ ಮಾಡಿದ ಸಾಧನೆ ಬೇರೆ ಯಾವುದೇ ದೇಶದಲ್ಲಿ ಕೂಡ ಇವತ್ತು ಮಾಡ್ಲಿಕ್ಕೆ ಇವತ್ತು ಸಾಧ್ಯನೇ ಇವತ್ತು ಇಲ್ಲ. 75 ಅಲ್ಲಿ ಅಮೆರಿಕಾಗೆಲ್ಲ 300-400 ವರ್ಷ ಆಯ್ತು. ಇಂಗ್ಲೆಂಡಿಗೆ ಎಷ್ಟು 450 ವರ್ಷ ಆಯ್ತು. ಫ್ರಾನ್ಸಿಗೆ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು. ನಾವು 200 ವರ್ಷ ಆಗುವಾಗ ವಿಶ್ವದಲ್ಲಿ ನಾವು 1ನೇ ಸ್ಥಾನಕ್ಕೆ ನಿಲ್ಲುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ನಾವೇನು ಎಲ್ಲರಿಗೂ ಒಗ್ಗಟ್ಟು ಪ್ರೀತಿ ವಿಶ್ವಾಸದ ಹೋದ್ರೆ ಬೇರೆ ಯಾವುದೇ ಕೂಡ ಸಮಸ್ಯೆ ಇಲ್ಲ. ನಮ್ಮ ದೇಶ ಬಲಿಷ್ಠವಾಗಿ ಮುಂದೆ ಹೋಗಬೇಕಾದ್ರೆ ನಾವು ಒಂದೇ ಆಲೋಚನೆ ಇರಬೇಕು. ಯಾವುದೇ ಸರ್ಕಾರ ಬರಲಿ, BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನ ಅಡಿಯಲ್ಲಿ ಅವ್ರು ಕೆಲಸ ಮಾಡಿದರೆ ತನ್ನಿಂದಾನೇ ಈ ದೇಶ 1ನೇ ಸ್ಥಾನಕ್ಕೆ ಹೋಗ್ತದೆ. ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕ ವರ್ಗದವರು, ಈ ದೇಶದ ನಿರ್ಗತಿಕರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದಿದ್ರೆ ಅದು BR ಅಂಬೇಡ್ಕರ್ ಸಂವಿಧಾನವನ್ನು ಕೈಯಲ್ಲಿ ಓಡಾಡದೆ ಹೊರತು ಬೇರೆ ಯಾವುದು ಕೂಡ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವೆಲ್ಲ ಈ ಒಂದು ಆತ್ಮವಿಶ್ವಾಸದ ಮುಖಾಂತರ ನಾವು ಬರಬೇಕು. ಯಾಕೆ ದಾಯಪನ ಪೋಂಡ ನಮ್ಮ ಜವನರಿಗಿದ್ದ ಕೆಲವರಿಗೆ ಪ್ರಯೋಜನ ಬಂದು PUC ಬುಡ್ಸೋತಿಜ್ಜಿ, ಡಿಗ್ರಿ ಬುಡ್ಸೋತಿಜ್ಜಿ, ಪಾಸ್ಪೋರ್ಟ್ ಮಲ್ಪುನಿ ಪಿಡ್ಚೋ ಫಾರಿನ್ಗೆ ಅಡಿಗೆ ದಾದನ ಉಂಡು ಬಂದು ಐದು ಬುಲ್ಪುನಿ ಮುಲ್ಬುಡ್ಚ ಮುಲ್ಬಾರಿ ಬಂಗ ಆಪುಣಿ ಐದು ಪೋಯ್ಬು ಗೊತ್ತಾಪುಣಿ ಆಗಿ ಮುಲ್ತ ಬಂಗ ದಾದ ಅಲ್ತ ಬಂಗ ದಾದ ಬಂದು ಅದನ್ನು ಅರೆ ಮುಟ್ಟ ಭಯಂಕರ ಐನೆ ಬಾದನ ಒಂದು ಬಂದು ಅರೆ ಬೋತೂಲೆ ಮುಲ್ತದ ಸವಲತ್ತುಲ ವ್ಯವಸ್ಥೆ ಇವತ್ತು ಇಜ್ಜಾಂದಿನ ಪರಿಸ್ಥಿತಿ ಐನಾರ್ದಾದ್ರ ಎಂಕ್ಲ ಜವನೆರಗಳ ಜೋಕ್ಲೆಗಳ ನೆತ್ತ ಬಗ್ಗೆ ಎಂಗ್ಲು ಜಾಸ್ತಿ ಪಡೋದು ನಮ್ಮ ದುಂಬೆಂಚೆತ್ತ ಇಂಚೆತ್ತು ನಾನು ಇಂಚೆ ಓಣೆ ಇಂಚೆ ಆಪುಂಡು ನಿಖಲದಾದ ಈ ದೇಶಕ್ಕೆ ಸಮಾಜಕ್ಕೆ ದಾದ ಕೊಡುಗೆ ಕೊರಡು ನಿಖಲ ದೇಶಕ್ಕೆ ನಿಖಲ ಜವನದಾದ ಅವಕಾಶ ಕೊರಡು ಇದು ಬಹುಶಃ ಹೆಚ್ಚಿನೊಂದು ದೊಡ್ಡ ಮಟ್ಟದ ಕೊಡುಗೆ ಇವತ್ತು ನಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಹೇಳಿಕೊಳ್ತಾ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಸಹಕಾರ ನಾನು ಕೇಳಿಕೊಂಡು ಎಲ್ಲ ಗುರಿಕಾರ ಹಿರಿಯರ ನಮ್ಮ ಇವರೆಲ್ಲರೂ ಕೂಡ ಬಹುಶಃ ನನ್ನ ವಿಶೇಷವಾದ ಆಶೀರ್ವಾದ ಬೇಡಿಕೊಳ್ತಾ ವೇದಿಕೆ ಮೇಲಿರುವ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆ ನನ್ನ ಶುಭಾಶಯ ಸಲ್ಲಿಸಿ ಮುಂದಿನ ಸಲ ಇನ್ನಷ್ಟು ಸೇರುವಂಥ ಅವಕಾಶ ಖಂಡಿತವಾಗಿ ಇದರ ಬಗ್ಗೆ ನಾನು ಇಂಜಿನಿಯರ್ ಈಗ ಮಾಡಿದ ಕೆಲಸದ ಬಿಲ್ಲು ಸಿಕ್ಕದೆ ಇವನು ಕೂಡ ಮಾಡಲಿಕ್ಕೆ ಓಡುವುದಿಲ್ಲ ಸುಲಭದಲ್ಲಿ. ಆದ ಕಾರಣ ಈ ಮಾಡಿದ ಕೆಲಸ ಇಂಜಿನಿಯರ್ ಬೇಗ ಬಿಲ್ ಮಾಡಿಕೊಡಿ ಅವನ ತಕ್ಷಣದನ್ನು ಕೆಲಸ ಪ್ರಾರಂಭ ಮಾಡುವಂಥ ಅವಕಾಶ ನಾವು ಖಂಡಿತವಾಗಿ ಇವತ್ತು ಮಾಡುವ. ನಾವು ಅವ್ರಿಗೆ ಕೂಡ ಹೇಳಿದ್ದೇನೆ ಇದರಲ್ಲಿ. ಮತ್ತು ಅದು ಎಲ್ಲಿ ಆ ಕಂಬ ಹೇಗೆ ಬರ್ತಾರೋ ಗೊತ್ತಾಗೋದು, ಆ ಕಡೆದ ಕಂಬ ಹಾಕ್ಲಿಕ್ಕೆ ಆಗುದಿಲ್ಲ ನೋಡಿ. ಅದಕ್ಕೆ ಇಂಜಿನಿಯರ್ ಇದ್ದಾರೆ ಮುಂದೆ ಮಾಡೋದು ಇಷ್ಟೆಲ್ಲ ಆಗಿದೆ ಇನ್ನದು ಆಗದೆ ಇರ್ತದ ಅದು ಕೂಡ ಹಾಗೆ ಆಗ್ತದೆ. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೇಡಿಕೊಳ್ಳುತ್ತಾ ಇವತ್ತು ನಿಮಗೆಲ್ಲ ಆದಿತ್ಯವಾರಾಗಿದ್ದರು ಬೇರೆ ಬೇರೆ ಮದುವೆ ಬೇರೆ ಬೇರೆ ಕೆಲಸ ಇದ್ದರೂ ಕೂಡ ನೀವೆಲ್ಲೊಂದು ಪ್ರೀತಿ ವಿಶ್ವಾಸ ಅವೆಲ್ಲ ತಾವು ನಿಂತದೇ ದೊಡ್ಡ ಮಟ್ಟದ ಪ್ರೀತಿ ವಿಶ್ವಾಸ. ನಮ್ಮತ್ತ ಕೆಲವು ಕೇಳ್ತಾರೆ ನಿಖಲ್ ಈತ ಕೆಲಸ ಅಲ್ಲ ಬಚ್ಚು ಜಮಾರ ಪುಲೆ ಕಾಂಡಲಾಗ್ತದೆ ಅಂಚಿ ಇಂಚಿ ಇಂಚಿ ನಿಮಗೆ ಸಾಕಾಪು ಜಾನ್ ಅಪ್ಪ ಬಂಪೆ ಸಾಕಾಪುನು ಅನ್ನ ಜನಕ್ಕೆ ಪ್ರೀತಿ ವಿಶ್ವಾಸನೇ ಎಂಗ್ಲಿ ದೊಡ್ಡ ಮಟ್ಟದ ಒಂದು ಬೂಸ್ಟರ್ ಕೊರ್ಲೇಕ ಡೋಸ್ ಎಂಕ್ಲಿಗೆ ಅವು ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಇನ್ನಷ್ಟು ಜಾಸ್ತಿ ಕೆಲಸ ಮಾಡುವ ಅಂತ ಹೇಳಿ ದೊಡ್ಡ ಮಟ್ಟದ ಒಂದು ಶಕ್ತಿ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಳಿಕೊಂಡು ನನ್ನ ಮಾತು ಮುಗಿಸ್ಲಿ. ಜೈ ಹಿಂದ್ ಜೈ ಕರ್ನಾಟಕ. ಭಾರಿ ಪೊರ್ಲು ಪಾತಿರು ಇನಿ ಲೋಕದ ಕಲ್ಯಾಣದ ಬಗ್ಗೆ ಭಾರಿ ಪೊರ್ಲುದ ಪಾತಿರು ಏಕೆಂಡ ಯುಟಿಕಾದ ರೀತಿ ಹೊರತು ಕುಲ್ಲು ನಿಜಿರುವಲ್ಲ ಆರು ಬತ್ತೆಲ್ಲರ ಪಕ್ಕ ಪೋದ ಆಂಡ್ ಫಸ್ಟ್ ಅಕೇರಿ ಬರ್ತೀನಿ ಸುರುಕು ಪೋಪಿನಿ ಕಾರ್ಯಕ್ರಮಗಳು ಅದನ್ನ ಸ್ಟೈಲ್ ಅಂಜಿರ್ಕೊಂಡು ಅಂಚೊಳ್ಳೆರು ಆರು MLA ಆದ ಪುನಗತ್ತ ಆರ್ನ ಈಸಿ ಬಿಸಿ ಶೆಡ್ಯೂಲ್ ಆರ್ ತಿಕ್ಕು ನಿಜ ಎಂಕಲೆಗೆ ತಿಕ್ಕುಜೇರು ಅಂಚೆಕ್ಲೆಗೆ ಒಂಚೂರು ಅದ ವೈಯಕ್ತಿಕವಾದಂಥ ಕೋಪಲ ಉಂಟು ಅಂಚ ಪುನಗ ಕಾರ್ಯಕ್ರಮದ ಇಂಥ ಈ ಪುರ್ಲು ಬಳಿಕದ ಕಾರ್ಯಕ್ರಮ ವಿಶೇಷವಾದ ನಮ್ಮ ಅಸೇನಾರ್ ನಮ್ಮ ಸೌಂಡ್ದಾರು ಹರವರು ಜೋದ ಕೈ ತಾಟಿಕೊರ್ಲಾರು ಮುಲ್ಪ ಇಡೀ ಬುಲ್ಪು ಒಂಜಿ ಸೌಂಡ್ ಮತ ಕೊರ್ಪಿನಾರು ಅದಕ್ಕೆ ಸುಲ್ಮಿ ಸಂದೇತ ಮತ್ತೊಂದು ಈ ಪುರ್ಲ ಕಂಠದ ಲೇಸಿದ ಇಂಥ ಉದಿಪ್ಪನ ಮಲ್ತದ ಈ ಕಾರ್ಯಕ್ರಮದ ರೂವಾರಿ ಆದ ಪುಣಂಚಿನ ಸನ್ಮಾನಿಸುತ್ತ ಯೂಟಿಕ್ ಆದ ಮೇಲೆ ಮಾತ ಬಂದುಲ್ಲ ಪ್ರವಾದ ಉಡಲ್ದಿಂಜಿನ ಸೊಲ್ಮೆ ಸಂದಾಯ್ತ ಮತ್ತೊಂದಿಲ್ಲ ಸನ್ಮಾನಿಸುತ್ತ ಸುಂದರ್ ಮೇರ ಬೆರೆಗಳ ಸೊಲ್ಮೆ ಸಂದಾಯ್ತ ಮತ್ತೊಂದಿಲ್ಲ ಸನ್ಮಾನಿಸುತ್ತ ಬಾಜಿಲಿಸೋದು ಬೆರೆಗಳ ಸೊಲ್ಮೆ ಸಂದಾಯ್ತ ಮತ್ತೊಂದಿಲ್ಲ ಈಶ್ವರ ಉಳ್ಳಾಲ ಬೆರೆಗಳ
ಬೆರೆಗಳ ಸೊಲ್ಮೆ ಸಂದೇತ ಮಂತಂದ್ರೆ ಶ್ರೀಮತಿ ಶಶಿಕಲಾ ಬೆರೆಗಳ ಸೊಲ್ಮೆ ಸಂದೇತ ಮಂತಂದ್ರೆ ಸುರೇಶ್ ಅಣ್ಣಗಳ ಸೊಲ್ಮೆ ಸಂದೇತ ಮಂತಂದ್ರೆ ಅಂಚನೆ ಗೋಪಿ ಅಣ್ಣಗೆ ಅಂಚನೆ ಸಿತ್ರಾಮ್ ಕೊಂಚಾಡಿಗೆ ಸುಂದರ ನಮ್ಮ ಅಧ್ಯಕ್ಷರಿಗೆ ಮಾತ ಸಭೆ ಟುಪ್ಪನ ಪ್ರತಿವರೆಗಳ ಅಪ್ಪೆರ್ಲೆಗೆ ತೆಗೆ ತಂಗಡಿ ಮುಖ್ಯ ಜೋಗ್ಲಿಗೆ ಮಾತೆಲ್ಲ ಸೊಲ್ಮೆ ಸಂದೇತ ಮಂತಂದು ತುಳುವನಾಡ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜಡೆ ಪಂಚವರ್ಣದ ಪುಂಚದ ಮನ್ನಡು ಆ ಅಪ್ಪೆನ ಮಣ್ಣು ಕಾತುನಾಡು ಪಂದಿ ಪುತ್ತಡು ಮಾತ ಬಂದುಲ ಪರವಾದನು ಅಪ್ಪೆನ ಪಾದಗು ಸುಗಿತಲ ಸಂದೇತ ಮಂತಂದು ಮಾಧ್ಯಮದ ಕಡೆಗಳ ಸೊಲ್ಮೆ ಸಂದೇತ ಮಂತಂದು ಈ ಒಂದು ಕಾರ್ಯಕ್ರಮ ಮುಗಿತಂದುಲ್ಲ ಸರ್ವೇ ಜನ ಸುಖಿನೋ ಭವಂತು ಸರ್ವರ ಬಾರು ಒಳಿತಾಗಲಿ ಬೆಳಕಾಗಲಿ ಶುಭವಾಗಲಿ ಸೊಲ್ಮೆಲ್ ಸೊಲ್ಮೆಲ್ ಸೊಲ್ಮೆಲ್